ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ನೋಡ್ತಾ ಇದ್ದೇವೆ ವಿಶ್ವದಾದ್ಯಂತ ಮಹಾಮಾರಿ ಕೊರೋನಾ ವೈರಸ್ ನ ಅಟ್ಟಹಾಸ ಒಂದ್ ಕಡೆ ನಡೀತಾ ಇದ್ರೆ, ನಮ್ಮ ತುಳುನಾಡಿನಲ್ಲಿ ಇವತ್ತು ಹೊಸ ಸಂವತ್ಸರದ ಹೊಸ ವರ್ಷದ ಆಚರಣೆಯ ಸಂಭ್ರಮ. ಅಂದ್ರೆ ನಮ್ಮ ತುಳುವರ ಬಿಸು ಪರ್ಬ ಅನ್ನುವಂತಹ ಒಂದು ಹೊಸ ಸಂವತ್ಸರದ ಅತ್ಯಂತ ಪುಣ್ಯವಾಗಿರುವಂತಹ ಪವಿತ್ರವಾಗಿರುವಂತಹ ದಿನ. ಆದ್ರೆ ಸಡಗರ ಸಂಭ್ರಮ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಮನೆ ಮಾಡಬೇಕಾಗಿತ್ತು. ಈ ದಿನ ಎಲ್ಲೋ ಒಂದ್ ಕಡೆ ನಾವು ಬಿಸು ಪರ್ಬದ ಬಗ್ಗೆ ಮಾತನಾಡಿದಾಗ ದೊಡ್ಡ ಮಟ್ಟದ ಗೌಜಿ ಗಮ್ಮತ್ತು ನಾವು ತುಳುನಾಡಿನಲ್ಲಿ ನೋಡ್ತಾ ಇರ್ತೇವೆ, ಕಾಣಲಿಕ್ಕೆ ಸಿಗುವಂತಹ ದಿನ ಇವತ್ತಿನ ದಿನ ಬಿಸು ಕಣಿ ನೋಡುವಂತಹ ದಿನ, ಇವತ್ತಿನ ದಿನ ಬಡಬಗ್ಗರಿಗೆ ದಾನ ಮಾಡುವಂತಹ ಪವಿತ್ರವಾಗಿರುವಂತಹ ದಿನ, ಇವತ್ತಿನ ದಿನ ಹೊಸ ಬಟ್ಟೆ ಉಟ್ಕೊಂಡು ನಾವೆಲ್ಲರೂ ಕೂಡ ಸಂಭ್ರಮ ಖುಷಿಯಿಂದ ಸಂಭ್ರಮಿಸುವಂತಹ ದಿನ. ಆದ್ರೆ ಎಲ್ಲೋ ಒಂದ್ ಕಡೆ ದುರದೃಷ್ಟವಶಾತ್ ಆಗ್ತಾ ಇರುವಂತಹ ಒಂದು ಕೊರೋನಾ ಮಹಾಮಾರಿಯ ಒಂದು ಅಟ್ಟಹಾಸದಿಂದ ಎಲ್ಲವೂ ಕೂಡ ನಿಂತಿದೆ. ಆದ್ರೂ ಕೂಡ ನಮ್ಮ ಆಚರಣೆಗಳು, ನಮ್ಮ ತುಳುನಾಡಿನ ಶ್ರೀಮಂತ ಸಂಸ್ಕೃತಿಗಳು, ಆಚಾರ ವಿಚಾರಗಳು ಯಾವತ್ತೂ ಕೂಡ ನಾವು ಮರಿಬಾರದು. ನಾವು ಅದನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಇವತ್ತಿನ ಕಾರ್ಯಕ್ರಮ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯಾನ್. ತುಳುವರ ಬಿಸು ಪರ್ಬ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಈ ಒಂದು ಹೊಸ ವರ್ಷ ಎಲ್ರಿಗೂ ಕೂಡ ಒಳಿತನ್ನುಂಟು ಮಾಡಲಿ, ಎಲ್ಲರ ಜೀವನದಲ್ಲೂ ಕೂಡ ನವ ಚೈತನ್ಯ ಸಿಗ್ಲಿ ಅನ್ನುವಂಥದ್ದು, ಶಾಂತಿ ಎಲ್ರಿಗೂ ಕೂಡ ದೊರಕಲಿ. ಅದೇ ರೀತಿ ಏನು ಕೊರೋನಾದ ಮಹಾಮಾರಿ ಅಟ್ಟಹಾಸ ಇದೆ, ಇದು ನಮ್ಮ ದೇಶ ಬಿಟ್ಟು ನಮ್ಮ ಪ್ರಪಂಚ ಬಿಟ್ಟು ತೊಲಗಲಿ ಅನ್ನುವಂಥದ್ದು ಆಶಯದಿಂದ ಇವತ್ತಿನ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಬಿಸು ಪರ್ಬ ಅಂತ ಬಂದಾಗ ಹಲವಾರು ಪ್ರಶ್ನೆಗಳು ಬರುತ್ತೆ. ಇಂತಹ ಕಾಲಘಟ್ಟದಲ್ಲಿ, ಇಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಅವಶ್ಯಕವಾಗಿತ್ತು ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ. ಯಾಕಂದ್ರೆ ನಾವು ನೋಡ್ತಾ ಇರ್ತೇವೆ ದಿನ ಬೆಳಗಾದ್ರೆ ಮಾಧ್ಯಮಗಳಲ್ಲಿ, ಸುದ್ದಿವಾಹಿನಿಗಳಲ್ಲಿ, ಎಲ್ಲ ಕಡೆಗಳಲ್ಲೂ ಕೂಡ ಕೊರೋನಾ ಅನ್ನುವಂತಹ ಅಟ್ಟಹಾಸದ ಬಗ್ಗೆ, ವೈರಸ್ನ ಅಟ್ಟಹಾಸದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಎಲ್ಲೋ ಒಂದ್ ಕಡೆ ಮನುಷ್ಯನ ಮನಸ್ಸು ಚಂಚಲವಾಗಿದೆ, ಗೊಂದಲದಲ್ಲಿದೆ, ಭಯ, ಆತಂಕ ಎಲ್ಲವೂ ಕೂಡ ಇದೆ. ಆದ್ರೆ ನಮ್ಮ ಕರಾವಳಿ ಭಾಗದಲ್ಲಿ, ನಮ್ಮ ತುಳುನಾಡಿನಲ್ಲಿ ದೈವ ದೇವರುಗಳು, ಶಕ್ತಿಯ ಸ್ವರೂಪ ಅನ್ನುವಂಥದ್ದು, ಯಾರಿಗೂ ಏನೂ ಆಗಲ್ಲ. ತುಳುನಾಡು ಅಂತ ಬಂದಾಗ ಪರಶುರಾಮನ ಸೃಷ್ಟಿ, ಆ ಪರಶುರಾಮನ ಸೃಷ್ಟಿಯಿಂದ ಯಾರಿಗೂ ಕೂಡ ಯಾವುದೇ ರೀತಿಯ ಹಾನಿ ಉಂಟಾಗಲ್ಲ. ಅದೆಷ್ಟೇ ಪ್ರಕೃತಿ ವಿಕೋಪಗಳು ಬಂದಿದ್ರು ಕೂಡ ನಮ್ಮ ಕರಾವಳಿ ಭಾಗ, ತುಳುನಾಡು ಯಾವತ್ತೂ ಕೂಡ ಏನೂ ಆಗಲ್ಲ ಅನ್ನುವಂತಹ ಅನೇಕ ಪುರಾವೆಗಳು, ಅನೇಕ ಇತಿಹಾಸಗಳು, ಅನೇಕ ಕಥೆಗಳು ನಮ್ಮ ಕಣ್ಣ ಮುಂದೆ ಇದೆ. ಇದೆಲ್ಲವೂ ಕೂಡ ಮಾತಾಡಬೇಕು. ಅದೇ ರೀತಿ ಬಿಸು ಪರ್ಬದ ಬಗ್ಗೆ ವೈಶಿಷ್ಟ್ಯ, ಇದರ ಮಹತ್ವ, ಅದೇ ರೀತಿ ಯಾವ ರೀತಿ ಆಚರಣೆ ಮಾಡಬೇಕು, ಈಗ ಯಾವ ರೀತಿ ಆಚರಣೆ ಆಗ್ತಾ ಇದೆ, ಈ ಕೊರೋನಾದ ಸಂದರ್ಭದಲ್ಲಿ ನಾವು ಯಾವ ರೀತಿ ಆಚರಣೆ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ. ನಮ್ಮ ಜೊತೆ ತುಳು ಜಾನಪದ ವಿದ್ವಾಂಸರಾಗಿರುವಂತಹ ಕದ್ರಿ ನವನೀತ್ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಎಸ್, ಕದ್ರಿ ನವನೀತ್ ಶೆಟ್ಟಿ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಹಲವಾರು ವಿಷಯಗಳು ಹಂಚಿಕೊಳ್ಬೇಕು. ಇವತ್ತಿನ ಸಂದರ್ಭ ಬಿಸು ಪರ್ಬ ಯಾವ ರೀತಿ ಇದೆ ಅನ್ನುವಂಥದ್ದು, ಈ ಹಿಂದಿನ ಅದ್ಭುತವಾಗಿರುವಂತಹ ನಮ್ಮ ತುಳುನಾಡಿನ ಶ್ರೀಮಂತವಾಗಿರುವಂತಹ ಆಚಾರ ವಿಚಾರಗಳು, ಸಂಸ್ಕೃತಿಗಳು ಯಾವ ರೀತಿ ಇದೆ ಅನ್ನುವಂಥದ್ದು. ತಾವು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ರ, ತಾವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು. ತಮಗೆ ಗೊತ್ತಿರುವಂತಹ, ತಿಳಿದುಕೊಳ್ಳಬೇಕಾಗಿರುವಂತಹ, ತಿಳಿದುಕೊಳ್ಳಲೇಬೇಕು ಅಂತ ಆಗಿರುವಂತಹ ವಿಷಯಗಳ ಬಗ್ಗೆ ಕರೆ ಮಾಡಿ ಮಾತಾಡಬಹುದು. ಅಂಡ್ ನಮ್ಮ ಶ್ರೀಮಂತ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಹಲವಾರು ವಿಷಯಗಳನ್ನು ಕದ್ರಿ ನವನೀತ್ ಶೆಟ್ಟಿ ಅವರು ಪ್ರಸ್ತಾಪ ಪಡಿಸಲಿಕ್ಕಿದ್ದಾರೆ. ಸರ್, ಮೊದಲನೇದಾಗಿ ಸರ್, ತಮಗೂ ಕೂಡ ಬಿಸು ಪರ್ಬದ ಶುಭಾಶಯಗಳು ಸರ್. ಶುಭಾಶಯಗಳು. ಎಸ್ ಸರ್. ಈಗ ಮೊದಲನೇದಾಗಿ ನಾವು ಮಾತಾಡ್ತಿರುವಂತದ್ದು ಈ ಬಿಸು ಪರ್ಬ ಅಂತ ಬಂದಾಗ ಅನೇಕ ಜನರು ಹೇಳ್ತಾರೆ ಸೌರಮಾನ ಯುಗಾದಿ ನಮ್ಮ ಪರವಾಗಿ, ಎಲ್ಲೊಂದ್ರೆ ಭಾರತೀಯ ಸಂಸ್ಕೃತಿಯ ಪರವಾಗಿ ಚಾಂದ್ರಮಾನ ಯುಗಾದಿ. ಆದ್ರೆ ಬಿಸು ಪರ್ಬ ಮತ್ತು ವಿಸು ಪರ್ಬ ಇವೆರಡರಲ್ಲೂ ಕೂಡ ಅನೇಕ ಗೊಂದಲಗಳಿವೆ. ಕೆಲವರು ಹೇಳ್ತಾರೆ ನಮ್ ಕಡೆಯಲ್ಲಿ ಇದು ಬಿಸು ಪರ್ಬ ಅಂತ ಹೇಳ್ತಾರೆ, ಇನ್ನು ಕೆಲವರು ಹೇಳ್ತಾರೆ ಇದು ವಿಸು ಪರ್ಬ ಅಂತ ಹೇಳಿ. ಮೊದಲದಲ್ಲಿಯೇ ಕೂಡ ಗೊಂದಲ ಇದೆ, ಆರಂಭದಲ್ಲಿ ಬಿಸು ಪರ್ಬ ಬಿಸು ಪರ್ಬ. ಏನ್ ಸರ್, ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಈ ವರ್ಷಾಚರಣೆ ಅಂತ ಅಥವಾ ವರ್ಷದ ಲೆಕ್ಕಾಚಾರ ನಾವು ಮಾಡುವುದಿದ್ರೆ ಚಾಂದ್ರಮಾನ ಮತ್ತು ಸೌರಮಾನ ಮಾತ್ರ ಅಲ್ಲ, ನಮ್ಮ ಭಾರತೀಯ ಪದ್ಧತಿಯಲ್ಲೇ 5 ವಿಭಾಗಗಳಿವೆ. ಒಂದು ಸೂರ್ಯನ ಚಲನೆಗೆ ಸಂಬಂಧಪಟ್ಟ ಹಾಗೆ ಲೆಕ್ಕ ಮಾಡುವ ಒಂದು ವರ್ಷ, ಅದು ಸೌರಮಾನ. ಇನ್ನೊಂದು ಚಂದ್ರನಿಗೆ ಸಂಬಂಧಪಟ್ಟ ಹಾಗೆ. ಅದೇ ರೀತಿಯಾಗಿ ಇನ್ನೊಂದು ಇಳಾವತ್ಸರ ಅಂತ, ಸಾವನಮಾನ ಅಂತ, ಅದು ಮಳೆಗಾಲಕ್ಕೆ ಸಂಬಂಧಪಟ್ಟ ಹಾಗಿರುವಂತಹ ಒಂದು ವ್ಯವಸ್ಥೆ. ಇನ್ನೊಂದು ನಕ್ಷತ್ರಮಾನ ಅಂತ ಇದೆ. ಆ ಅಶ್ವಿನಿ ಇಂದ ರೇವತಿ ನಕ್ಷತ್ರದ ತನಕದ ಆ ನಕ್ಷತ್ರಗಳ ಚಲನೆಯ ಮೇಲೆ ಅವಲಂಬಿಸಿರುವಂತಹ ನಕ್ಷತ್ರಮಾನ. ಇದು ಕೂಡ ಈ ಸೌರಮಾನ ಚಾಂದ್ರಮಾನದ ಹಾಗಿರುವಂತಹ ಒಂದು ಪದ್ಧತಿ. ಇನ್ನೊಂದು ಗುರುಮಾನ ಅಂತ ಇದೆ. ಈ ಗುರುಗ್ರಹದ ಚಲನೆಯನ್ನು ಆಧರಿಸಿ ಲೆಕ್ಕಾಚಾರ ಮಾಡುವಂತಹ ಒಂದು ವಿಧಾನ. ಇಂತಹ 4-5 ವಿಭಾಗಗಳು ನಮ್ಮಲ್ಲಿದೆ. ನಾವು ಭಾರತೀಯರು.
ಆದ್ರೆ ನಮ್ಗೆ ನಾವು ಅಫಿಷಿಯಲ್ ಆಗಿ ಮಾತನಾಡುವುದಿದ್ರೆ ಕ್ಯಾಲೆಂಡರ್ ಲೆಕ್ಕಾಚಾರದಲ್ಲಿ ನಮ್ಮ ಹೊಸ ವರ್ಷ ಜನವರಿ 1ರಿಂದ ಡಿಸೆಂಬರ್ 31 ತನಕ ಅಂತ ಆ ಲೆಕ್ಕಾಚಾರ ಇದೆ. ಅದು ನಮ್ಮ ಭಾರತೀಯ ಪದ್ಧತಿ ಅಲ್ಲ, ಅದು ಪರದೇಶದಿಂದ ಬಂದಂತಹ ಒಂದು ವಾರ್ಷಿಕ ಲೆಕ್ಕಾಚಾರವನ್ನು ಮಾಡುವಂತಹ ಆ ಕ್ಯಾಲೆಂಡರ್. ನಮ್ಮ ಭಾರತೀಯ ಕ್ಯಾಲೆಂಡರ್ ನಲ್ಲಿ ಚಾಂದ್ರಮಾನ ಯುಗಾದಿ, ಸಾಮಾನ್ಯವಾಗಿ ಕೇಳ್ತೇವೆ ನಿಮ್ಗೆ 2 ಯುಗಾದಿ ಅಂತ. ಮೊನ್ನೆ ಒಂದಾಯ್ತು, ಇನ್ನೊಂದು ಇದೆ. ಹೌದು, ಈ ಮೊನ್ನೆ ಆದದ್ದು ಚಾಂದ್ರಮಾನ ಯುಗಾದಿ. ಈಗ ಇವತ್ತು ನಡೆಯುತ್ತಾ ಇರುವುದು ಸೌರಮಾನ ಯುಗಾದಿ. ಈ ಸೂರ್ಯ ಅಂತ ಹೇಳಿದ್ರೆ ನಮ್ಗೆ ಕಣ್ಣಿಗೆ ಕಾಣುವಂತಹ ಒಂದು ದೇವರು, ಚಂದ್ರ ಕೂಡ ಹಾಗೆ. ಆ ಸೂರ್ಯ ಮತ್ತು ಚಂದ್ರನ ಚಲನೆಯನ್ನು ಅವಲಂಬಿಸಿ ನಮ್ಮ ಹಿರಿಯರು ಯಾವ ರೀತಿಯ ಲೆಕ್ಕಾಚಾರವನ್ನು ಮಾಡಿದ್ರು, ಆ ದಿನವನ್ನು ವಿಭಾಗಿಸುವುದು, ಗಂಟೆಯನ್ನು ವಿಭಾಗಿಸುವುದು, ನಿಮಿಷವನ್ನು ಮತ್ತೆ ಮತ್ತೆ ವಿಭಾಗಿಸುವಂತಹ ಒಂದು ವ್ಯವಸ್ಥೆ. ನಮ್ಮ ನಿಮಿಷದ ನಂತರ ನಮ್ದು ಸೆಕೆಂಡ್ ಅಂತ ಇರ್ತದೆ, ಅದನ್ನು ಮತ್ತೆ ವಿಭಾಗಿಸುವಂತಹ ವಿಚಾರಗಳು ನಮ್ಮ ಗಣಿತ ಶಾಸ್ತ್ರದಲ್ಲಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂತಹ ಒಂದು ಅದ್ಭುತವಾದಂತಹ ಒಂದು ಪರಿಕಲ್ಪನೆ ನಮ್ದು. ಅಂತಹ ಸೂರ್ಯನ ವಿಭಾಗದ ಲೆಕ್ಕಾಚಾರದಲ್ಲಿ ನಮ್ಗೆ ಅದನ್ನು ನಾವು ಸೌರಮಾನ ಯುಗಾದಿ ಅಂತ ಹೇಳ್ತೇವೆ. ಬಿಸು ಅಂತ ಅದು ನಮ್ಮ ತುಳುವಿನ ಹೆಸರು. ಯುಗಾದಿ ಅಂತ ಹೇಳುವುದು ಸಾರ್ವತ್ರಿಕವಾಗಿ ಹೊಸ ವರ್ಷದ ಆರಂಭಕ್ಕೆ ಯುಗದ ಆದಿ, ಯುಗಾದಿ ಅಂತ. ಅದು ಸೌರಮಾನಕ್ಕೂ ಯುಗಾದಿಯೇ, ಚಾಂದ್ರಮಾನಕ್ಕೂ ಯುಗಾದಿಯೇ. ಬಿಸು ಅಂತ ಹೇಳುವ ತುಳು ಶಬ್ದಕ್ಕೆ ಪರ್ಯಾಯವಾಗಿ ನಾವು ವಿಶು ಅಂತ ಹೇಳ್ತೇವೆ. ವಿಶು ಅಂತ ಹೇಳಿ ಅಂದ್ರೆ ನಮ್ಮ ತುಳುನಾಡಿನಲ್ಲಿ ಮಾತ್ರ ಅಲ್ಲ, ಪಕ್ಕದ ಕೇರಳದಲ್ಲಿಯೂ ಕೂಡ ಅದರ ಆಚರಣೆ ಇದೆ. ಅದು ಬಿಸು ತುಳುವಾದ್ರೆ ವಿಶು ಎನ್ನುವುದು ಅನ್ಯ ಭಾಷೀಯ ಶಬ್ದ ಆಗಿರ್ಬೇಕು. 2 ಅರ್ಥ ಕೂಡ ಒಂದೇ. ಇದು ಸೂರ್ಯನ ತಾಪಮಾನ ಬಹಳ ಹೆಚ್ಚು ಇರುವಂತಹ ಹೊತ್ತು. ಇವತ್ತು ನಾವು ಆ ಬಿಸಿಲಿನ ಅನುಭವವನ್ನು ಪಡೆಯುತ್ತೇವೆ. ಆ ಕರೋನಾ ವೈರಸ್ನ ಬಗ್ಗೆ ನಾವು ಚಿಂತೆ ಮಾಡ್ತಿರುವಾಗ ಆ ಸೂರ್ಯನ ಪ್ರಖರತೆ ಆ ಕರೋನಾ ವೈರಸ್ ಅನ್ನು ಎದುರಿಸುವಂತಹ ಒಂದು ಶಕ್ತಿ ಉಳ್ಳಂತಹ ವಿಚಾರ ಎನ್ನುವುದನ್ನು ಕೂಡ ನಾವು ಗಮನಿಸಿದ್ದೇವೆ. ಆದ್ದರಿಂದ ನಮ್ಮ ಯುಗದ ಆದಿಯಲ್ಲಿ ವಿಷುವಿನ ಈ ಸಂದರ್ಭದಲ್ಲಿ ಆ ಸೂರ್ಯ ದೇವರು ಆ ಕೊರೋನಾವನ್ನು ನಿಲ್ಲಿಸುವುದಕ್ಕೆ ಶಕ್ತರು ಎನ್ನುವಂತಹ ಆ ಧೈರ್ಯದಿಂದ ಈ ನಮ್ಮ ಪದ್ಧತಿಯಲ್ಲೇ ಇದೆ. ಇಂದು ಯಾವುದಾದ್ರೂ ಒಳ್ಳೆಯ ಕೆಲಸ ಆರಂಭ ಮಾಡಿದ್ರೆ ಅದು 7 ಸಿಂಗೋಡೆ ಕೂಡ ಅದೇ ನಡೀತದೆ ಅಂತ. ಇವತ್ತು ಸಿಂಗೋಡೆ ಅಂತ ಹೇಳುದು ನಾವು. ಸಿಂಗೋಡೆ ಇವತ್ತಿನ ದಿನ. ಹೌದು, ನಿನ್ನೆ ಸಂಕ್ರಾಂತಿಯ ಮರುದಿನ ಸಿಂಗೋಡೆ. ಆದ್ರೆ ಇವತ್ತಿನ ಸಿಂಗೋಡೆ ಒಳ್ಳೇದು. ಅದು ಇವತ್ತಿನ ಸಿಂಗೋಡೆ ಒಳ್ಳೇದು. ಅಂದ್ರೆ ಸಿಂಗೋಡೆ ಅಂತ ಹೇಳಿದ್ರೆ ಒಳ್ಳೇದಲ್ಲ ಅನ್ನುವಂತ ಮಾತು. ಹೌದು. ಆದ್ರೆ ಇವತ್ತು ಯಾವ್ದಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ಮತ್ತೆ ಇವತ್ತು ಮುಹೂರ್ತ ನೋಡ್ಬೇಕಾಗಿಲ್ಲ. ವಿಷುವಿನ ದಿವಸ, ನಮ್ಮ ಬಿಸು ಪರ್ಬದ ದಿವಸ, ಇದು ಒಳ್ಳೆ ದಿವಸವೇ. ಇದು ಯಾವ ಕೆಲಸವನ್ನು ಆರಂಭ ಮಾಡುವುದಿದ್ರು ಕೂಡ. ಆದ್ರಿಂದ ನಾವು ಇವತ್ತು ನಮ್ಮ ನೆಚ್ಚಿನ ಪ್ರಧಾನಿಯವರು ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ತೇವೆ ಎನ್ನುವಂತಹ ಸಂಕಲ್ಪ ಮಾಡುವುದು ಕೂಡ ಭಾರತೀಯರಾಗಿದ್ದುಕೊಂಡು, ಕನ್ನಡಿಗರಾಗಿದ್ದುಕೊಂಡು, ತುಳುವರಾಗಿದ್ದುಕೊಂಡು ನಾವು ಮಾಡುವಂತಹ ಒಂದು ಒಳ್ಳೆಯ, ಅದು ದೇವತಾ ಕಾರ್ಯವೂ ಹೌದು, ನಮ್ಮ ರಾಜಧರ್ಮ ಪರಿಪಾಲನೆಯೂ ಆಗಿರ್ತದೆ. ನಿಜವಾಗ್ಲೂ ಕೂಡ ಇವತ್ತಿನ ಒಂದು ದಿನ ಒಳ್ಳೆಯ ದಿನ, ಯಾವುದೇ ರೀತಿಯ ಶುಭ ಸಕುಣ ಅನ್ನುವಂಥ ನೋಡುವಂಥದ್ದು ಏನಿಲ್ಲ, ಟೈಮ್ ನೋಡುವಂಥದ್ದು ಏನು ಇಲ್ಲ ಅನ್ನುವಂತಹ ಮಾತುಗಳು ಸರ್. ಇನ್ನೊಂದ್ ಕಡೆ ಹಾಕಿದ್ರೆ ತುಳುವರು ಯಾವ ಬಿಸು ಮತ್ತು ವಿಸು ಅಂತ ಹೇಳಿದ್ರೆ, ಹಾಗಾದ್ರೆ ಬಿಸು ಪರ್ಬ ಅಂತ ಹೇಳಿದ್ರೆ ಸಾಕು ತುಳುವರು ಅಲ್ವಾ? ವಿಶು ಅನ್ನುವಂತ ಹೇಳುವಂತ ಅವಶ್ಯಕತೆ ಇಲ್ಲ. ಬಿಸು 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 ಪರ್ಬ ಅಂತ ಹೇಳಿದ್ರೆ, ಮತ್ತೆ ಬಿಸು ಅಂತ ಹೇಳಿದ ಮೇಲೆ ಮತ್ತೆ ಬಿಸು ಯುಗಾದಿ ಅಂತ ಹೇಳ್ಬೇಕಾಗಿಲ್ಲ, ಅದು ದ್ವಿರುಕ್ತಿ ಆಗ್ತದೆ. ಓಕೆ, ಬಿಸು ಅಂತ ಹೇಳಿದ್ರೆ ಸೌರಮಾನ ಯುಗಾದಿ ಅಂದ್ರೆ ಬಿಸು, ಓಕೆ ಅಷ್ಟೇ ಬಿಸು. ಮತ್ತೆ ಇನ್ನೊಂದು, ಈಗ ನಮ್ಮ ದೀಪಾವಳಿ ಅಂತ ಇದೆ, ಅದನ್ನ ನಾವು ಪರ್ಬ ಅಂತ ಕರೆಯುವುದು, ಹಬ್ಬ ಎಲ್ಲ. ಈಗ ನಾವು ಗಣೇಶ ಹಬ್ಬ ಅಂತ ಹೇಳ್ತೇವೆ, ಚೌತಿ ಪರ್ಬ ಅಂತ ಹೇಳ್ತೇವೆ, ಬಿಸು ಪರ್ಬವೇ. ಆದ್ರೆ ಬರೇ ಪರ್ಬ ಅಂತ ಹೇಳಿ ಕರೆಯುವಂತಹ ಹಬ್ಬ ಅಂತ ಹೇಳಿದ್ರೆ ಅದು ದೀಪಾವಳಿ. ಈ ದೀಪಾವಳಿಗೂ ಮತ್ತೆ ಬಿಸು ಅದಕ್ಕೂ ಕೂಡ ಸಂಬಂಧ ಇದೆ. ದೀಪಾವಳಿಯ ಸಂದರ್ಭದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳು ಮತ್ತೆ ಬಿಸು ಈ ಹಬ್ಬದ ಸಂದರ್ಭದಲ್ಲಿ ಮಾಡುವ ಕೆಲಸ ಕಾರ್ಯಗಳು, ಮಾನಸಿಕವಾದಂತಹ ಚಿಂತನೆಗಳು, ದೂರದರ್ಶಿತ್ವ, ಇದೆರಡೂ ಕೂಡ ನಮ್ಮ ಕೃಷಿ ಬದುಕಿಗೆ ಅನುಗುಣವಾಗಿರುವಂತಹ ಒಂದು ವ್ಯವಸ್ಥೆ. ಓಕೆ, ಕೃಷಿ ಬದುಕಿಗೆ ಅನುಗುಣವಾಗಿರುವಂತಹ ಈಗ ನಾವು ಬಿಸು ಕಣಿ ಅಂತ ಇರ್ತದೆ. ಬಿಸು ಕಣಿ
ಈ ಬಿಸುಕಣಿ ಅಂತ ಹೇಳುವಾಗ ಅಲ್ಲಿ ಇಡುವಂತಹ ವಸ್ತು. ಬರುವ ಸರ್ ಮಾತನಾಡುವ. ಅದಕ್ಕಿಂತ ಮೊದಲು ಸರ್, ಕದ್ರಿ ನವನೀತ್ ಶೆಟ್ಟಿ ಅಂತ ಬಂದಾಗ ಅನೇಕ ವಿಷಯಗಳು, ಅನೇಕ ವರ್ಷಗಳಿಂದ ಜಾನಪದ ಕ್ಷೇತ್ರದಲ್ಲಿ, ನಮ್ಮ ತುಳುನಾಡಿನ ಒಂದು ಕ್ಷೇತ್ರದಲ್ಲಿ ತಾವು ಸಾಧನೆ ಮಾಡಿದ್ದೀರಾ. ಅನೇಕ ವಿಷಯಗಳು ತಮ್ಗೆ ಗೊತ್ತಿದೆ. ಒಂದ್ ಕಡೆ ಸರ್, ಈ ಸಂದರ್ಭಗಳಲ್ಲಿ ಇದು ಸೂಕ್ತ ಅನ್ನುವಂಥದ್ದು, ಎಲ್ಲೊಂದ್ ಕಡೆ ಪ್ರಕೃತಿ ವಿಕೋಪಗಳು, ಪ್ರಕೃತಿಯ ಮುನಿಸು ಎಲ್ಲವೂ ಕೂಡ ಆಗ್ತಾ ಇದೆ. ಆದ್ರೆ ನಮ್ಮ ತುಳುವರು ಅಥವಾ ನಮ್ಮ ಜಾನಪದ ಸಂಸ್ಕೃತಿ ಎಲ್ಲವೂ ಕೂಡ ಕಲಿಸಿರುವಂತದ್ದು ಪ್ರಕೃತಿಯನ್ನು ಉಳಿಸಿ ಬೆಳೆಸುವಂತಹ ಕಲೆಗಳು. ಹಿಂದಿನ ಕಾಲದ ಬಿಸು ಪರ್ವ, ಈಗಿನ ಕಾಲದ ಬಿಸು ಪರ್ವ, ನವನೀತ್ ಶೆಟ್ಟಿ ಅವರು ಹಿಂದಿನ ಕಾಲಕ್ಕೆ ಹೋದಾಗ ಬಿಸು ಪರ್ವ ಯಾವ ರೀತಿ ಆಗ್ತಾ ಇತ್ತು ಸರ್? ಈ ಹಿಂದಿನ ಕಾಲ ಮತ್ತು ಇಂದಿನ ಕಾಲ ಅಂತ ಇಲ್ಲ, ಕಾಲ ಎಲ್ಲವೂ ಒಂದೇ. ಆದ್ರೆ ಆ ಇನ್ನೊಂದು ಯುಗ ಧರ್ಮ ಅಂತ ಇದೆ, ಆ ಕಾಲಘಟ್ಟಕ್ಕೆ ಅನುಗುಣವಾಗಿ ನಡೆಯುವಂತಹ ವ್ಯವಸ್ಥೆ. ಆದ್ರೆ ನಮ್ಮ ಹಿಂದೆ ಆ ಪದ್ಧತಿ ಯಾಕೆ ಇತ್ತು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಬೆಲ್ಟ್ ಯೂಸ್ ಮಾಡ್ತೇವೆ ನಾವು. ಬೆಲ್ಟ್ ಹಿಂದಿನವರು ಹಾಕ್ತಾ ಇದ್ರ ಅಂತ ಕೇಳಿದ್ರೆ, ಈಗ ನಾವು ಪ್ಯಾಂಟ್ ಹಾಕ್ತೇವೆ. ಆ ಪ್ಯಾಂಟ್ ಜಾರಬಾರದು ಅಂತ ಹೇಳುವಂತ ಕಾರಣಕ್ಕೆ ಬೆಲ್ಟ್ ಹಾಕ್ತೇವೆ. ಬೆಲ್ಟ್ ಆ ಪ್ಯಾಂಟಿಗೆ ಬೇಕಾಗಿ ಅನುಗುಣವಾಗಿ ಇರುವಂತಹದ್ದು. ಅದೇ ರೀತಿ ಮೊದಲಿನ ವ್ಯವಸ್ಥೆಗಳು, ಯಾವುದಾದ್ರೂ ಒಂದು ವ್ಯವಸ್ಥೆ ಆಗ ಏನು ಅವಶ್ಯಕತೆ ಇತ್ತು ಅದಕ್ಕೆ ಹೊಂದಿಕೆ ಆಗುವಂತಹ ಕೆಲವು ನೀತಿ ನಿಬಂಧನೆಗಳು, ನಂಬಿಕೆ, ನಡವಳಿಕೆಗಳೆಲ್ಲ ಬಂದಿರ್ತದೆ. ಈಗ ನಾವು ಬಿಸು ಪರ್ವವನ್ನೇ ಒಂದು ತಕೊಂಡು ಹೋದ್ರೆ, ಅದರ ಹಿಂದೆ ಇರುವಂತಹ ಆಚರಣೆಗಳು ಯಾವ ಮೌಲ್ಯವನ್ನು ನಮಗೆ ಪ್ರತಿಪಾದಿಸ್ತದೆ, ಯಾವ ಎಚ್ಚರಿಕೆಯನ್ನು ಕೊಡುತ್ತದೆ, ಅದನ್ನು ಬಹಳ ಸುಂದರವಾಗಿ ನಮ್ಗೆ ಹೇಳಬಹುದು. ಅವಶ್ಯಕ. ನಮ್ಮ ಒಂದು ಚರಿತ್ರೆಯನ್ನು ಅವಲೋಕನ ಮಾಡ್ಲಿಕ್ಕಿರುವಂತಹ ಒಂದು ವ್ಯವಸ್ಥೆ ಇದು. ಈಗ ನಾವು ಮಂಗಳೂರು ನಗರದ ಬಗ್ಗೆ ನೋಡಿದ್ರೆ, ನನ್ನ ಬಾಲ್ಯದ ದಿನಗಳನ್ನ ನೆನಪು ಮಾಡಿಕೊಂಡ್ರೆ, ಸುಮಾರು ಒಂದು 40-45 ವರ್ಷದ ಮೊದಲು ಕದ್ರಿ ದೇವಸ್ಥಾನದಿಂದ ಇಲ್ಲಿ ನಮ್ಮ ಮಣ್ಣಗುಡ್ಡದ ತನಕ, ಕದ್ರಿ ದೇವಸ್ಥಾನದಿಂದ ಮಣ್ಣಗುಡ್ಡದ ತನಕ ನಮ್ಗೆ ಆಲೋಚನೆ ಮಾಡುವಾಗ ನಮ್ಗೆ ರಸ್ತೆ ನೆನಪಾಗ್ತದೆ. ಅಲ್ಲಿ ಪ್ಯಾರಲಲ್ ರೋಡ್ಗಳನ್ನು ನಾವು ಆಲೋಚನೆ ಮಾಡಿದ್ರೆ, ಒಂದು ಕದ್ರಿ ದೇವಸ್ಥಾನದ ರಸ್ತೆ, ಅದಾದ ಮೇಲೆ ಕದ್ರಿ ಕಂಬಳ ರಸ್ತೆ, ಅದಾದ ನಂತರ ಬಿಜಯ್ ಅದು ಜೈಲ್ ರೋಡ್, ಬಿಜಯಿಂದ ಜೈಲಿಗೆ ಬರುವಂತ ಬಿಜಯ್ ಜೈಲ್ ರೋಡ್, ನಂತರ ಮಹಾತ್ಮ ಗಾಂಧಿ ರಸ್ತೆ MG ರೋಡ್, ಅದಾದ ನಂತರ ನಮಗೆ ಅಳಕೆ ಕಂಬಳ ಆ ರಸ್ತೆ ಬರ್ತದೆ. ಅಷ್ಟು ರಸ್ತೆಗಳ ಮಧ್ಯಭಾಗ ಈ ನಮ್ಗೆ ನಮ್ಮ ಕೊಡಿಯಾಲ್ ಬೈಲ್ನ ಪರಿಸರದಲ್ಲಿ ನಮ್ಗೆ ಒಂದು ದೊಡ್ಡ ರಾಜಕಾಲುವೆಯಾಗಿ ಕಾಣ್ತದೆ, ಒಂದು ತೋಡು ದೊಡ್ಡ. ಆ ತೋಡಿನ ಹೆಚ್ಚಾಗಿ ಎಡಭಾಗದಲ್ಲಿ, ಅಂದ್ರೆ ಕದ್ರಿಯಿಂದ ತೊಡಗಿ ನಮ್ಮ ಕುದ್ರೋಳಿಯ ತನಕ, ಅಲ್ಲಿಯ ತನಕ ಇರುವಂತಹ ಸುಮಾರು ಒಂದು 3-4 ಕಿಲೋಮೀಟರ್ ಉದ್ದ, ಮತ್ತೆ ಒಂದು 100-150 ಕಿಲೋಮೀಟರ್ ಅಗಲದ ಜಾಗ ಇದು ಗದ್ದೆಯ ಜಾಗ. ಕದ್ರಿಯಿಂದ ತೊಡಗಿ, ಕದ್ರಿ ಅದಾದ ನಂತರ ಈ ಕಡೆ ಬರುವಾಗ ಕದ್ರಿ ಕಂಬಳ ಆದ್ಮೇಲೆ ಕೊಡಿಯಾಲ್ ಬೈಲ್ ಆದ್ಮೇಲೆ ನಮ್ಮ ಈ ಅಳಕೆ ಪ್ರದೇಶ, ಇಲ್ಲಿಯ ತನಕ ಗದ್ದೆ. ಅಂದ್ರೆ ಮಂಗಳೂರು ನಗರದ ಹೃದಯ ಭಾಗದಲ್ಲಿ ಇದ್ದಂತಹ ಒಂದು ವ್ಯವಸಾಯದ ವ್ಯವಸ್ಥೆಯನ್ನು ನಾನು ಹೇಳುವುದು. ಅದೇ ರೀತಿ ನಮ್ಮ ಮಂಗಳೂರಿನ ನಗರದಲ್ಲಿರುವ ಎಲ್ಲ ಭಾಗಗಳು ಕೂಡ ಕೃಷಿ ಪ್ರಧಾನವಾದಂತಹ ಭೂಮಿಯಾಗಿತ್ತು. ಕೃಷಿ ಬದುಕು ಪ್ರಧಾನವಾಗಿತ್ತು. ಇದನ್ನು ನಾವು ಪೇಟೆ ಅಂತ ಹೇಳಿದ್ರು ಕೂಡ ಈ ಮಂಗಳೂರು, ನಾವು ನಮ್ಮ ಆಳೂಪರಸರ ಕಾಲದಲ್ಲಿ ಮಂಗಳೂರು ರಾಜಧಾನಿಯಾಗಿತ್ತು. ಅದೇ ರೀತಿ ಉದಯಪುರ ಅಂತ ಹೇಳಿದ್ರೆ ಉದ್ಯಾವರ ಅದು ರಾಜಧಾನಿಯಾಗಿತ್ತು, ಬಾರ್ಕೂರು ರಾಜಧಾನಿಯಾಗಿತ್ತು. ಆಳೂಪರಸರ ನಂತರದ ಕಾಲಘಟ್ಟದಲ್ಲಿ, ಅದ ನಂತರ ವಿಜಯನಗರದ ಸಾಮ್ರಾಜ್ಯದವರ ಅಧಿಕಾರ ಇತ್ತು. ಆಗ ಕೂಡ ಈ ಬಾರ್ಕೂರು ಮತ್ತು ಮಂಗಳೂರು ಇದು ಪ್ರಧಾನವಾಗಿದ್ದುಕೊಂಡು, ರಾಜಧಾನಿಯಾಗಿದ್ದುಕೊಂಡು ತುಳುನಾಡನ್ನು ಅವರು ಅಲ್ಲಿಂದ ನಿಯಂತ್ರಣ ಮಾಡ್ತಾ ಇದ್ರು, ವಿಜಯನಗರ ಸಾಮ್ರಾಜ್ಯ. ಅದಾದ ನಂತರ ಇಕ್ಕೇರಿ ಅರಸರುಗಳು, ಅವರು ಆರಂಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ರು, ಮುಂದೆ ಅವರ ಪ್ರಾಬಲ್ಯ. ಆ ಸಂದರ್ಭದಲ್ಲಿಯೂ ಕೂಡ ಬಂಗರು, ಚೌಟರು, ಅಜಿಲರು, ಹೀಗೆ ಪ್ರಾದೇಶಿಕವಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಊರಲ್ಲಿದ್ದಂತಹ ತುಂಡರಸರು ಅಂತ ನಾವು ಹೇಳ್ತೇವೆ, ಅವರ ಆಳ್ವಿಕೆ ಇತ್ತು. ಆಗ ಬಂಗಾಡಿಯ ಬಂಗರಸರಿಗೆ ಅವರ ಅಧಿಕಾರ ವ್ಯಾಪ್ತಿ ಎಲ್ಲಿಂದ ಅಂತ ಹೇಳಿದ್ರೆ, ಬಂಗಾಡಿಯಿಂದ ಮಂಗಳೂರು ತನಕ ನೇತ್ರಾವತಿ ನದಿ ಹರಿಯುವಂತಹ ಸ್ಥಳ. ಒಂದು ಆ ಭೌಗೋಳಿಕ ಚಿತ್ರವನ್ನು ನೀವು ಆಲೋಚನೆ ಮಾಡಿ. ಬಂಗಾಡಿ ಆದ್ಮೇಲೆ ಬೆಳ್ತಂಗಡಿ, ಬೆಳ್ತಂಗಡಿ ಆದ ನಂತರ ಉಪ್ಪಿನಂಗಡಿ, ಆ ನದಿ ಮುಂದೆ ಬರ್ತದೆ, ಪಾಣೆಮಂಗಳೂರಾಗಿ, ನಂದಾವರ ಆಗಿ, ಬಂಟ್ವಾಳ ಆಗಿ, ಮತ್ತೆ ಮುಂದುವರೆದು ಇಲ್ಲಿ ಪಶ್ಚಿಮ ಸಮುದ್ರವನ್ನು ಸೇರ್ತದೆ. ಅದರ ಎರಡೂ ಭಾಗದ ಭೂಪ್ರದೇಶ ಅದು ಬಂಗರಸರ ಆಡಳಿತ ವ್ಯವಸ್ಥೆಯಲ್ಲಿ ಇದ್ದದ್ದು. ನದಿ ತೀರಗಳು, ಎರಡೂ ಕಡೆಯಲ್ಲಿರುವಂತಹ ನದಿ ತೀರಗಳು, ಎಲ್ಲಿಯ ಬಂಗಾಡಿ, ಎಲ್ಲಿಯ ಮಂಗಳೂರು, ಅವರ ಅರಮನೆಗಳು
ಬೆಳ್ತಂಗಡಿಯಲ್ಲಿ ಇತ್ತು ಕೋಟೆ, ಉಪ್ಪಿನಂಗಡಿಯಲ್ಲಿ ಒಂದು ಕೋಟೆ ಇತ್ತು, ನಂದಾವರದಲ್ಲಿ ಒಂದು ಕೋಟೆ ಇತ್ತು, ಮಂಗಳೂರಲ್ಲಿ ಒಂದು ಕೋಟೆ ಇತ್ತು, ಅರಮನೆಗಳು ಕೂಡ ಇತ್ತು. ಅದರ ವ್ಯಾಪ್ತಿಯಲ್ಲಿರುವಂತಹ ವ್ಯವಸಾಯದ ಭೂಮಿ ಇತ್ತು. ಅದಲ್ಲದೆ ನಮ್ಮ ಮಂಗಳೂರು ಅಂತ ಹೇಳುವಂತಹದ್ದು ಒಂದು ಬಂದರು. ಆಗ ಅಲ್ಲಿಗೆ ಈ ಕೃಷಿ ಪ್ರಧಾನವಾದಂತಹ ವಸ್ತುಗಳೆಲ್ಲ ಅಲ್ಲಿ ಬಂದು ಬೇರೆ ದೇಶಗಳಿಗೆ ರಫ್ತಾಗ್ತಾ ಇತ್ತು. ಪ್ರಧಾನವಾಗಿ ಅಕ್ಕಿ. ನಮ್ಮ ಮಂಗಳೂರಿನಿಂದ ಅಥವಾ ನಮ್ಮ ಜಿಲ್ಲೆಯಿಂದ, ನಮ್ಮ ತುಳುನಾಡಿನಿಂದ ಹೊರ ರಾಜ್ಯ, ಹೊರ ದೇಶಗಳಿಗೆ ಒಂದು ಕಾಳು ಮೆಣಸು, ಗೆಡ್ಡೆ ಮುಂಚಿ ಅಂತ ಹೇಳ್ತೇವೆ, ಮತ್ತು ಅಕ್ಕಿ, ಇದು ಪ್ರಧಾನವಾದಂತಹ ರಫ್ತಾಗುತ್ತಿರುವಂತಹ ವಸ್ತುಗಳು. ಅಷ್ಟು ಅಕ್ಕಿಯ ಇಲ್ಲಿಂದ ರಫ್ತಾಗಿ ಹೋಗಬೇಕಿದ್ರೆ ಅಂತಹ ಒಂದು ಬಂದರು, ಅದರಲ್ಲಿ ಪ್ರಧಾನವಾಗಿ ನಾವು 60% 70% ಅಕ್ಕಿಯೇ. ಹಾಗಾದ್ರೆ ಆ ಕೃಷಿ ಪ್ರಧಾನವಾದಂತಹ ನಮ್ಮ ಭೂಮಿ ಹೇಗಿತ್ತು ಅದರ ಒಂದು ಚಿತ್ರಣ ನಮಗೆ ಬರ್ತದೆ. ಸರಿ, ನಿಜವಾಗ್ಲು ಸರ್ ಈಗ ಹೇಗಾಗಿದೆ ಅನ್ನುವಂಥದ್ದಲ್ವಾ? ಈ ಬಾಸೆಲ್ ಮಿಷನ್ ಅವರ ಸಂಗ್ರಹದಲ್ಲಿ ಹಳೆ ಮಂಗಳೂರಿನ ಶತಮಾನದ ಹಿಂದಿನ ಚಿತ್ರಪಟ ಇದೆ. ಅದರಲ್ಲಿ ಈ ಅಕ್ಕಿ ಮುಡಿಗಳನ್ನು, ಆ ಅಕ್ಕಿ ಮುಡಿಗಳಿಗೆ ಅಳತೆ ಇದೆ. ಈಗ ನಾವು ಇಷ್ಟು ಸೇರು ಅಂತ ಕೇಳಿದ್ರೆ ಒಂದು ಮುಡಿ ಅಂತ ಆಗ್ತದೆ, ಕಳಸೆ ಆಗ್ತದೆ. ಇಷ್ಟು ಕಳಸೆ ಅಂದ್ರೆ ಒಂದು ಮುಡಿ ಅಂತ. ಅಂತಹ ಮುಡಿಗಳು, ಅದರ ಪ್ರಮಾಣ ಕೋರ್ಜಿ ಅಂತ ಹೇಳ್ತೇವೆ. ಅಂದ್ರೆ ನಾವೊಂದು ಲೋಡು ಅಂತ ಹೇಳಿದ್ರೆ ಅಂತಹ ಲೋಡುಗಟ್ಟಲೆ ಅಕ್ಕಿ ಮುಡಿಗಳು ಇಲ್ಲಿಂದ ಬೇರೆ ದೇಶಗಳಿಗೆ ಹೋಗ್ತಾ ಇತ್ತು. ಕುಚ್ಚಲಕ್ಕಿ, ಆ ಕುಚ್ಚಲಕ್ಕಿ ಹೋಗ್ತಿದ್ದಂತಹ ಒಂದು ಪ್ರದೇಶ, ಅಷ್ಟು ಲೋಡುಗಟ್ಟಲೆ ಅಕ್ಕಿ ಹೋಗಬೇಕಿದ್ರೆ ಅಷ್ಟು ಕಡೆಯಿಂದ ಆ ಅಕ್ಕಿಯ ಸಂಗ್ರಹ ಆಗಬೇಕು. ಆ ಅಕ್ಕಿ ಸಂಗ್ರಹ ಆಗಬೇಕಿದ್ರೆ ಅಲ್ಲಿ ಯಜಮಾನ ಮತ್ತು ಒಕ್ಕಲಿನವ ಎನ್ನುವಂತಹ ಒಂದು ವ್ಯವಸ್ಥೆ, ಕಪ್ಪ ಕೊಡುವಂತಹ ವ್ಯವಸ್ಥೆ ಇತ್ತು. ತುಂಡರಸರಿಗೆ ಪ್ರಾದೇಶಿಕವಾದಂತಹ ಗುತ್ತಿನವರು, ಅವರು ಕೊಡಬೇಕಾದಂತಹ ಇಂತಿಷ್ಟು ತೆರಿಗೆಯೋ ಅಥವಾ ಕಪ್ಪವೋ, ಆ ತುಂಡರಸರು ಮತ್ತೆ ಇಕ್ಕೇರಿ ಅರಸರಿಗೆ ಮತ್ತೆ ಇಲ್ಲಿಂದ ಕೊಡಬೇಕು ಅವರು. ಸರಿ. ಆ ರೀತಿಯಾಗಿ ಆ ಗುತ್ತಿನವರಿಗೆ ಅವರ ಆಳ್ವಿಕೆಯಲ್ಲಿದ್ದಂತಹ ಆ ಪ್ರದೇಶದಲ್ಲಿ ಭೂ ಹಿಡುವಳಿದಾರರಿದ್ದರು. ಅವರ ಅಡಿಯಲ್ಲಿ ಇರುವಂತಹ ಒಕ್ಕಲಿನವರು ಅಂತ ಹೇಳಿ ಅವರು ಗೇಣಿ ಕೊಡುವಂತಹ ಒಂದು ಪದ್ಧತಿ. ಆ ಗೇಣಿ ಕೊಡಬೇಕು ಅಂತ ಹೇಳಿದ್ರೆ ಅವನಿಗೆ ಅವನ ಖರ್ಚು ಹೋಗ್ಬೇಕು ಅದರಲ್ಲಿ, ಮತ್ತೆ ಅವ ಗೇಣಿ ಕೊಡಬೇಕು. ಅವ ಭೂಮಿಯ ಒಡೆಯ ಅಲ್ಲ. ವಾರ್ಷಿಕವಾಗಿ ಗೇಣಿ ನಿಗದಿ ಆಗುವಂತಹದ್ದು. ಅಂದ್ರೆ ಅದರ ಲೆಕ್ಕಾಚಾರ ಅಂತ ಹೇಳಿದ್ರೆ ಎಕರೆ ಅಂತ ಲೆಕ್ಕ ಅಲ್ಲ, ಎಷ್ಟು ಮುಡಿ ಬಿತ್ತು ಅಂತ ಹೇಳ್ತೇವೆ ನಾವು, ಬೀಜ. ಆ ಬೀಜ ಹಾಕುವಂತಹ ಗದ್ದೆ ಇದೆ, ಆ ಗದ್ದೆಯಲ್ಲಿ ಎಷ್ಟು ಬೆಳೆ ತೆಗಿಲಿಕ್ಕೆ ಆಗ್ತದೆ. ಅದ್ರಲ್ಲಿ 3 ಬೆಳೆ, ಎಣೆಲು, ಸುಗ್ಗಿ ಮತ್ತು ಕೊಳಕೆ ಅಂತ. ಎಲ್ಲಾ ಗದ್ದೆಯಲ್ಲಿ 3 ಬೆಳೆ ತೆಗಿಲಿಕ್ಕೆ ಆಗುದಿಲ್ಲ. ಸರಿ. ಒಂದೇ ಬೆಳೆ ಬೆಳೆಯುವ ಗದ್ದೆ ಇರ್ತದೆ, 2 ಬೆಳೆ ಬೆಳೆಯುವ ಗದ್ದೆ ಇದೆ, 3 ಬೆಳೆಯುವ ಗದ್ದೆ ಇದೆ. ಒಬ್ಬ ಇವನಿಗೆ, ಯಾರು ಒಕ್ಕಲ್ನವನಿಗೆ, ಅವನಿಗೆ 3 ವಿಭಾಗದ ಗದ್ದೆಗಳು ಇರ್ಲಿಕ್ಕೂ ಸಾಕು. ಆ ಗದ್ದೆಯನ್ನು ನೋಡಿ ಅಲ್ಲಿರುವ ನೀರಿನ ಸೌಲಭ್ಯವನ್ನು ಗಮನಿಸಿಯೇ ಅದು 1 ಬೆಳೆಯೋ 2 ಬೆಳೆಯೋ 3 ಬೆಳೆಯೋ ಅಂತ ಆಗ್ತದೆ. ಅವ ಇಂತಿಷ್ಟೇ ಗೇಣಿ ಕೊಡಬೇಕು ಅಂತ ನಿಗದಿಯಾಗಿರ್ತದೆ. ಈ ಬಿಸು ಮತ್ತೆ ಅದಕ್ಕಿರುವಂತಹ ಕನೆಕ್ಷನ್ ಏನು ಅಂತ ಹೇಳಿದ್ರೆ, ಬಿಸುವಿನ ದಿವಸ ಆ ಯಜಮಾನನ ಮನೆಗೆ, ಆ ದನಿಯ ಮನೆಗೆ ಈ ಒಕ್ಕಲಿನವ ಫಲವಸ್ತುಗಳನ್ನು ತರಬೇಕು. ಪುದೆ ಕಾಣಿಕೆ ಅಂತ ಹೇಳುದು, ತರಬೇಕು. ಪುದೆ ಕಾಣಿಕೆ. ಈಗ ನಾವು ಈಗ ಹಸಿರುವಾಣಿ ಹೊರೆ ಕಾಣಿಕೆ ಅಂತ ಹೇಳ್ತೇವಲ್ಲ, ದೇವಸ್ಥಾನಗಳಿಗೆ ಕೊಡುವಂತದ್ದು, ಆ ಒಂದು ಪರಿಕಲ್ಪನೆ ಹಸಿರುವಾಣಿ ಮೆರವಣಿಗೆ ಅಂತ ನಾವು ಕೇಳ್ತೇವಲ್ಲ. ಇದು ನಮ್ಮ ಊರಿನಲ್ಲೇ, ನಮ್ಮ ಜಿಲ್ಲೆಯಲ್ಲೇ, ನಮ್ಮ ತುಳುನಾಡಿನಲ್ಲಿ ಪ್ರತಿಯೊಂದು ಊರಿನಲ್ಲಿಯೂ ಇಂತಹ ವ್ಯವಸ್ಥೆ ಇತ್ತು. ಒಕ್ಕಲಿನವ ದನಿಗೆ ಆ ಗೇಣಿಯನ್ನು ಅಥವಾ ಗೇಣಿಯನ್ನಂದ್ರೆ ಈ ಫಲವಸ್ತುಗಳಲ್ಲಿ ಕೊಂಡೋಗಿ ಕೊಡುವಂತದ್ದು. ಆ ದಿವಸ ಅವನಿಗೆ ಊಟ ಅಲ್ಲೇ, ಹಬ್ಬದ ಊಟ, ಪಾಯಸದ ಊಟ, ಉಡುಗೊರೆಯನ್ನು ಕೊಡ್ತಾ ಇದ್ರು. ಮತ್ತೆ ಮುಂದಿನ ವರ್ಷಕ್ಕೆ ಅವನಿಗೆ ಆ ಗೇಣಿ ನಿಘಂಟಾಗ್ತದೆ ಆ ದಿವಸ. ಈಗ ನೀನು ಇಷ್ಟ ತನಕ ಇಷ್ಟು ಗೇಣಿ ಕೊಟ್ಟಿದ್ದಿ, ಅದು ಕಮ್ಮಿ ಆಯಿತು ಅಥವಾ ಹೆಚ್ಚು, ಇದು ಅವ ದನಿ ದಾಲ ಬರ್ಸೈಜ್ ಅದು ಇದು ಅಂತ ಹೇಳಿ ಅವಾಗ ಹೇಳಿದೆ ಹಾಗೆ. ಆಗ ಇವ ಇಲ್ಲೆಲ್ಲ ನೀನು ಕೊಡಬೇಕು ಅಂತ ಇವನ ಕ್ರಮದಲ್ಲಿ ಹೇಳ್ತಾನೆ. ಮತ್ತೆ ಇವ ಸ್ವಲ್ಪ ದನಿಯನ್ನು ಒಳ್ಳೇದು ಮಾಡಿಕೊಂಡು ರಿಕ್ವೆಸ್ಟ್ ಮಾಡಿ ಇದು ಮಾಡಿ ಅವನ ಗೇಣಿಯನ್ನು ಹೆಚ್ಚು ಕಮ್ಮಿ ಮಾಡುವಂತಹ ಒಂದು ದಿವಸ ಇದು, ಅದು ವಿಷು. ಅಂದ್ರೆ ಆ ಯಜಮಾನನನ್ನು ಒಂದು ಸಂತೋಷದಲ್ಲಿ ಇಟ್ಟುಕೊಳ್ಳುವಂತಹ ದಿವಸ. ಅದ್ಭುತ ಸರ್. ಆಗ ಅಲ್ಲಿ ನಿರ್ಣಯ ಆಗ್ತದೆ ಅವ ಎಷ್ಟು ಮುಡಿ ಗೇಣಿ ಕೊಡಬೇಕು.
ಅಂದ್ರೆ ಪ್ರಧಾನವಾಗಿ ಈಗ ನಮ್ಗೆ ಮತ್ತೆ ನಮ್ಮ ಆ ಜೀವನ ಪದ್ಧತಿ ಬದಲಾಯಿತು. ಈ ಅಕ್ಕಿಯ ಬದಲು ಬೇರೆ ಬೆಳೆಗಳನ್ನೆಲ್ಲ ಬೆಳಿಲಿಕ್ಕೆ ಆರಂಭ ಆಯಿತು. ಅಲ್ಲಿ ಲೆಕ್ಕಾಚಾರ ತೆಂಗಿನಕಾಯಿದು ಲೆಕ್ಕಾಚಾರ ಇರಬಹುದು. ತೆಂಗಿನಕಾಯಿ, ಬೊಂಡ ಇದೆಲ್ಲ ಆ ಪ್ರಾದೇಶಿಕವಾಗಿ ನಡೆಯುವಂತಹ ದೇವಸ್ಥಾನದ ಆ ಪೂಜಾ ವಿನಿಯೋಗಗಳಿಗೆ ಅವರು ಇಂತಿಷ್ಟು ಕೊಡಬೇಕು ಅಂತ ದನಿ ಹೇಳಿಡ್ತಾರೆ. ಆದ್ರೆ ದನಿಗೆ ಬೇಕಿದ್ದದ್ದು ಅಕ್ಕಿ ಮಾತ್ರ, ಹೆಚ್ಚಾಗಿ ಅಕ್ಕಿ, ಇಷ್ಟು ಅಕ್ಕಿ ಕೊಡಬೇಕು ಅಂತ ಹೇಳಿ. ಮತ್ತೆ ಉಳಿದದ್ದು ಈ ಅಡಿಕೆ, ತೆಂಗಿನಕಾಯಿ ಎಲ್ಲ ಮತ್ತೆ ಬಂದದ್ದು. ಪ್ರಧಾನವಾಗಿ ಅಕ್ಕಿ. ಆದ್ರಿಂದ ನಮ್ಮ ಇದು ಹೇಳಿದ್ರು ಕೃಷಿ ಪ್ರಧಾನವಾದಂತಹ ತುಳುನಾಡು. ಈ ಅಕ್ಕಿಗೆ ಸಂಬಂಧಪಟ್ಟಂತಹ, ಕೃಷಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಬಿಸು ಪರ್ಬ ಒಂದು ವಿಶೇಷತೆಯನ್ನು ಯಾಕೆ ಕಾಣ್ತದೆ ಅಂತ ಹೇಳಿದ್ರೆ, ಆಗಿನ ಹೆಚ್ಚಿನ ಜನರು ಕೃಷಿಯನ್ನೇ ಅವಲಂಬಿಸಿದ್ರು. ಒಂದವರು ಕೃಷಿ ಕೂಲಿ ಕಾರ್ಮಿಕರಾಗಿದ್ರು, ಅಥವಾ 1 ಎಕರೆ 2 ಎಕರೆ ಜಾಗದಲ್ಲಿ ಒಕ್ಕಲ್ನಲ್ಲಿ ಇದ್ರೂ ಕೂಡ ಅಷ್ಟೇ ಭೂ ಪ್ರದೇಶದಲ್ಲಿ ಬೆಳೆ ತೆಗೆದು ಅವನ ಕುಟುಂಬವನ್ನು ಸಾಕ್ತಾ ಇದ್ದ. ಹೆಚ್ಚಿನವರು ಕೃಷಿ ಕೂಲಿ ಕಾರ್ಮಿಕರಾಗಿ ಅಥವಾ ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರಾಗಿ ಇರ್ತಿದ್ರು. ಮಳೆ ಬೆಳೆ ಸರಿಯಾಗಿ ಇಲ್ಲದೆ ಇರ್ತಿದ್ರೆ ಅವರ ಜೀವನ ಅದು ಕಷ್ಟ ಆಗ್ತಿತ್ತು. ಅಂತಹ ಒಂದು ವ್ಯವಸ್ಥೆಯಲ್ಲಿ ಬಿಸು ಪರ್ಬದ ದಿವಸ ಆ ಒಂದು ಸಮೃದ್ಧಿಯನ್ನು ಅಥವಾ ಮುಂದಿನ ಬಗ್ಗೆ ಯೋಚನೆ ಮಾಡುವಂತಹ ದಿನ. ಆ ದಿವಸ ಹೊಸ ಕೋಣಗಳಿಗೆ ನೊಗ ಕಟ್ಟುವ ದಿವಸ ಕೂಡ ಇವತ್ತಿನ ದಿನ. ಹೌದು, ಬಾಲೆಕಂಜಿಲೆ ಬಿಸು ಪರ್ಬದಾನಿ ರಡ್ಡೇರು ಕಟ್ಟದು ವರ ಮಾದಾವಡು ಅಂತ ಹೇಳುವಂತ ಒಂದು ಮಾತು. ಅಂದ್ರೆ ಕೋಣಗಳನ್ನು ಕಟ್ಟಿ ಉಳಬೇಕು ಅಂತ. ಸರ್ ಇನ್ನೊಂದ್ಸಲ ಹೇಳಿ ಸರ್, ಒಂದು ತುಳುವಿನ ಒಂದು ಅದ್ಭುತವಾಗಿನ ಮಾತುಗಳು. ಅದೇ ಶಬ್ದ ಇದೆ, ಅದು ನಾನು ಬರ್ಕೊಂಡೆ. ಒಂದು ಹೊಸ ಕಂಜಿಲೆಗೂ ನೊಗ ಕಟ್ಟುನು ಅಂತ ಹೇಳಿ. ಮತ್ತೆ ಒಂದು ನಾಲೆರು ಮಾದಾವಡು ಪುಂಡಿ ಬಿತ್ತು ಪಾಡೋಡು ಅಂತ. ನಾಲೆರು ಮಾದಾವಡು ಅಂತ ಹೇಳಿದ್ರೆ ಅಂದ್ರೆ 2 ಜೊತೆ ಕೋಣ ಆಯ್ತದು. ನಾಲೇರು ಮಾದಾವಡು ಅಂತ ಹೇಳಿದ್ರೆ ಅದರ ಅರ್ಥ ಒಂದು ಹೊಸ ಕೋಣ, ಇನ್ನೊಂದು ಬಾಲಕಂಜಿ ಅಂತ ಹೇಳಿದ್ರೆ ಅದು ಸಮೃದ್ಧಿ ಅಂತ ಹೇಳಿದ್ರೆ ಈ ಹೊಸ ಕೋಣಗಳನ್ನು ತಕೊಂಡು ಅದನ್ನು ಮತ್ತೆ ತಯಾರು ಮಾಡಬೇಕು ಅಂತ. ಅದೊಂದು ಈಗ ನಾವು ಈ ಬಿಸ್ನೆಸ್ ಅನ್ನು ಎಕ್ಸ್ಪಾನ್ಷನ್ ಮಾಡ್ತೇವೆ, ಅದೇ ರೀತಿ ನಾಲೇರು ಅಂತ ಹೇಳೋದು ಅದೇ. ಮೊದಲಿದ್ದಂತಹ ಒಂದು ಜೊತೆ ಕೋಣದ ಜೊತೆಯಲ್ಲಿ ಮತ್ತೊಂದು ಹೊಸ ಜೊತೆ ಕೋಣವನ್ನು ಸೇರಿಸಿಕೋ ಅಂತ. ಆ ನಾಲೇರು ಅಂತ ಹೇಳುವಂತಹ ವಿಚಾರ ಹಾಗೆ ಬಂದಿರಬಹುದು. ಸಮೃದ್ಧಿ ಆಗ್ಲಿ. ಮತ್ತೆ ಪುಂಡಿ ಬಿತ್ತು ಪಾಡಬೇಕು. ಈ ಬಿತ್ತು ಅಂತ ಹೇಳಿದ್ರೆ ನಾವು ಬಿದೆ ಅಂತ ಹೇಳ್ತೇವೆ. ಬಿದೆ ಅಂತ ಹೇಳಿದ್ರೆ ನಾವು ಅದನ್ನು ನಿರ್ದಿಷ್ಟವಾದಂತಹ ಇದು ಬ್ರೀಡ್, ಆ ಬಿದೆ ತಳಿ. ಈ ಭತ್ತದ ತಳಿಗಳಲ್ಲಿ 100 ತಳಿ ಇದೆ. ಈಗ ನಾವು ಹೇಳಲಿಕ್ಕೆ ಸಹಜವಾಗಿ ಅನ್ನ ಅಂತ ಹೇಳ್ತೇವೆ, ಅಕ್ಕಿ ಅಂತ ಹೇಳ್ತೇವೆ. ಭತ್ತ ಮತ್ತು ಅಕ್ಕಿ, ಭತ್ತದಿಂದ ಅಕ್ಕಿ ಆಗ್ತದೆ. ಅಕ್ಕಿಯಲ್ಲಿ ಎಷ್ಟು ನಮ್ನೆ ಅಂತ ಹೇಳಿದ್ರೆ ಈಗ ನಾವು ಬ್ರ್ಯಾಂಡ್ ಹೇಳ್ತೇವೆ, ಟೈಗರ್ ಬ್ರ್ಯಾಂಡ್, ಲಯನ್ ಬ್ರ್ಯಾಂಡ್, ಅದು ಬ್ರ್ಯಾಂಡ್, ಇದು ಬ್ರ್ಯಾಂಡ್ ಅಂತ ಹೇಳಿ. ಆದ್ರೆ ಆ ಅಕ್ಕಿಯಲ್ಲಿ ನಾವು ಮೇಲ್ನೋಟಕ್ಕೆ ಹೇಳುವುದಿದ್ರೆ ಬೆಳ್ತಿಗೆ ಅಕ್ಕಿ ಮತ್ತು ಕುಚ್ಚಲಕ್ಕಿ ಅಂತ ಎರಡು. ಬೆಳ್ತಿಗೆ ಅಕ್ಕಿ ಅಂತ ಹೇಳಿದ್ರೆ ಭತ್ತವನ್ನು ಬೇಯಿಸದೆ ನೇರವಾಗಿ ಅದನ್ನು ಇದು ಮಾಡುವಂಥದ್ದು, ಮಿಲ್ಲಿಗೆ ಕೊಟ್ಟು ಅಥವಾ ಅದನ್ನು ಕುಟ್ಟಿ ತೆಗೆದ ಅಕ್ಕಿ, ಅದು ಬೆಳ್ತಿಗೆ ಅಕ್ಕಿ. ಆ ಭತ್ತವನ್ನು ಬೇಯಿಸಿ ಒಣಗಿಸಿ ಮತ್ತೆ ಅದರಿಂದ ಅಕ್ಕಿ ತೆಗೆದ್ರೆ ಅದು ಬಾಯ್ಲ್ಡ್ ರೈಸ್. ಸರಿ, ಅಂದ್ರೆ ಕುಚ್ಚಿಗೆ ಅಕ್ಕಿ. ಈ ನಾವು ಕೆಲವು ಕಡೆಯಲ್ಲಿ ಹೋಗಿ ನಮ್ಗೆ ಬಾಯ್ಲ್ಡ್ ರೈಸ್ ಕೊಡಿ ಅಂತ ಹೇಳಿದ್ರೆ ಅವರು ವೈಟ್ ರೈಸ್ ಅನ್ನ ಇದಂತಂದು ಕೊಡ್ತಾರೆ, ಅದು ಕುಚ್ಚಿಗೆ ಅಕ್ಕಿ, ಇದು ಬೆಳ್ತಿಗೆ ಅಕ್ಕಿ ಅನ್ನ. ಇಲ್ಲ ನಾವು ಬಾಯ್ಲ್ಡ್ ರೈಸ್ ಹೇಳಿದ್ರೆ ಇಲ್ಲ ಅದನ್ನು ಬಾಯ್ಲ್ ಮಾಡಿದೆ. ನಿಜವಾಗಿ ಬಾಯ್ಲ್ಡ್ ರೈಸ್ ಅಂತ ಹೇಳಿದ್ರೆ ಅದು ಕುಚ್ಚಿಗೆ ಅಕ್ಕಿ, ಭತ್ತವನ್ನು ಬೇಯಿಸಿ ಒಣಗಿಸಿ ಮತ್ತೆ ಅದರಿಂದ ಅಕ್ಕಿಯನ್ನು ಮಾಡುವಂತದ್ದು. ಈ ಅಕ್ಕಿಯಲ್ಲಿ ಕೂಡ ಈ ಭತ್ತದಲ್ಲಿ ಬೇರೆ ಬೇರೆ ತಳಿಗಳಿದೆ. ಆ ತಳಿ ಅದರಲ್ಲಿ ಒಂದು ಕಜೆ ಅಂತ ಇದೆ, ಮತ್ತೆ ಇನ್ನೊಂದು ಮಡಿ ಅಂತ. ಮಡಿ ಅಂದ್ರೆ ಬಿಳಿ, ಅದು ಕಜೆ ಅಂತ ಹೇಳಿದ್ರೆ ಸ್ವಲ್ಪ ಕಪ್ಪು ಬಣ್ಣದ ಇದು ಕಜೆಯರಿ. ಆ ದಿವಸ ತೀರ್ಮಾನ ಮಾಡುವುದು ಕಜೆಯರಿ ಆಗ್ಬಹುದಾ ಇನ್ನೊಂದಾಗಬಹುದಾ ಅಂತ. ಮಡಿ ಯಾವ ಬಿದೆಯನ್ನು ಅಲ್ಲಿ ಹಾಕಬೇಕು ಅಂತ ಇವತ್ತಿನ ದಿನ ತೀರ್ಮಾನ ಮಾಡುವಂತದ್ದು ಅಲ್ವಾ. ಅದಕ್ಕೆ ಪುಂಡಿ ಬಿತ್ತ ಹಾಕುವಂತಹ ಒಂದು ವ್ಯವಸ್ಥೆ. ಆ ಬೇರೆ ಬೇರೆ ಆ ತಳಿಗಳ ಸಂರಕ್ಷಣೆ ಮಾಡುವಂತಹ ವ್ಯವಸ್ಥೆ ಕೂಡ ನಮ್ಮ ತುಳುನಾಡಿನಲ್ಲಿ ಇತ್ತು. ಅದೇ ನಾನು ಈಗಲೇ ಹೇಳಿದ ಹಾಗೆ ನಮ್ಮ ಈ ಬೆಳ್ತಂಗಡಿ ಸೈಡ್ ಅಲ್ಲಿ ಒಬ್ರು ಕೃಷಿಕರಿದ್ದಾರೆ. ಅವರು ಸುಮಾರು 100-150 ತಳಿಗಳನ್ನು ಈಗಲೂ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ನಮ್ಮ ವಿಜಯ ಕರ್ನಾಟಕದ ಸೂಪರ್ ಸ್ಟಾರ್ ರೈತ ಎನ್ನುವಂತ ಒಂದು ಕಾರ್ಯಕ್ರಮದಲ್ಲಿ
ಅವರು ಬಂದಿದ್ರು, ಆ ಭತ್ತಗಳ ಆ ತಳಿಯನ್ನು ಅವರು ತಂದಿದ್ರು, ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ ಅವರು, ಅದನ್ನು ಬೆಳೆಸ್ತಾರೆ ಅವರು. ಅದು ಮುಂದೆ ಬರ್ಬೇಕಿದ್ ಬರ್ಬೇಕು ಅದು. ಅಂದ್ರೆ ಆ ಎಲ್ಲಾ ತಳಿಗಳು ಎಲ್ಲಾ ಕಾಲಮಾನಕ್ಕೆ ಆಗುದಿಲ್ಲ, ಎಲ್ಲಾ ಗದ್ದೆಗೆ ಆಗುದಿಲ್ಲ. ಇವತ್ತು ಡಿಸೈಡ್ ಮಾಡಬೇಕು ಅವರು ಯಾವ ತಳಿಯನ್ನು ನಾನು ಬಿತ್ತಬೇಕು ಅಂತ ಹೇಳಿ. ಈಗ ಈ ಕೃಷಿ ಬದುಕಲ್ಲಿ ಹೇಗೆ ಅಂತ ಹೇಳಿದ್ರೆ, ಈ ಭತ್ತದ ಬೆಳೆಯಲ್ಲಿ ಮೊದಲು ಭತ್ತ, ಅದು ಆ ಭತ್ತವನ್ನು ನಂತರ ಬೀಜವನ್ನಾಗಿ ಪರಿವರ್ತಿಸ್ತಾರೆ. ಈ ನಮ್ಮ ಈ ಭತ್ತದ ರಾಶಿಯಲ್ಲಿರುವ ಎಲ್ಲಾ ಭತ್ತಗಳು ಬೀಜಕ್ಕಾಗುವುದಿಲ್ಲ. ಹೌದು, ಅದನ್ನು ಪಸೆರುದು ಅಂತ ಹೇಳುದುಂಟು. ಮೊದಲ ಈ ಅಂಗಳದಲ್ಲಿ ಅದನ್ನು ಅದರ ಈ ಜಳ್ಳನ್ನು ವಿಂಗಡಿಸುವಂತಹ ಕ್ರಮದಲ್ಲಿ ಭಾರವಾದಂತಹ ಇದು ಎಲ್ಲಿರ್ತದೆ ಅದನ್ನು ಪ್ರತ್ಯೇಕವಾಗಿ ಇಟ್ಟುಕೊಳ್ತಾರೆ. ಅದು ಬಿತ್ತದ ಬಾರು ಅಂತ, ಅದನ್ನು ಸಂರಕ್ಷಣೆ ಮಾಡಿ ಇಡ್ತಾರೆ. ಆ ಬಿತ್ತಿನ ಬಾರು ಅಂದ್ರೆ ಅದನ್ನ ಬೀಜಕ್ಕೆ ಉಪಯೋಗಿಸುವಂತಹ ಭತ್ತ, ಅದನ್ನು ಆ ಭತ್ತವನ್ನು ನಾವು ಬಿತ್ತಿದಾಗ ಅದು ಟಿಸಿಲ್ ಹೊಡೆದು ಮೇಲೆ ಬರ್ತದೆ. ಅದನ್ನ ನಂತರ ಅದನ್ನ ನೇಜಿ ಅಂತ ಹೇಳ್ತೇವೆ. ಮಧ್ಯದಲ್ಲಿ ಆ ನೇಜಿಯನ್ನು ತೆಗೆದು ಮತ್ತೆ ನಡ್ಲಿಕ್ಕೆ ಇದೆ. ಸರಿ ಸರ್, ಅದನ್ನು ನಟ್ಟಿ ಅಂತ ಕರಿತೇವೆ. ಸರ್ ಬರ್ತೇನೆ. ಒಬ್ರು ಕಾಲ್ ಇದ್ದೀರಾ? ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆಗಳು ಬರ್ತಾ ಇದೆ, ಆದ್ರೆ ಧ್ವನಿ ಕೇಳ್ತಾ ಇಲ್ಲ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಬೇಕಾಗುತ್ತೆ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ. ಎಸ್ ಸರ್, ಇನ್ನೊಂದು ಕಡೆ ನಾವು ಮಾತಾಡ್ತಾ ಬಿಸುಕಣಿಯ ಬಗ್ಗೆ ಮಾತಾಡಬೇಕು. ಈ ಸಂದರ್ಭ ಒಂದು ನಮ್ಮ ಶ್ರೀಮಂತ ಸಂಸ್ಕೃತಿ ಏನಿದೆ, ತುಳುನಾಡಿನ ಶ್ರೀಮಂತ ಸಂಸ್ಕೃತಿಯ ಬಗ್ಗೆ ಸ್ವಲ್ಪ ಅವಲೋಕನ ಮಾಡಬೇಕು ಅನ್ನುವಂಥದ್ದು. ಬಿಸುಕಣಿ ಆ ದಿನ ಬೆಳಿಗ್ಗೆ ಎದ್ದ ಕೂಡಲೇ, ಅಂದ್ರೆ ಇವತ್ತಿನ ದಿನ ಬೆಳಿಗ್ಗೆ ಎದ್ದ ಕೂಡಲೇ ಬಿಸುಕಣಿಯನ್ನು ನೋಡ್ಲೇಬೇಕು. ನೋಡಿ ಆದ್ರೆ ಇವತ್ತಿನ ದಿನಚರಿ ಪ್ರಾರಂಭ ಆಗುತ್ತೆ. ಈ ಬಿಸುಕಣಿ ಅಂದ್ರೆ ಏನು ಸರ್? ಯಾಕೆ ನೋಡ್ಬೇಕು ಬೆಳಿಗ್ಗೆ, ಏನ್ ಕತೆ ಅಂತ ಹೇಳಿ, ಬಿಸು ಪರ್ವ ಯಾವ ರೀತಿ ಪ್ರಾರಂಭ ಆಗುತ್ತೆ ತುಳುನಾಡಿನಲ್ಲಿ ಇವತ್ತಿನ ದಿನ ಪ್ರಾರಂಭ ಆಗುವಂತಹ ಒಂದು ಇಷ್ಟೊತ್ತು ನಾನು ಹೇಳಿದ್ದು ಬಿಸುಕಣಿಯ ಪೀಠಿಕೆಯನ್ನೇ. ಓಕೆ, ಯಾಕೆಂದ್ರೆ ಕೃಷಿ ಬದುಕು ಅಂತ, ಆ ಕೃಷಿ ಬದುಕಿಗೆ ಸಂಬಂಧಪಟ್ಟದ್ದೇ ಕಣಿ. ಅದನ್ನು ಇವತ್ತು ಬೀಸುವಾದ್ರೆ ನಿನ್ನೆಯ ದಿವಸ ರಾತ್ರಿ ಅದನ್ನು ಸೆಟ್ ಮಾಡಿ ಇಡುವಂತ. ಅದರಲ್ಲಿರುವ ಪ್ರಧಾನ ವಸ್ತುಗಳಲ್ಲಿ ಕನ್ನಡಿ ಕೂಡ ಒಂದು. ಹೌದು, ಕನ್ನಡಿ ಬರುತ್ತೆ, ಅದರಲ್ಲಿ ಕನ್ನಡಿ ಬರ್ತದೆ. ಅದಲ್ಲದೆ ಪ್ರಧಾನವಾಗಿ ಅಕ್ಕಿ, ಮತ್ತೆ ತೆಂಗಿನಕಾಯಿ, ಕಲ್ಪವೃಕ್ಷ ಮತ್ತೆ ಅಕ್ಕಿ, ಅದು ಪ್ರಧಾನ. ಎಸ್ ಸರ್ ಬರ್ತೇನೆ ಸ್ವಲ್ಪ. ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಕದ್ರಿಯಿಂದ ಪ್ರದೀಪ್ ಆಳು ಅಂತ. ಕದ್ರಿಯಿಂದ ಪ್ರದೀಪ್ ಆಳು ಅವರು ನಮಸ್ತೆ. ತಮಗೂ ಕೂಡ ಬಿಸು ಪರ್ವದ ಶುಭಾಶಯಗಳು. ಸರ್ ಮಾತಾಡಿ. ಮಾತೆರೆಗಳ ಬಿಸು ಪರ್ವದ ಶುಭಾಶಯ. ಬಾರಿ ಮಲ್ಲ ಕೊರೋನಾದ ನೇರ್ದಾದ ನಂಗೆ ಪೂರೆಲ್ಲ ಇಲ್ಲಲ್ಲ ಕುಲ್ ಬಿಸು ಪರ್ವನು ಇಲ್ಲಲ್ಲೇ ಕುಲ್ಲುದು ಮಲ್ಪ ಆಚರಣೆ ಮಾಡ್ಕೊಂಡು ಸಂದರ್ಭ ಬೈತೀನಿ. ಅಂಚೆನೆ ಈ ಬಿಸು ಪರ್ವದ ಹೊಸ ವರ್ಷದ ಶುಭ ದಿನ ಕಾಣಲ್ಲ ನನ್ನ ತುಂಬುಗು ಆ ದೇಶ ಬೈತನ ಮಾರಿ ಊರು ಬೈತನ ಮಾರಿ ದೂರ ಆವಡ್ ಬಂದ್ಬಿಡು ಒಂಜಿ ಇಂಕ್ಲ ದೇವರ ನಟ್ಟುನ ಅಂಚೆನೆ ಹೂ ಮಾತೆರೆಗಿಲ ಒಂಜಿ ಬಿಸು ಪರ್ವದ ಶುಭಾಶಯಲು. ಪ್ರದೀಪ ಕನ್ನಡ ಅಂದ್ ಈ ಬಿಸು ಪರ್ಬನ ಇಲ್ಲಡ್ ಮಾತ್ರತ್ ದೇವಸ್ಥಾನ ದೈವಸ್ಥಾನಡ್ಲ ಆಚರಣೆ ಮಲ್ಪುನಂಚಿನ ಒಂಜಿ ವ್ಯವಸ್ಥೆ ನಮ್ಮ ತುಳುನಾಡು ಉಂಡು. ಖಂಡಿತ ಇರ್ನ ಗೊತ್ತುಡು ಇತ್ತ ಇರ್ನ ಪುಟುದಿನ ಊರು ಅವಳು ಊರುಡು ಆಕ್ಚುಲಿ ಇನ್ನಿ ಬಿಸು ಪರ್ಬ ಇತ್ತಿನ ಇಲ್ಲ ಹಿಂಗ ದೈವಸ್ಥಾನಡು ವಜೀರ ಶ್ರೀ ಅರಸುಮುಂಡಿತ ದೇವಸ್ಥಾನಡು ಬಿಸು ಕನಿ ಪರ್ಬ ಕರಿಪುನಂಜಿ ಕ್ರಮ ಉಂಡು. ಆ ನೆಂಕಿನಿ ಕೋರಾಜಿ ಬಂದಿರ್ದ ಎಂಚ ಕಣಿದಿ ಯಾನ್ ಮೊಬೈಲ್ ಲೈವ್ ಡೇ ಇನ್ ಪೂರ ಕಾರ್ಯಕ್ರಮ ವೀಕ್ಷಣೆ ಮಾಡ್ತೆ. ಈ ನೆಂಕ್ಲಿಗೆ ದೈವದ ಮಿತ್ತು ದರ್ಶನ ಎಲ್ಲ ಬರ್ತಾರೆ. ಇನ್ನ ಇಲ್ಲಲೆ ಕುಲ್ಲೊಂದು ಇನ್ನ ಆರಾಧ್ಯ ದೈವದ ಒಂದು ಕಾರ್ಯಕ್ರಮವನ್ನು ತೂಯಿನಂಚಿನ ಸಂತಸ ಎಂಕುಂಡು. ಅತ್ತ ಎಂಚ ಕಣಿದಿ ಒಂದಿತ್ತೇರು ಪ್ರದೀಪಾಳ್ವರೆ ಎಂಕ್ಲ ಬಂಡ ಒಂಜಿ ಬಿಸುಡ್ದು ಒಂಜಿ ವಾರ ತುಂಬು ಪೆಲಕಾಯಿನ ಕಟ್ತದ ಪರ್ಂದರ ಜೀವ ಒಂದಿತ್ತೇನೆ. ಬೊಕ್ಕ ಫಲ ಪುಷ್ಪ ಫಲ ವಸ್ತುಲು ಬುರ ಊರುಡೆ ಫಲ ವಸ್ತುನು ಬುರ ಒರೇರಿ ಒಂಜಿ ಇಲ್ಲದಕ್ಕಲು ಐಕೆ ಸಂಬಂಧಪಟ್ಟ ಚಾಕಿರಿ ವರ್ಗದಕ್ಕಲು ಇಲ್ಲದಕ್ಕಲು ಪತ್ಕೊಂಡರು ಅಂತೇಳಿ ಐದು ಬೊಕ್ಕ ಕಾಂಡೆ ಪೂರ ಶುದ್ಧ ಮಲ್ತದು ಒಂಜಿ ಫಲ ವಸ್ತು ದೀದು ಐತೊಟ್ಟಿಗೆ ಪುರ್ಪಲ ಪೂರ ದೀದು ಒಂಜಿ ಪ್ರಾರ್ಥನೆ ಮಲ್ತದು ಐದು ಬೊಕ್ಕ ಇನ್ನು ಪೂರೆಲ್ಲ ಪಟ್ಟೊಂತ ಐದು ಬೊಕ್ಕ ಇಲ್ಲಲು ಒಂಜಿ ಬಿಸು ಕಣಿದ ಒಂಜಿ ವನಸದ ಒಂಜಿ ಕಾರ್ಯಕ್ರಮ ಊರುಡು ಮಲ್ತು ಒಂದಿತ್ತು. ಅದು ವನಸೋಲು ವನಸಿಲ್ಲಡೆ ವನಸಾಕಲಂಗ್ಲು ಇಲ್ಲಲೆ ಕಾರ್ಯಕ್ರಮ ಆ ಸೊತ್ತಲೇನು ಪಟ್ಟೊಂದಿತ್ತಾರ ಅಂದೆ ಅವಳು ಇತ್ತಿನೇನು ಪೂರೆಲ್ಲ ಎಂಗ್ಲು ಪಟ್ಟೊಂದಿತ್ತ ಆ ಫಲವಸ್ತು ಎಂಜಿನ ಉಂಡ ಪ್ರಸಾದ ಮುಖ ರೂಪೋಡು ಮತ್ತಿನಕ್ಕೆ ಮಾತ ಪಟ್ಟೊಂದಿತ್ತ ಒಂಜಿ ಇಲ್ಲಂಜಿ ಅದನ್ನ
ನೂತೈವತ್ತು ಜನ ಇತ್ತೇರಿ ಇನ್ನ ಯಾನು ಫ್ರೀ ಏನಲ್ಪ ಅತ್ತೆ ಈತೆ ಪ್ರದೀಪ್ ಆಳ್ವರೆ ಹಾ ನಿತಿನ್ರಿಗೆ ಏನ್ ಒಂಜಿ ಪ್ರಶ್ನೆ ಬಿಸು ಕಣಿತ ಬಗ್ಗೆ ಪ್ರಶ್ನೆಗೆ ನಿಂತೀರಿ ಅವೇ ಈರ್ನ ಒಂಜಿ ಬಾಲ್ಯ ಜೀವನದ ಈರು ತೂತಿನ ಬಿಸು ಕಣಿಟ್ ಎಂಚಿನ ವಸ್ತುಲು ಪುರ ವಾವಾ ಫಲಪರ್ನಿತ್ತಿನ ಒಂಜಿ ನೆನಪನ್ ಪೊಲಿಯ ಇತ್ತೊಂಜಿ ಪೆಲಕಾಯಿ ಬಂಡರಿ ಸುರುಕು ಅಂದ್ ಪೆಲಕಾಯಿ ಬೊಕ್ಕ ಕುಕ್ಕುದ ಬರ್ತರು ಕುಕ್ಕು ಇತ್ತೇನೆ ಬೊಕ್ಕ ಗೋಂಕು ಬೊಕ್ಕ ಈ ಬಪ್ಪಂಗಾಯಿ ಬೊಕ್ಕ ಈ ಬೊಂಡದಿ ಒಂದಿತ್ತ ಐತೊಟ್ಟಿಗೆ ಈ ನೆಲ್ಲಿ ಇತ್ತೇನೆ ನೆಲ್ಲಿದ ಮರ ಇತ್ತು ನೆಲ್ಲಿದಲ್ಲ ಎಂಕು ನೆಲ್ಲಿನ ದೆತ್ತದ ದಿವ ಒಂದಿತ್ತ ಇನ್ನೊಂದು ಇಂಚಿನ ನೆನಪು ಉಂಡೆ ಎಂಕು ತರಕಾರಿ ದಾದ ಬರ ಇತ್ತಂಡೆ ತರಕಾರಿ ಇತ್ತ ತೌತದ ಪೊರ್ತುಡು ತೌತೆದಿ ಒಂದಿತ್ತು ತೌತೆದ ಆಪುನ ಟೈಮ್ ತೌತೆ ಬುರ ಈ ಊರ್ಲೇಡ್ ಬುರ ತೌತೆ ಬೊಕ್ಕ ಈ ಬದನೆ ಬೊಕ್ಕ ಒಂಜಿ ಇಂದುವೆ ಇತ್ತು ದುಂಬು ಪುರ ಇಲ್ಲಡೆ ಎಂಗ್ಲೆಗೆ ಬಿಸು ಅಂದುಕೊಂಡಾರು ಪುನ ಒಂಜಿ ಕ್ರಮ ಇತ್ತು ಎಂಗ್ ಗುತ್ತುದೇ ಇಲ್ಲಿ ಒಂಜಿ ತೆಬರವು ಪುರ ಇಜ್ಜಿ ದುಂಬು ಬಿಸುಕಾಣಿ ಪತ್ತೊಂದು ಬರ್ಪುಣ ಒಂಜಿ ಕ್ರಮ ಇತ್ತು ನೈಟ್ ಇಲ್ಲ ಎಂಗ್ಲ ಇಲ್ಲಡೆ ಪುರ ಇಲ್ಲಿ ಓಕೆ ಓಕೆ ಪ್ರತಿಪಾಳ್ವರ ಬೊಕ್ಕ ಇನಿ ಲಾಕ್ಡೌನ್ ಆತಂಡ ಈರು ಊರುಡುಲ್ಲಾರ್ ಮುಲ್ಪೋಲಾರ್ ಅತ್ತೆ ಕದ್ರಿಡುಲ್ಲಾರ್ ಅಂದೆ ಅನ್ ಕುಡ್ಲಾಡುಲ್ಲ ಅಂದ್ ಕುಡ್ಲಾಡು ಇನ್ನಿತ್ತ ದಿನ ಈರೆ ಎಂಚೆ ಇಲ್ಲಡು ಬಿಸು ಪರ್ಬನ ಮಲ್ತಾರೆ ಅಂದ್ ಬಂದೆ ಯಾನು ಆಕ್ಚುಲಿ ನವನಿದ್ದೇರೆಲ್ಲ ಗೊತ್ತುಂಡು ಯಾನೊಂಜಿ ಒಂಜಿ ಎನ್ನ ಪಲಿಗಂಡನ್ ತೀರು ಆಗತ್ತೋಡು ಇನಿ ಬೈದಿನ ಆತ್ರೆ ಕೋಡೆ ಆ ಕಾರ್ಯಕ್ರಮ ಅಂದ ಅಂಚ ಇನಿ ಐತಾರು ಮೂರು ಲಾಂಡಲ ಬಿಸುಕಣಿ ಒಂಜಿ ಕರಿಪೋಡತ್ತೆ ನಮ್ಮ ಸಂಪ್ರದಾಯ ಅಂಚಂದೆ ಐನ್ ಮಲ್ಪಂದ ಕುಲ್ಲೆರ ಆಬುಜಿ ಆಯ್ನ ಸಿಂಪಲ್ ಇತ್ತಿನೆಡು ತರಕಾರಿಡು ಇಲ್ಲಲೆ ಇರೇಟೆ ವನಸ್ ಮಾಲ್ತದ ಇನ್ ಇರೇಟೆ ಪಾತ ಕುಲ್ಲು ಹಾವ್ ಸರ್ ಯಾವ ಇತ್ತು ನಮ್ಮ ಒಂಜಿ ಸಂಸ್ಕಾರ ಸಂಸ್ಕೃತಿ ಒರಿಪೋಂದುಲತೆ ಇರೇಟೆ ವನಸ್ ಮಂತೊಂದು ಇನಿತ ದಿನ ಆಚಾರ ವಿಚಾರ ನಮ್ಮ ಬೆಳೆ ಪೋಂದುಲ ಇತ್ ಮಲ್ಲ ಕಾರ್ಯ ಯಾವ ಸರ್ ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಆಳ್ವೇರ್ನ ಪಾತ್ರ ಎಸ್ ಸರ್ ನವನೀತ್ ಶೆಟ್ರ್ ಬರೀ ಪೊರ್ಲು ಪಾತ್ರ ಪಂಡರ್ ಬಿಸು ಕಣಿತ ಬಗ್ಗೆ ನಿಕುಲು ಜನ ಪಾತ್ರ ಯಾನ ಪನೋಡಿತ್ತಿನ ವಿಷಯ ನಾರೆ ಪಂಡೇರ್ ಅವೇ ಎಲ್ಲ ಸುವದಿತ್ತ ನಿಕುಲು ಜನ ಪಾತ್ರ ದುಪ್ನಾಗ ಬರೀ ಎಡ್ಡೆತ್ತಿನ ಕನ್ವರ್ಸೇಷನ್ ಬಟ್ ಸೇಮ್ ಈರ್ ದುಂಬು ಇರ್ನ ಬಾಲ್ಯ ವ್ಯವಸ್ಥೆ ಇಡ್ಲ ಇಂಚಿನೇ ಬಿಸು ಕಣಿನ ಮಲ್ತೊಂದಿತ್ತಾರ ಅತ ನಿಕಲ್ನದಲ್ಲ ಬದಲಾವಣೆ ಇತ್ತನ ಡಿಫ್ರೆಂಟ್ ಇಂಚಿನ ಐಟೆ ಈ ಅಂಗಡಿ ಹಿಡ್ದು ಐಟಮ್ ಕನೆಯರ್ ಇಜ್ಜಿ ಲೆಕ್ಕ ಪ್ರಕಾರ ಅಂಗಡಿ ಐಟಮ್ ಕನೆಯರ್ ನಮ್ಮ ಬಿಸು ಕಣಿ ಒಂದಿತ್ತೆ ಈ ಸಂಘ ಸಂಸ್ಥೆಲು ಅತ್ತಂಡ ಈ ಜಾತೀಯ ಸಂಘಟನೆಲು ಈ ಬಿಸು ಪರ್ಬನಿತ್ತೆ ಸಾರ್ವಜನಿಕ ಸ್ವರೂಪ ಪಡಿತೆ ಆಚರಣೆ ಮನ್ಪುಂಡು ಈ ತುಳು ಸಂಘಟನೆಲು ಉಂಡು ಕೆಲವು ಬಿಸು ಕಣಿ ಬಂಡದು ಐಟ್ ದೀನಾಗ ಮಾತೆಲ್ಲ ಐಟಮ್ ಕನಪೇರು ಐಟಮ್ ಒಲ್ತು ಕನಪೇರು ಅಂದಕೆಂಡ ಮಾರ್ಕೆಟ್ ಪೋದು ಪತ್ತ ಮರ್ಪಿನ ಆಂಡ ನಿಜವಾದ ಈತ ಅರ್ಥ ಇಂಚಿನ ಅಂದಕೆಂಡ ನಮ್ಮ ಬಿತ್ತಲ್ಡಾಯಿನ ನಮ್ಮ ಕಂಡಡಾಯಿನಂಚಿನ ವಸ್ತುಲೇನು ಫಲವಸ್ತುಲೇನು ಐಟೆ ಕನ್ನದ ದೀಪಿನ ಆ ಕಣಿಯಿಂದ ದೀಪಿನಾಗ ಐಟೆ ಕನ್ನಡಿ ಉಂಡು ಮಂಡೆ ಕನ್ನಡಿ ಆ ಸೊತ್ತುಲೇನು ದೀನಾಗ ಆ ವಸ್ತುಲೇನು ತೂನಾಗ ನಮ್ಮ ಸ್ಥಿತಿ ಎಂಚ ಉಂಡು ಗೊತ್ತಾಪುಂಡಂಕ ಆಯ್ತ ಫಲವಸ್ತು ಆ ಕಾಯಿ ಕಜಿಪುದ ಒಂಜಿ ಸಮೃದ್ಧಿ ಅವು ತೂನಾಗ ಈ ಸ್ಥಳದ ಬುಳೆ ಭಾಗ್ಯ ಎಂಚ ಬರುಣನ ಒಂಜಿ ಚಿಂತನೆ ಮಲ್ಪರ್ಲ ಒಂಜಿ ಅವಕಾಶ ಎಸ್ ಸರ್ ಬರ್ಪೆ ಪೊರ್ಲುದ ಮಾತ್ರ ಅದನ್ನ ಕೇಳೋಡು ಕನ್ನಡಿ ಉಪ್ಪುಂಡು ಆ ಒಂಜಿ ಫಲಪುಷ್ಪದ ನಡುಟು ಫಲವಸ್ತುದ ನಡುಟು ಸೊ ಕುಡೊಂಜಿ ಕಾಲರ್ ಅಲ್ಲೇರ ಹಲೋ ಸರ್ ನಮಸ್ತೆ ಹಲೋ ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೇಡಮ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಪರಂಗಿಪೇಟೆ ಕೊಡಮಾನು ಗ್ರಾಮ ಪೊನ್ನೋಡಿ ಹೌಸ್ ಓಕೆ ಕೊಡ್ಮಾನು ಗ್ರಾಮದಿಂದ ಫರಂಗಿಪೇಟೆಯಿಂದ ಮೇಡಮ್ ಇರ್ನ ಪುದರದ ಬಂಡರ್ ಸರಸು ಮೇಡಮ್ ನಮಸ್ತೆ ಇರೇಗ್ ಬಿಸು ಪರ್ಬದ ಸೊಲ್ಮೇಲು ನಮಸ್ತೆ ಸರ್ ಪಾತೆರ್ಲೆ ಮೇಡಮ್ ನವನೀತ್ ಶೆಟ್ರು ಪಾತೆರ್ಲೆ ಅರಡ ಬಂತೆ ಹಲೋ ಹಲೋ ಪಲ್ಲೆ ಅಕ್ಕ ಯಾನ ಆನಂದ ಪಾತೆರ್ನ ಆನಂದ್ ಬಂಗೇರೆ ಪಲ್ಲೆ ಸರ್ ಪಾತೆರ್ಲೆ ನವನೀತ್ ಶೆಟ್ರು ಪಾತೆರ್ಲೆ ಬಿಸು ಪರ್ಬದ ಬಗ್ಗೆ ಈ ದುಂಬದ ಬಿಸು ಎಂಚ ಇತ್ತದ ಬಿಸು ಎಂಚ 4 ತಿಂಗಳು ಉಡುಪಿ ಹಿಡಿದು ಬರ್ತೀನಿ ನಾವು ಪೆನ್ಸಲ್ ಬ್ರಹ್ಮಾವರ 4 ತಿಂಗಳು ಸರ್ ಓಕೆ ಹಲೋ ಸರ್ ಸರ್ ಪಾತೆರ್ಲೆ ಪಲ್ಲೆ ಅಂಗವಿಕೆ ಪಲ್ಲೆ 4 ತಿಂಗಳು ಪೆನ್ಷನ್ ಬರಂದೆ ಓಕೆ ಅಂಗವಿಕಲೆ 4 ತಿಂಗಳು ಪೆನ್ಷನ್ ಬರಂದೆ ಒಲ್ಪಲ್ ಪಂಡಾರ ಸರ್ ಇರ್ನ ಪ್ಲೇಸ್ ಅಂಕಲ್ ಕೊಡಮಾನ್ ಗ್ರಾಮಡು ಪರಂಗಿಪೇಟೆ ಪೋಸ್ಟ್ ಕೊಡ್ಮಾನ್ ಗ್ರಾಮ ಓಕೆ ಗ್ರಾಮ ಪೊನ್ನೋಡಿ ಮನೆ ಓಕೆ ಸರಿ ಸರ್ ಇರ್ನ ಈ ನಂಬರ್ ನಿಂಕಲು ಬ್ರಹ್ಮಾವರದು ಬರ್ತೀನಿ ಸರ್ ರೈಟ್ ಮೇಡಮ್ ಇರ್ನ ಈ ನಂಬರ್ ನಿದೆತೋನು ಸರ್ ಇಂಕಲು ರಡೇಜನಪ್ಪುನು
ಸರಿ ಮೇಡಮ್ ಸರಿ ಇರ್ನ ಈ ನಂಬರ್ ದೆತ್ತೋನ್ವಾ ದೆತ್ತೊಂದು ನೆಕ್ ಬೋಡ ಆಪಿನಂಚಿನ ಕ್ರಮ ಕೈಗೊಳ್ಳಂಚಿನ ಬೆಲೆ ಸರಿ ಸರಿ ಮೇಡಮ್ ಥ್ಯಾಂಕ್ ಯು ಎಸ್ ಸಮಸ್ಯೆ ಇದೆ ಅನ್ನುವಂಥದ್ದು ಅವರು ಹೇಳ್ತಾ ಇದ್ದಾರೆ. ನಂಬರ್ ಕೊಟ್ಟಿದ್ದೀರಾ, ನಾವು ನಂಬರ್ ತಗೊಳ್ತೇವೆ. ಅದೇ ರೀತಿ ಏನು ಸೌಲಭ್ಯಗಳು ಆಗಬೇಕು, ಏನು ಸರ್ಕಾರದಿಂದ ಕ್ರಮಗಳು ಕೈಗೊಳ್ಳಬೇಕು ಅದನ್ನು ನಾವು ಮಾಡ್ತೇವೆ ಅಂಡ್ ಮುಂದಕ್ಕೆ ಅಂತ ಹೇಳ್ತಾ. ಅಂಡ್ ಬಿಸು ಪರ್ಬದ ಬಗ್ಗೆ ಪಾತ್ರವೊಂದಲ್ಲ, ನಮ್ಮ ತುಳುನಾಡದ ಬಾರಿ ಪೊರ್ಲುದ ಶ್ರೀಮಂತ ಸಂಸ್ಕೃತಿದ ಬಗ್ಗೆ ಪಾತ್ರವೊಂದಲ್ಲ, ಬಿಸು ಪರ್ಬದ ಬಗ್ಗೆ. ಎಸ್ ಇನ್ನೊಬ್ರು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ಇರ್ನ ಪುದರ್ ಉಗ್ಗಪ್ಪ ಪೂಜಾರಿ. ಉಗ್ಗಪ್ಪ ಓಲ್ಪಡ ಪಾತ್ರವೊಂದಲ್ಲ ಯಾನು ಬೆದ್ರಡ್ದು ಉಗ್ಗಪ್ಪ ಪೂಜಾರಿ ಪಾತ್ರಲೆ ಉಗ್ಗಪ್ಪ ಪೂಜಾರ್ಲೆ ನಮ್ಮೊಟ್ಟಿಗೆ ಕದ್ರಿ ನವನಿ ಶೆಟ್ರೋಲ್ಲೇರ್ ಇನ್ನಿತ ಒಂಜಿ ಬಿಸು ಪರ್ಬದ ಒಂಜಿ ವಿಷಯ. ಉಗ್ಗಪ್ಪ ಪೂಜಾರ್ಲೆ ನಮಸ್ಕಾರ. ನಮಸ್ಕಾರ. ಉಗ್ಗಪ್ಪ ಪೂಜಾರ್ಲು ಒಂದು ನಿತಿನ್ರೆ ಉಗ್ಗಪ್ಪ ಪೂಜಾರ್ಲ ಬಗ್ಗೆ ಅರ್ನ ಬಗ್ಗೆ ಯಾನೆ ಅಂತ ಪನೋಡ ಆಪುಂಡು ದಯವಂಡ. ಉಗ್ಗಪ್ಪ ಪೂಜಾರ್ಲು ಆರು ಮಲ್ಲ ಶ್ರೀಮಂತದ ಅಲ್ಲತ್ತೆ ಎಲ್ಲೆ ಮಟ್ಟದ ಕೃಷಿಕೆ ಆಂಡ ಆರು ಒಂಜಿ ತುಳುನಾಡು ಮಲ್ತಿನಂಚಿನ ಒಂಜಿ ಸಾಹಿತ್ಯದ ಸೇವೆ ಅವೇ ನಿಜವಾದ ಮಾತೆರ್ಲ ಪುಗರೋಡೆ. ಸರಿ, ನಮ್ಮ ತುಳುನಾಡದ ಈ ಎಂಚಿನ ಸಂಸ್ಕೃತಿ ಉಂಡ, ನಮ್ಮ ಆರಾಧನಾ ಪದ್ಧತಿ ಉಂಡ ಒಂದಿನ ಪೂರ ಆರೇ ಕೆಲವು ಬರೆಯದು ಅವಿನ ಸಂಪಲಿತದು ಜನಕ್ಲೆಗ್ ತಿಕ್ಕೊಡಾಯಿನ ವಿಚಾರನ ಪುಸ್ತಕದ ರೂಪಡ್ ಅವು ಓಲೋಲು ಕಾರ್ಯಕ್ರಮ ಆಪುಂಡ ಸ್ವತಃ ಪೂದವಿನ ಕುರ್ದು ಪಟ್ಟಣ ಬೇಲೆ ಅಂತಂದು ಬಾರಿ ಪುರ್ಲದ ಬೇರೆ ಪುಣ್ಯದ ಬೇಲೆ ಅವತ್ತಂದ ಸರ್ ಅಂಚಿನ ಒಂಜಿ ಪಾತ್ರ ಮಾಡ್ಯಾರ ಉಗ್ಗಪ್ಪ ಪೂಜಾರ್ಲು ನವನಿ ಶೆಟ್ಟರ್ ಒಂಜಿ ಪಾತೆರ್ನಾಗ ಇತ್ತೆ ಎಂಕ್ಲೆಗ್ ಪರ್ಬನ್ ಇತ್ತೆ ಖುಷಿಟ್ ಸಂಭ್ರಮ ಅನ್ಪುನಂಚಿನ ಅವಕಾಶ ಇಜ್ಜತೆ ಪನ್ಪುನಂಚಿನ ಪಾತೆರೆಲ್ಲ ಬಂಡಿರ್ ಪಾತ್ರದಲ್ಲ ಸರ್ ಉಗ್ಗಪ್ಪ ಪೂಜಾರ್ರೆ. ನಮಸ್ಕಾರ. ಉಗ್ಗಬಣ್ಣ ನಮಸ್ಕಾರ. ಬಿಸು ಕಣಿತ ವಿಷಯ ಎಂಕುಲು ಪಾತೆರೊಂದಿತ್ತ ಬಿಸು ಕಣಿ ಅಂದ್ ಸರ್ ಏನ ಗೊತ್ತುಂಡೆ ಎಂಕ್ಲಲ್ಪ ಎಂಕ್ಲಿ ಹೆಚ್ಚಿಗೆ ಯುಗಾದಿನ ಆಚರಣೆ ಮಲ್ಪುನು ಯುಗಾದಿ ಪರ್ಬನು ಬಿಸು ಕಣಿಯಿಂದ ಮುಲ್ಪಜ್ಜಿ ಎಂಕ್ಲ ಬೆದರ ಈ ಪರಿಸರ ಒಲ್ಪಲೆಜ್ಜಿ ಬೊಕ್ಕ ಅವೆಲ್ಲ ಏರ್ಪಡ್ಡದು ಈ ಕಂಡು ಕೈ ಬಿತ್ತು ಪಾಡ್ನ ಮಂದು ಆನಂದ್ ಕಂಡ ಪೊಡಿಕ್ ದತ್ತದ ಮತ್ತ ರೆಡಿ ಮಲ್ತದೆ ಬೊಕ್ಕ ಬರೀ ಒಂಜಿ ಧೂಪದ ಮಲ್ತದೆ ಒಂಜಿ ಕಳತಲಗ ಮಲ್ತದೆ ಐಟ್ ಬಿತ್ತು ಪಾಡಂತ ಹೊಸ ಬಿತ್ತು ನಮ್ಮ ಎನರ್ಗಾಪುನ ಕಾಯಮೇನ ಗುಡ್ಡ ರಾಜಕಾಯಮೇನ ಇತ್ತ ಬಿತ್ತು ಪಾಡ್ನು ಮೂರ್ತ ಮಲ್ ನಾವು ನಮ್ಗೆ ಇತ್ತೆ ಉಗಮಣ್ಣ ಯಾನ ಕಡೆ ಕೆಲವು ಬಿದೆ ಅಂತ ಪಂಡ ಇರೇಗ ನೆನಪುಪ್ಪುನ ಕೆಲವು ಬಿದ್ದೆ ತಪ್ಪುದರ ಮನ್ಲೆಗೆ ಸಾಧಾರಣ ಗೊತ್ತುಂಟು ಪಂಪೇನೆ ಕಾಯಮೆ ರಾಜಕಾಯಮೆ ಬೊಲ್ದುಗಾಯಮೆ ಗಂಧಸಾಲೆ ದೊಡ್ಡ್ರಿ ಪಾಣೇರ್ ಕಜೆ ನೆಲ್ಲೂರು ಕಾವಲಕಣ್ಣು ಜೇಬಿ ಕೆಲವು ಉಂಡು ಸರ್ ಆತ ಬಿದೆಟ್ ರಾಜ ಬಿದೆ ಬಂಡ ಹೋಗನ್ಲೆ ಆತ ಬಿದೆಟ್ ಐಟೊಂಜಿ ರಾಜನ ಸ್ಥಾನ ಡುಪ್ಪುನಂಚಿನ ಬಿದೆ ಅವು ರಾಜನ ಬಿದೆ ಬಂಡವೆ ಗಂಧಸಾಲೆ ಅತ್ ಗಂಧಸಾಲೆ ಅಂದಂಡ ಅವು ಅವು ವಿಷಯ ಒಂದು ಅಧಿಕಾರಿ ರಾಜಕಾಯನೆ ಅಧಿಕಾರಿ ಅಧಿಕಾರಿ ಅವು ಸುಗ್ಗಿದ ಬಿಲ್ಲೆ ಅವು ಸತ್ಯದ ಬಿಲ್ಲೆ ಬಾರಿ ಸತ್ಯದ ಬಿಲ್ಲೆ ಅಪ್ಪಜವು ಅವು ಬಾರಿ ಸತ್ಯದ ಬಿಲ್ಲೆಲ್ಲ ಪೀಟೊಂಜಿ ನಮ್ಮ ಆಯುರ್ವೇದ ನಾಟಿ ಮರ್ದಂಜಿ ಆಯ್ತು ಮರ್ದ ಸತ್ತಲ ಉಂಟು ಸತ್ವ ಅವು ನಂಗೆ ಬೆಂಜಿ ಮೇಲೆ ಉಚ್ಚಾಟ ಮತ್ತೆ ಕೆಲಸ ಸುರ ಆಗ್ತದೆ ನೆತ್ತಿಗಂಡೆ ಐಕ್ ಮಾತ ಈ ಗಂಧ ಅಧಿಕಾರಿ ಬಾರ್ ಕುಂದದ ಮಾತ ಪರ್ಪೇರು ಅವೇ ಮರ್ದ ಹಾಕಿದ್ರೆ ನ್ಯಾಯ ತೀರ್ಮಾನ ಮಲ್ಪನಾಗ ಒಂಜಿ ಪುಂಡಿ ಅಧಿಕಾರಿ ಬಿದ್ದೇನ ಕೈಟ್ ಪತ್ತದ ಸತ್ಯ ಪ್ರಮಾಣ ಮಲ್ತೊಂದಿತ್ತೇರಿಗೆ ಬೊಕ್ಕ ಕೋಟಿ ಜನ ನೆಟ್ಟು ಉಂಡತೆ ಐಟ್ ಈ ಮುಂಗೆ ಮತ ಬತ್ತನ ದೃಷ್ಟಾಂತ ಮತ ಉಲ್ಲ ಅಧಿಕಾರಿ ಬಾರ್ ಅವು ಆನಿ ನೆಟ್ ಲಡಾಯಿ ಆಯ್ತು ಉಂಡತೆ ಬುದ್ಧಿ ಅಂತ ಲಕ್ಲೆಲ್ಲ ಅವನ ಅಧಿಕಾರ ಬಿದ್ದೆಟ್ಟೆ ಲಡಾಯಿ ಎಲ್ಲ ಆಯ್ತು ಅಧಿಕಾರಿ ಬಾರಿ ಸತ್ಯದ ಬುಲೆ ಅವು ಸತ್ಯದ ಬುಲೆ ಅವು ಸುಗ್ಗಿಗ ತಂದು ಬೇತೆ ವಾ ಬಿದ್ದೆಕ್ಲ ನಮ್ಮ ಬಿತ್ತ ಪಗಸ್ತೇನೆ ಬೇತೆ ಪಾಡಿ ಅಂದಂಡ ಅವು ನಮ್ಮ ಎಲ್ಲ ಸುಗ್ಗಿ ಉಂಡತೆ ಈ ನೆತ್ತ ಶಿವರಾತ್ರಿ ಗಾಳಿ ಬೀಜನ ಮಾತ್ರ ವೈಕ್ ಅಪಗ ಪಾಯಾಪುನು ಇದ್ರ ಪಾಯಾಪುಜಿ ಈ ಬೊಕ್ಕ ಈ ಕೆಯ್ಯಾಪುನು ಪಾಯಾಪುಜಿ ಉಗಮಣ್ಣ ಒಂಜಿ ಬಿದೆ ಮಾತ್ರ ಬೇತೆ ಬಾಕಿ ಆಪುಜಿ ಇತ್ತೆ ಈ ಪೊಸ ಎರುಕು ನೊಗದೀಪಿ ಲೆಕ್ಕನೆ ಪೊಸ ಎದುರ್ದ ಕೊಟ್ಟೆ ಗುದ್ದವನ್ಲ ಇನಿಯನ ಕೊಟ್ಟೆ ಗುದ್ದವನ್ ಹೆಚ್ಚಿಗೆ ಆಟಿ ತಾಮಸೆ ಹೆಚ್ಚಿಗೆ ಗುದ್ದವನು ಪಂಡ ಅಪಗ ದಪ್ಪರ ಅಥವಾ ಇಪ್ಪು ಜತೆ ಬೊಕ್ಕ ಅಪಗ ರೆಸ್ಟ್ ಲೆಪ್ಪುಂಡು ಬೆನ್ನಿ ಎನಲ್ದ ಬೆನ್ನಿ ಉಗ್ಗಿರಾದೆ ಮನ್ನ ಕಾಯ್ಕಲೆ ರೆಸ್ಟ್ ಇಪ್ಪುಂಡು ಬೊಕ್ಕ ಮರಿಯಾಡು ಮತ್ತ ತಂಪು ಜಾಗತೆ ಅಪ ಸಂಕಾರ ಮತ್ತೆ ಎಡ್ಡೆ ಇರ್ಲೆ ಕೊಟ್ಟೆ ಗುದ್ದಂಡ ಇತ್ತ ದವಕ್ ಅರೆಗೊಲ್ ಗುದ್ದವಜಿ ಹೆಚ್ಚಿಗೆ ಇರ್ಲೆ ಅದು
ಓಕೆ ಓಕೆ ಉಗ್ಗಪ್ಪ ಪೂಜಾರ್ಲೆ ಅವೇ ಎಂಕ್ಲೆ ಮುಲ್ಪ ಬಿಸು ಮಲ್ಪ ಏರ್ಲ ಆಚಾರ ಮಲ್ಪಜೇರಿ ಬೊಕ್ಕ ಓವು ಇತ್ತಂದಲ್ಲ ಯುಗಾದಿಗೆ ಬೊಕ್ಕ ಮುಲ್ಪ ಜನ ಮನ್ಪೇರ್ ಗೊತ್ತಂಡೆ ಅವು ನಿಜವಾದ ನಮ್ಮ ಹಿಂದೂನ ಸಂಸ್ಕೃತಿ ಬಿಸು ಬರ್ಬನೆಗೆ ಈ ಯುಗಾದಿ ಬಂಡ ಈ ಕೊಂಕಣಿಯರಿಗೆ ಆಚಾರ್ಯರಿಗೆ ಭಟ್ರಾಕ್ಲೆ ಮಾತ್ರ ಯುಗಾದಿ ಒಂದು ಪೇರು ನಮ್ಮ ಸಂಸ್ಕೃತಿ ಪೂರ ನೆಟ್ಟು ಬಿಸುಟ್ಟೆ ಇಪ್ಪು ನಮ್ಮನ ತುಳುನಾಡದ ಓಕೆ 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 ಬಾರಿ ಪೊರ್ಲದ ಪಾತ್ರ ಉಗ್ಗಪ್ಪ ಪೂಜಾರ್ಲೆ ಸೊಲ್ಮೇಲೆ ಇರೇಗೆ ಬಲೆ ಬಲೆ ನಮ್ಮ ಕುಡ್ಲಂಗೆ ಎಪ್ಪಾಗ್ಲೆ ನಿಕಲಂಚಿನ ಕುಲ್ಪ್ರ ಬೋರ್ಡ್ ನಮ್ಮ ತುಳುನಾಡ ಸಂಸ್ಕಾರ ಸಂಸ್ಕೃತಿ ಎಸ್ ನಮ್ಮ ಮಾತಾ ಒಟ್ಟಿಗೆ ಒಂಜಿ ಒರಿಪೊನಂಚಿನ ಬೇಲೆ ಮನ್ಪಡು ಸರ್ ಬಾರಿ ಪೊರೋದು ಒಂಜಿ ಪಾತ್ರ ಪಂಡರೆ ಉಗ್ಗಪ್ಪ ಪೂಜಾರ್ಲೆ ಮಸ್ತ್ ಜನತ ಒಂಜಿ ಸಮಸ್ಯೆ ಎಲ್ಲ ಗೊಂದಲ ಅಲ್ಲ ಒಂಜಿ ಪ್ರಶ್ನೆ ಪನಗ ಯುಗಾದಿ ಪನಗ ಅವು ಕೊಂಕಣಿರಿಗೆ ಬಟ್ರ ನಾಕ್ಲೆಗೆ ಪನ್ಪುನ ಅಣ್ಣ ತುಳುನಾಡದ ಪನ್ಲೆಕ್ಕನೆ ಸೂರ್ಯನ ಬೊಕ್ಕ ಚಂದ್ರನ ನೆಟ್ಟುಪ್ಪುನ ಈ ಒಂದು ಕೃಷಿಕೆರೆಗೆ ನಿತ್ತರ ಮಣ್ಣ ಈ ಬಿಸು ಕೃಷಿಕೆರೆಗೆ ಸಂಬಂಧಪಡ್ನ ಇತ್ತ ನಮ್ಮ ತುಳುನಾಡು ಹೆಚ್ಚಿನ ಏರು ಕೃಷಿಕೆರು ಉಳ್ಳೇರ ಆ ಕೃಷಿ ಮಲ್ತೊಂದುಪ್ಪುನ ವಾ ಜಾತಿದ ಉಳ್ಳೇರು ಅಕಲೆ ಪೂರ ಬಿಸುಂದೆ ಪನೋಡು ಬಿಸುಂದೆ ಪನೋಡು ಅತೆ ಕೃಷಿ ಮಲ್ತೊಂದಿತ್ತಿನ ಅಂಚಿನ ಜಾತಿದ ಅಕಲೆ ಪಂಡ ಕೃಷಿನ ನಮ್ಮೊಂದಿತ್ತಿನ ದಯಪಂಡ ಈ ಚಂದ್ರನ ತೂಂಡ ಈ ಬರ್ಸದ ವಿಷಯ ಗೊತ್ತಾಪುಜಿ ಸೂರ್ಯನ್ ತೂಂಡ ಗೊತ್ತಾಪುಂಡು ಆ ಸೂರ್ಯನ ದೊಂಬುದ ಏರಿ ಆ ದೊಂಬು ತೋನಾಗನೆ ಆ ಒಂಜಿ ದೊಂಬುದ ಒಂದೇನೋ ಇನ್ನೊಂದು ದವಲಕ್ಕೊಂದುಂಡು ಇನ್ನು ಬರ್ಸ ಬರು ಆ ಸೂರ್ಯನ ನೆಟ್ಟೆ ಅವೇನು ಪನ್ಯರೆ ಹಾಪುಂಡು ಅಂಚಾದ ಈ ನೀರ್ದ ವ್ಯವಸ್ಥೆ ನೆಕ್ ಬೆನ್ನಿಗೆ ಬೋಡೆತ್ತಿನ ಒಂಜಿ ಪ್ರಧಾನವಾಯಿನಂಚಿನ ವಿಚಾರ ಬೊಕ್ಕ ಮರಿಯಲ ಬೊಕ್ಕ ಅರೆಗಾಲ ಅಂದ್ರೆ ರಡ್ಡೆ ಕಾಲ ನಿಜವಾದ ಮರಿಯಲ ಅರೆಗಾಲ ಈ ಮರಿಯಲಡ್ಲ ಈ ದೊಂಬು ಬೂರೋಡು ಸೂರ್ಯ ಬೋಡು ಎಂಚಿನ ಬೇಲೆ ಎತ್ತಿನಲ್ಲ ಮಕ್ಕಳಿಗೆ ಸೂರ್ಯನೇ ಪ್ರಧಾನ ಈ ಕೃಷಿ ಬದುಕು ಅಂಚಾದ ಆ ಸೂರ್ಯನ ಚಲನೆಗೆ ಅನುಗುಣವಾದ ಉಪ್ಪುನಂಚಿನ ಪುದರ್ ಒಂದು ಇತ್ತ ನಮ್ಮದು ಈ ಪಗ್ಗು ಬೇಷ ಕಾರ್ತೆಲ್ ಆಟಿಸೋಣ ಅಂತ ಈ ಪಗ್ಗು ಬಂಡ ತುಳುವೇರ್ನ ಸುರುತ ತಿಂಗೋಲು ಪಗ್ಗು ಒಂಜಿ ಇಂದ ಬಂಡ ಪಗ್ಗು ಒಂಜಿ ಬಂಡ ಪಗ್ಗುಡು ಒಂಜಿ ನಮ್ಮದು ದುಮ್ದ ಲೆಕ್ಕ ಎಂಚ ಬಂಡ ಬಂಡ ಈ ಬಿತ್ತರೇಪ ಅಂದಕ್ಕೆ ಎಂಡ ಪಗ್ಗುಡು 18 ಪೋಪಿನಾನಿ ಇಂದು ಪಂಡ ಪಗ್ಗು ಇತ ಇನ್ನಿಡ್ದು ಸ್ಟಾರ್ಟ್ ಮಂತಂಡ ಇನ್ನಿಡ್ದು 18 ದಿನ ಪಗ್ಗುಡು 18 ಪೋಪಿನಾನಿ ಇರುವ ಪೋಪಿ ದುಮ್ಮು ಲೆಕ್ಕ ಬಂದಿತ್ತಿನ ಅಂಚ ಒಂದು ಆಯನೆಯಪ್ಪ ಅವು ಪಗ್ಗುಡು ಇಂಚ ಅಂಚ ಆ ಡೇಟ್ ಪಂಡದ ಮನ್ಪಿನವು ಸರಿ 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 ಎಸ್ ಸರ್ ಎಸ್ ಸರ್ ಅಂಚನೆ ನಮ್ಮ ಬಿಸು ಕಣಿತ ಬಗ್ಗೆ ಪಾತ್ರ ಇತ್ತ ಆಯ್ತು ಒಂಜಿ ಕನ್ನಡಿ ಬರ್ಪಣ ಒಂಜಿ ಬಾರಿ ಪೊರ್ಲದ ಒಂಜಿ ಆಚಾರ ವಿಚಾರ ಸಂಸ್ಕೃತಿ ಐತ ಬಗ್ಗೆ ಸರ್ ಒಂಜಿ ಅವಲೋಕನ ಮಲ್ಪುನ ಸಿಂಹ ಅವಲೋಕನ ಇತ್ತ ನಮ್ಮ ಎಂಚವಲ್ಲ ದುಂಬೆಂಚ ಇತ್ತ ನನ ಎಂಚ ಪೋಡು ಕರಿನ ವರ್ಷ ಎಂಚ ಎತ್ತಂಡೆ ಇಂದ ಇತ್ತ ಇಂಚ ಉಲ್ಲ ನನ್ನ ದುಂಬದ ವರ್ಷಕ್ಕೆ ನಮ್ಮ ಇಂಚ ಪ್ರಿಪೇರ್ ಆವೋಡು ಅವಿಯನ ಗೇಣಿ ಆ ವ್ಯವಸ್ಥೆ ಒಂದು ಪುರಪನ್ನಾಗ ನನ್ನ ವಾ ರೀತಿದ ಎಚ್ಚರಿಕೆ ನಮ್ಮ ದುಂಬುದ ದಿನಕ್ಲೇನು ನೆಕ್ಸ್ಟ್ ನೆತ್ತ ಬೆರಿಯ ಬರ್ಪಿನಿ ಮರಿಯಲ ಅಂದ ಪಂಡ ದುಂಬುದ ಕಾಲಡ್ ಬಂಗದ ದಿನಕುಲು ಇತ್ತೆ ಒಂದು ಸಮೃದ್ಧಿ ಇತ್ತೆ ಈ ಬಿಸುತ ಟೈಮ್ ಉಡು ಅಪಗ ಪೂರ ಬಂಜಿಗೆ ದಾರ ತೊಂದರೆ ಇಜ್ಜಿ ಅಪಗ ಪೂರ ಪರ್ಬಲು ಈ ಲೇಸ್ ಒಂದು ಪೂರ ನಡಪುನಂಚಿನ ಪೊಡ್ತು ಅಂಚಾದ ಒಂಜಿ ಸಮೃದ್ಧಿ ಉಪ್ಪುನಂಚಿನ ಒಂದು ಆಂಡ ಒಂದೇನು ಪೂರ ಖರ್ಚು ಮಲ್ತು ಮುಗಿಪುನತ್ತೆ ನನ್ನ ಬೋಡಿತ್ತ ಮರಿಯಲ ಬರ್ಪು ನೆಕ್ಸ್ಟ್ ಕಣ್ಣು ಮುಚ್ಚಿದ ಮರಿಯಲ ಬರ್ಪು ಆ ಮರಿಯಲಾಗಿ ಪ್ರಿಪರೇಷನ್ ಎಂಚ ಆಪಿನಿ ಆ ಮರಿಯಲನ್ನು ಎಂಚ ಎದುರಿಸಾವನು ಅವು ಒಂಜಿ ಚಿಂತನೆ ಮಲ್ಪುನಂಚಿನ ಕಣಿದೀಪಿನಂಚಿನ ಪೊಡ್ತು ಆ ಮರಿಯಲ ಕರತದ್ದು ನನ್ನ ಒಂಜಿ ವರ್ಷ ಆ ನನ್ನ ಒಂಜಿ ವರ್ಷದ ಬಗ್ಗೆ ಇದು ಒಂಜಿ ಪಾತೆರ ಉಂಡು ಒಂಜಿ ದಿನ ತಾಟಿಲ್ ಮಲ್ಪನಗೋರ ಹಾಲಾಂಡ ಆ ಒಂಜಿ ದಿನದ ಹಾಲ ಇಲೆಕ್ಕ ನಮ್ಮ ಒಂಜಿ ಬುಳೆ ಹಾಲಾಂಡ ಒಂಜಿ ವರ ಒಂದು ಮಂತಿನ ಒಂಜಿ ಬುಳೆ ಪೋಂಡ ಈಗ ಪಂಡ ಮೂಜಿ ಬುಳೆ ದೆಪ್ಪರೆ ಅವಕಾಶ ಉಂಡು ಒಂಜಿ ಮದಿಮೆ ಹಾಲಾಂಡ ಇಡೀ ಜೀವನನೇ ಪೋಂಡು ಅಂಚಾದ ಒಂಜಿ ನೆಟ್ ಎನೆಲ್ದ ಬುಲೆಟ್ ತತ್ತಂಡ ಸುಗ್ಗಿಡು ದೆಪ್ಪು ಅಂದ ಧೈರ್ಯ ಸುಗ್ಗಿಡು ತತ್ತಂಡ ಕೊಲೆ ಕೆಡಾಂಡದ ಸುಧಾರ ಪೋಲಿ ಬರು ಒಂದು ಸರಿ ಸರಿ ಅಂಡ ಬಂಗ ಸುರುತ್ತ ಬುಳೆ ಬಾರಿ ಸುಲಭಡಾಪಿ ನಾವು ಈ ಎಣೆಲಿಂದ ಬಂಪ ಅವು ಬಂಡ ನ್ಯಾಚುರಲ್ ಆದ ಬರ್ಪಿನಂಚಿನ ಬರ್ಸದ ನೀರಿಡು ಐಟ್ ಆಪಿನಂಚಿನ ಬುಳ್ಳೆವು ಎಣೆಲಿ ಐಡ್ದು ಬೊಕ್ಕ ಸುಗ್ಗಿ ಐಕೊಂತ ಆರೈಕೆ ಬೋಡು ಐಡ್ದು ಬೊಕ್ಕ ಕೊಳಕ್ಕೆ ಅಂದ ಪಂಡ ಅವು ಈ ಪೆದ್ದೆಂದಿ ಸಾಂಕಿಲೆಕ್ಕ ಅವು ಐಕ್ ನೀರು ನಮ್ಮ ಏತ ಅಂದ ಬಂಪ ಮನೆ ಒಯ್ತದ ನೀರು ಮುಂದೆ ಮಲ್ತದ ಭಾರಿ ಬಂಗಡ ಕೊಳಕೆ ಮಲ್ಪೋಡು ಐಕ್ ಆರೈಕೆ ಮಲ್ಪೋಡು ಅಂಚಿನ ಆ ಮೂಜಿ ವ್ಯವಸ್ಥೆದ ಒಂಜಿ ನಮ್ಮ ಕಂಡಲ್ ಇತ್ತಂಡು ಆ ಬುಳೆ ಇತ್ತಂಡು ಅವೇನು ಪೂರ ಈ ಆ ಬಿಸು ಕಣಿಯಿಂದ ಪನ್ನಾಗ
ಐಟಿ ಪುನಃ ಸೊತ್ತುಳು ಇತ್ತ ನಮ್ಮ ಎಸ್ ಸರ್ ಬರ್ಪೆ ಬಾರಿ ಪೊರ್ಲು ಪಂಡರ್ ನಮ್ಮ ತುಳುನಾಡದ ಸಂಸ್ಕೃತಿದ ಬಗ್ಗೆ ಆಚಾರ ವಿಚಾರ ನಮ್ಮ ಎಂಚ ಬದುಕೊಂಡಿತ್ತ ಅಂಡ್ ಎಂಚ ಬದುಕೊಂದುಲ್ಲ ಪಂಪನ ಪ್ರಶ್ನೆ ಎಲ್ಲ ಉಂಡು ಅಂಡ್ ಒಂಜಿ ಕೊಡೊಂಜಿ ಕಾಲರ್ ಉಳ್ಳೇರು. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ. ಹಲೋ ನಮಸ್ತೆ ಮೇಡಮ್ ನಮಸ್ತೆ. ಮೇಡಮ್ ಇರ್ನ ಪುದರ್ ಒಲ್ಪಡ್ದ ಕಾಲ್ ಮಾಡ್ತದ ಯಾನು ಡಾಕ್ಟರ್ ಮಾಲತಿ ಶೆಟ್ಟಿ ಮಾನವರು ಯಾನವರ್ತಿ ಸಾಹಿತಿ ಬೊಕ್ಕ ಅಮೃತ ಪ್ರಕಾಶ ಪತ್ರಿಕೆದ ವ್ಯವಸ್ಥಾಪಕ ಸಂಪಾದಕಿ ಮಂಗಳೂರದ್ದು ಫೋನ್ ಮಾಡ್ತೊಂದಲ್ಲ ನವನಿ ಶೆಟ್ರಿಗೆ ಬಿಸು ಪರ್ವದ ಶುಭಾಶಯ ಬೊಕ್ಕ ಇರೆಗಿಲ ಬಿಸು ಪರ್ವದ ಶುಭಾಶಯ. ನಮಸ್ಕಾರ ನಮಸ್ಕಾರ. ಪಾತೆರ್ಲೆ ಮೇಡಮ್ ಕೊರೋನಾದ ಈ ಸಮಯ ಸರಳವಾದ ಎಂಕುಲು ಬಿಸುನು ಇಲ್ಲಲೆ ಆಚರಣೆ ಮಲ್ತ ನಮ್ಮ ತುಳು ಸಂಸ್ಕೃತದ ಕುರಿತಿನಕ ಪ್ರೀತಿ ಓಡು ನೇನು ನಮ್ಮ ದುಂಬಕ್ಕಿಂದ ಜನಾಂಗದಕ್ಲೆಗಿಲ ಕಲ್ಪ ಓಡು ಐಟೊಂಜಿ ನಮ್ಮ ಒಂಜಿ ಇನಿತ ದಿನ ಬಾರದಿ ರೇಟು ಮಾತೆರ್ಲ ಒಟ್ಟಿಗೆ ಕುಳ್ದು ಉಂಪುನ ಖುಷಿಯೇ ಬೇತೆ. ಈರೆಂಚ ಆಚರಣೆ ಮಂತಾರಮ್ಮ ಇನಿತ ದಿನ ಯಾನ್ ಸರಳವಾದ ಮಲ್ತ ಅಣ್ಣ ಯಾನು ಪುನಃ ಸಿಟಿಟಿ ಅರ್ಥ ಆಗ್ತು ಅಂಡಲ ಯಾನ್ ಬಾರದಿ ರೇಟ್ ತರಕಾರಿ 2-3 ಬಗೆ ಕಚಿಪು ಮಾಡ್ತದೆ ಬಾರದಿರ ತಿಕ್ಕಂಡೆ ಅತಿರಡ ಕಜಿಪೇತ ಬಗೆ ವಲ್ಲೆ ಯಾನ್ ಕಜಿಪೊಂಜಿ 4-5 ಬಗೆ ಮಲ್ತೆ ನಾಲ ಐನ ಅಂದ್ ಬೋಡು ದಯವಂಡ ಐನು ಸರ್ ಕೊಡು ಸೇರಿನ ಐನು ಹೌದಯ ಐನು 4 ಅತ್ತ ನಾಜಿ ಅತ್ತ ದಯ ಓ ಐನಕ್ಕ ಅಣ್ಣ ಅತ್ತ ಅವು 4 ಪಗತ್ತೆ ಐನಂದ ಇತ್ತೆ 4 ಐನಂದ ಕೆನ್ನಗೆ ಐನಂದೆ ಬಂಡರೀರು ಐನು ಹೌದಯ ಮುಗುಲಿ ಯಾವಡ ಯಾಂಕ್ ಇಲ್ಲಲು ಪುನಗ ಇಲ್ಲಲು ಮಾತೆರ್ಲ ಎಂಕುಲು ಒಟ್ಟಿಗೆ 5 ಬಗೆ 7 ಬಗೆ ಅಮ್ಮನಕಲು ಮಲ್ತೊಂದು ಕಂಟಿನ್ಯೂಷನ್ ಮಲ್ತೊಂದುಲ್ಲ ಸರ್ ಅತ ಯಾನೇಡ ಒಕ್ಕಿನದಾಯ ಬಂಡ ನಮ್ಮ ನೆಟ್ ಈ ಲೇಸಿಡ್ ವಿಶೇಷ ದಿನಟ್ ಇರೇಟ್ ಉನ್ನಾಗ ಐಟ್ ಮುಗುಲಿ ಸಂಖ್ಯೆದ ಕಜಿಪುಪ್ಪೋಡು ಮುಗುಲಿ ಸಂಖ್ಯೆದ ಕಜಿಪುಪ್ಪೋಡು ಒಂಜ ಮೂಜಿ ಐನು ಏಳು ವರ್ಂಬ ಅಂಚ. ಓಕೆ ಅಕ್ಕ ಥ್ಯಾಂಕ್ ಯು ಎಸ್ ಮಾಲತಿ ಶೆಟ್ಟಿ ಮಾಣೂರ್ ಅವರು ಅಲ್ವಾ ಸಾಹಿತಿಗಳು ಒಳ್ಳೆಯ ನಮ್ಮ ತುಳುನಾಡಿನ ಬಗ್ಗೆ ಅನೇಕ ಅವರದೇ ಅರ್ಣನೆ ಒಂಜಿ ಉಂಟು ಪ್ರಕಾಶನ ಉಂಟು ಅಮೃತ ಪ್ರಕಾಶ ಪ್ರಶಸ್ತಿ ಪ್ರತೀಕ ನಮ್ಮ ಕುಡ್ಲದ ಒಂಜಿ ಕಾರ್ಯಕ್ರಮ ಒಂಜಿ ಕರೆ ಮಲ್ದಿನ ಒಂಜಿ ಬಾರಿ ಸರ್ ಅವೆ ಮುಗುಳಿದ ಬಗ್ಗೆ ಬಾರಿ ಪೊರ್ಲು ಬಂಡರೆ ಒಂಜಿ ಕಜಿಪುದ ಐಟಮ್ ಇಂಚಲ ಪುರ ತುಲ್ಲ ತೂಂದುಲೆ ಸರ್ ತೂವೋಡ ದಾದಿಗ್ ಪಂಪನಂಚಿನ ಒಂಜಿ ಪ್ರಶ್ನೆ ಎಲ್ಲ ಬರ್ಕೊಂಡು ಇತೆ ಆ ಇರೇಟ್ ಇತೆ ಈ ಬಟ್ಟಲ್ ಇತ್ತನಲ್ಲ ಈ ಇರೇಟ್ ಉನ್ಪಿನಂಚಿನ ಒಂಜಿ ವ್ಯವಸ್ಥೆ ಒಂಜಿ ಸಹಭೋಜನದ ವ್ಯವಸ್ಥೆ ಇತ ಇರೆ ಆ ಇರೇಟ್ ಉನ್ನಗಲ ಕೊಡಿ ಇರೆ ಅವಡು ಅಂದ್ ಕೊಡಿ ಇರೇನು ವಾದಿಕ್ಕಗೆ ಪಾಡ್ನೊಂದು ಒಂಜಿ ಇರೆ ಸರ್ ಬರ್ಪೆ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದು ಪಾತೆರೋಡು ಕೊಡೊಂಜಿ ಕಾಲರ್ ಉಳ್ಳೇರು ಮಸ್ತ್ ಕಾಲ್ ಬರೋದುಂಡು. ಹಲೋ ಸರ್ ನಮಸ್ತೆ. ಸೊಲ್ಮೇಲು ಸರ್ ಇರ್ನ ಪುದರ್ ಸರ್ ಒಲ್ಪಡ್ದ ಕಾಲ್ ಬಂತದಲ್ಲ ಆನಂದ್ ಸಿ ಸಾಲಿಯಾನ್ ಒಡಿಪುಡ್ದು ಆನಂದ್ ಸಿ ಸಾಲಿಯಾನ್ ಆ ಸಾಲಿಯಾನ್ ರೇ ಪಲ್ಲೆ ಇನ್ನಿತ್ತ ಒಂಜಿ ತುಳು ಬಿಸು ಪರ್ಬದ ಎಡ್ಡೆ ಪೊಂದಿಕಲ ಇರುವರೆಗ್ಲ ಬಕ್ಕ ಸಮಸ್ತ ವೀಕ್ಷಕರೆಗ್ಲ ಬಿಸು ಪರ್ಬದ ಎಡ್ಡೆ ಪೊಂಟೆ ಪಾತೆರ್ಲಣ್ಣ ಒಡಿಪುದ ಮೇಟ್ ನಿಕ್ಕಲು ಪುರ ಬಾರ್ಕೂರು ಹೋಬಳಿದಕುಲು ಬಾರ್ಕೂರು ಹೋಬಳಿಂದ ಒಡಿಪುಡಿತ್ತ ಪುರ ಮಾಜಂಬ ಇದ್ದಂತೆ ತುಂಬದ ಊರ ನಮ್ಮ ಪರಬೋಕ್ ಇಜ್ಜತೆ ಅತ ದುಂಬು ಪರಬೋಕದ ಎಂಚ ಬನ್ಲೆಗೆ ದುಂಬುದ ಪರಬೋಕನ್ನಾಗ ಎಂಚ ಗೊತ್ತನೆ ನಮ್ಮ ದುಂಬು ಈ ಬಿಸು ಪರ್ಬನ ಎಂಚ ಆಚರಣೆ ಮಾಡ್ತನ್ನೋದ್ ಬಂದ ಇಲ್ಲ ಮತ್ತೆ ಕಣಿ ದೀಪಿನ ಎತ್ತಿನ್ಗೆ ಎಲ್ಲ ಪಂಪಿನಾಗ ಹೇಳ್ತೀನಿ ನಾನು ಅವೆಡ್ದು ಬೊಕ್ಕ ನಮ್ಮ ಎರು ಮಾದವನು ಹೊಸತ್ ಎರ್ಲೇನ್ ಪೈರ್ ಹಿಡ್ದು ಕೊಣತನಾಡ ಒಲ್ತು ಕನಪಿನಿ ಎರ್ಲೇನು ಪೈರ್ ಹಿಡ್ದು ಪೈರ್ ಬಂಡದ ಅದೇ ಬನ್ಲೆ ಪೈರ್ ಬಣ್ಣದ ಎರ್ಲೇನ್ ಮಸ್ತ್ ಎರ್ಲು ಬರ್ಪ ತರ್ಪ ನಂಗೆ ಹತ್ತಿನ ಅಜತ್ ಬೆತ್ತು ಪತ್ತ ಅರ್ಪಿನ ನಮ್ಮ ಕೋಟ ಹೊಡಿತೀನಿ ಅಂಕಲ್ಲ ಮುಡ್ಪ ಕೋಟಡು ಜಾನುವಾರು ಸಂತೆ ಕಡತ ಪೋಣ ಕೋಟ ಬಂಡದ ನಲ್ಪ ಎರ್ಲು ಮತ್ತ ಬರಂದು ಎರ್ಲ ಪೈರ್ ಬರಂದು ಐಕೆ ಜಾನುವಾರು ಸಂತೆ ಅಂದಿತ್ತೆ ಬಂದ್ಪೇರು ಇನ್ನಿತ ದಿನ ಪೋದು ಮುಕ್ಕು ಪೊಸತ್ತಿ ಎರುನ ಕನೊಂದು ನಮ್ಮ ಬಿಸು ಬರ್ಬದ ನಾಲ್ ನಾಯರ್ ಮಾಧವ ನಪುಣ ನಾಲ್ ಮಾಧವನ್ ಅನ್ಕೊಂಡು ಆಯ್ದು ನಮ್ಮ ಒಂಜಿ ಪುಂಡಿ ಬಿತ್ತು ನಲ್ಪ ಮೂರ್ತ ಮಲ್ಪ ನಪ್ಪುಂಡು ಅವೆಡ್ದು ದುಂಬು ಕೆಲವು ನಮ್ಮ ಎಂಚ ಮಾಡ್ತಂದಿತ್ರೆ ಮೂಜಿ ಒಂದು ಬಿಜಾಕರೆ ಅಲ್ಲ ಬೊಕ್ಕ ಮೂಜಿ ಮುಂಗೆಲ್ ಗೊಬ್ಬರದ ಇದು ಅವೇನು ಪತ್ತ ಒಂದುತ್ತೇರು ಮೂಜಿ ಮುಜಿ ಒಟ್ಟು ಪತ್ತದು ಹಿಡ್ದು ಬೊಕ್ಕ ಈ ಎರ್ಲು ಮಾದವ ನಾವು ಬೊಕ್ಕ ಬಿತ್ತು ಪುಂಡಿ ಬಿತ್ತು ಮೂರ್ತ ಮಲ್ಪ ಮಲ್ತ ಒಂದುತ್ತೆ ಬಿದೆ ಗತ್ತೇತುಂಡೆ ನಮ್ಮ ದುಂಬುನ್ನಕ ಈ ಕಜಾರಿ ಅವೇ ಕಜಾಯ
ಆಡ್ಬಕ್ಕ ದೀಸಲ ಮಣ್ಣು ಒಂದುತ್ತೇರು ಆಡ್ಬಕ್ಕ ದೊಡ್ಡ್ರೆ ಬೊಕ್ಕ ಮಲ್ಲ ಕೊಟ್ಟಿ ಎಳ್ಳೆ ಕೊಟ್ಟಿ ಬೊಕ್ಕ ನಮ್ಮ ಇಂದು ಗಂಧ ಸಾಲೆ ಇಂಚಿನ ಮತ್ತೆ ಬಿದ್ದೆಗ್ಲಿತ್ತು ನಿತ್ಯಪುರ ಬೋರ್ ಒಂದು ಗೊತ್ತಾಗ ಪಂಡಪುರ ಮತ್ತೆ ಪುರ ಅಂಚೆ ಬಕ್ಕ ಕೆಲವು ಬಿದ್ದೆಗ್ಲು ಮತ್ತೆ ಇತ್ತು ನಿತ್ಯ ಬಿತ್ತ ಬೋರ್ಲ ಇತ್ತು ಬೆನ್ನಿ ಬೆನ್ಪಿನಾಗ್ಲೇ ಇರುತ್ತೆ ಚಿತ್ರ ಬಿದ್ದರಿ ಗಂಟೆ ಮಲ್ಪು ನಾನಿಗೆ ಅಂದ್ರೆ ಇನ್ನೆಯ ವಾ ಬಿದೆ ಹಾವು ಪಂಡದ ಬಿತ್ತು ನಿಗಂಟ ಮಲ್ಪುನ ದಿನ ಇನಿಗೆ ಬಿತ್ತಿ ಮುಹೂರ್ತ ಮಲ್ಪೇರಿನಿ ನಮ್ಮ ಎಡ್ಡೆ ಬೆಲೆ ಬೊಕ್ಕ ನಮ್ಮ ಬೆನ್ನಿದ ಅಟ್ಟಣೆ ಮತ್ತ ಇನ್ನಿಡ್ದ ಬೊಕ್ಕನೆ ಚೂಟ್ ಮಲ್ಪುನ್ ಅಟ್ಟಣೆ ಮತ್ತ ದೇನ ನಮ್ಮ ನಾಯರ್ನುಗ ಮತ್ತೆ ಇತ್ತನೆ ಒಂದತೆ ಅದು ತರಿ ಮಲ್ತ ನಾನು ಇತ್ತ ಬತ್ತಿನಿಂದ ನನ್ನ ಮರಿಯಲ್ಲ ಶುರು ಹಾಪುಂಡು ಅವಡ ತುಂಬ ಅಟ್ಟಣೆ ಮಲ್ತದಿಂದ ಬೊಕ್ಕದ ತರೆ ಬೆಚ್ಚ ಮಲ್ಪಡೊಂದು ಉಪ್ಪು ಜೊತೆ ನಾಯರು ನುಗ್ಗ ಕೊಟ್ಟು ಪಿಕ್ಕಾಸು ಮುರ ಬೆನ್ನಿದ ಬೇಲೆ ಓಮತ ಬೋರ್ಡ್ ಅವೇನ್ ನಮ್ಮ ಪೂರ ಅಟ್ಟಣೆ ಮಲ್ತೀವೋ ನಡ ಅಪ್ಪುನು ఒక వరానే బరస వస్తున్నా ನಮ್ಮ ಒಂಚೆ పొయ్య సాలడ్ ಮತ್ತೆ ಎಂಚೆ వస్తుంది ಬರ್ಸ ಬತ್ತಿ ಕೂಡ್ಲೆ నేను ಅಟ್ಟಿ ಮಾಡ್ತಾನ ಪೊರಲಬ್ನಿ ಎಡ್ಡೆ ಹಾಪುಂಡು ಬೊಕ್ಕನಗ పొయ్య ಸಾಲದ ಕಂಡ ಗಟ್ಟಿ ಅದು ಹೋಗ್ಪುಂಡು ಕಡು ಮಣ್ಣದ ಅಂದಾಂಡ ಬರ್ಸ ಬತ್ತದವನ್ ತತ್ತದ ಆ ಮಣ್ಣು ನೀರ ಏನಾಡ್ ಬೊಕ್ಕ ನಾಂಡ ಒಂದು ನಮ್ಮ పొయ్య ಸಾಲದ ಕಂಡೋಲೇನು ತುಂಬ ತಾನೆ ನಮ್ಮ ಸರಿ ಮಾಡ್ತಿದ್ದ ತತ್ತದ ಅಟ್ಟಣೆ ಮಾಡ್ತೀವೋ ನಡಪ್ಪುಂಡು ಗೊಬ್ಬರ ಮತ್ತೆ ಪಾಡ್ದು ನಾ 20 ದಿನ ತನ ನೇಜಿದೆ ಪೋಡಪ್ಪ ನಮ್ಮ ನೇಜ್ ಬಿತ್ತನೆ ಇಂದು ಪಕ್ಕಡು 14 30 ಬಿತ್ತು ಪಾಡು ಸರಿ ಸರ್ ಸಾಲಿಯನ್ರೆ ಸೊಲ್ಮೇಲೆ ರೇಗ ಸಾಲಿಯನ್ರು ಒಂಜಿ ಬಾರಿ ಪೊರ್ಲದ ಪಾತ್ರ ಪಂಡರೆ ಎಂಚಿನ ಪನ್ನಾಗ ಇತ್ತೆ ಕಾಲದ ಬೆಲ್ನಿ ಬೆನ್ಪುನಕುಲು ಇಜ್ಜೇರು ಅವನ್ ಚಿತ್ರಪಟ ತೂಪುನ ಅಂಚಿನ ಪರಿಸ್ಥಿತಿಗೆ ಬೈದಾನ್ ಸರ್ ಅಂಚನೆ ನವನಿ ಶೆಟ್ರ ಒಂಜಿ ಬಾರಿ ಪೊರ್ಲದ ಪಾತ್ರ ಒಂದಿತ್ತ ನಮ್ಮ ಉನ್ಪಿನ ವನಸ್ತ ಟೈಮ್ದ ಅವನ್ ಹಿರೇನ್ ಪಾಡುನಂಚಿನ ದಿಕ್ಕು ಅಂಡ್ ಹಿರೇನ್ ಕೊಡಿಯಿರೆ ದಾಯಪುರ ಪಾಡೋಡು ಬರ್ಬಿನಂಚಿನ ಇತ್ತೆಗ್ಲ ಮಸ್ತ್ ಅಂತ ಮಿತ್ ಕನ್ಫ್ಯೂಷನ್ ಉಂಡು ಗೊಂದಲ ಉಂಡು ಎಂಚಿನ ದಾದ ಎಂಚ ವನಸ್ ಮನ್ಪುನು ವನಸ್ ಮನ್ಪುನ ದುಂಬು ಅವರ ಒಂಜಿ ಬಲಸರೆ ಉಂಡು ಅವು ಹಿರಿಯಾಕಿಲೆಗೆ ಆ ಕ್ರಮ ತುಲೆ ನಮ್ಮ ಹಿರಿಯಾಕಿಲ್ ನಮ್ಮ ಈ ಬಿಸು ಪರ್ಬದಾನಿ ನಮ್ಮ ಪೊಸಕುಂಟು ತುತ್ತರೆ ಉಂಡು ದೇವರ ಗಡ್ಡ ಬುರ್ರೆ ಉಂಡು ಅಂಚನೆ ಹಿರಿಯಾಕೆಲ್ನ ಆಶೀರ್ವಾದ ತೊಂದ್ರೆ ಉಂಡು ಅಂಚನೆ ಅಗತ್ತು ಪೋಯಿನಂಚಿನ ಹಿರಿಯಾಕೆಲ್ನ ಸಂಸ್ಮರಣೆ ಮನ್ಪುನ ದಿನಲ್ಲ ಇನಿ ಐಕಾತ್ರ ಏತ್ ಐಟಮ್ ಅಲ್ದುಂಡು ಇತ್ತ ಹೆಚ್ಚಾದ ನಮ್ಮ ತುಳುವೇರ್ನ ಇಲ್ಲಡ್ ದಾಲ ವಿಶೇಷ ಅಡ್ಡೆ ಮಂತನಲ್ಲ ಅವೇನು ಒಂಜಿ ತಟ್ಟಿ ಹಿಡ್ದಿಪ್ಪಿನ ಅಂತಿನ ಒಂಜಿ ಕ್ರಮ ಅಂದು ಅಂಚನೆ ನೆತ್ತಾನಿ ನಮ್ಮ ಬಿಸುತಾನಿ ಆ ಮಲ್ದಿನ ಪೂರ ಒಂದೇನು ನಮ್ಮ ಉನ್ಪಿನ ಹಿಡ್ದು ದುಂಬು ಒಂಜಿ ಮಣದೀದು ಮಣೆ ತೆದುರು ಹಿರದೀದು ಒಂಜಿ ಚೊಂಬುನ ಹಿಡ್ದೀದು ಐಕ್ ಮಾತ ಐಟಮ್ ಬಲಸದು ಐಡ್ದು ಬಕ್ಕ ಅಡ್ಡ ಬುರ್ರೆ ಉಂಡು ಐಕ್ ಪಂಡ ಐಟ್ ಮನೆಟ್ಟು ಕುಲ್ಲುದು ನಮ್ಮ ಹಿರಿಯಾಕುಲು ಅವೇನು ಸ್ವೀಕಾರ ಮಲ್ಪುವೆರು ಉಂಡು ಐಡ್ದು ಬಕ್ಕ ಸಹಭೋಜನ ಇಲ್ಲದಕ್ಕಲು ಮಾತೆಲ್ಲ ಒಟ್ಟಿಗೆ ಒಂಜಿ ಹಿರೇಟು ಉನ್ಪಿನ ಆ ಹಿರೇತ ವನಸಲ ಐಟ್ಲ ದಿಕ್ಕುಂಡು ಹಿರೇಕ್ ವಾ ವಸ್ತುಲೇನು ಓಲೋಲ್ ಪಾಡೋಡು ಉಪ್ಪಡು ವಾಮೆ ಇಟ್ಟುಪ್ಪೋಡು ನುಪ್ಪು ವಾಮೆ ಇಟ್ಟುಪ್ಪೋಡು ಈ ನಮ್ಮ ತುಳುವೇರ್ ಹಿಡ್ದೆಲ್ಲ ಹೆಚ್ಚಾದ ತುಳುವೇರ್ನ ಐಟಮ್ ಒಂತೆ ಇತ್ತೆ ನಮ್ಮ 5 ಬಗೆ 7 ಬಗೆ ಅಂತ ಪಂಡ 7 ಬಗೆ ಪಂಡ ಮಲ್ಲ ಬಾರಿ ಮಲ್ಲ ಅಂದ್ ಆಂಡ ಬ್ರಾಣೆರ್ನ ವನಸ್ಸುಡು ಐಟ್ ಐಕ್ ಭೋಜನ ಅಂತೀನಿ ಅತ್ತಂಡ ಈ ಔತಾಣ ಪಂಡದ ಉಂಜುಂಡು ಬ್ರಾಣೆರ್ ನೆಟ್ ನಮ್ಮ ಪ್ರದೀಪ್ ಕುಮಾರ್ ಕಲ್ಕೂರ್ ಬಂದಿತ್ತೇರು ಅದನ್ನ ಇಲ್ಲಡ್ಲಾರ ಮಲ್ದೇರಾರು ಐಟ್ ಏಕಾದಶಿದ ಮನದಾನಿ ದಲ ವಿಶೇಷ ಒಂದಿತ್ತನ ಔತಾಣ ಅಂದಿತ್ತಂಡ ಅವು 4 ಹಿರೇನು ಒಟ್ಟಿಗೆ ದೀದು 4 ಹಿರೇನು ಒಟ್ಟಿಗೆ ದೀದು ಅವೇನು ಸೆಟ್ ಮಲ್ತದು ಐಟ್ ಸಾಧಾರಣ 10 5 ಅಜಿಪ ನಮ್ನೆದ ಐಟಮ್ಲೇನು 5 ಅಜಿಪ ನಮ್ನೆದ ಐಟಮ್ ಉಪ್ಪುಂಡು ಅವೇನು ಐಕ್ ಓವ ಐಬಕ್ಕ ಓವು ಉಂದು ಅಂಚ ವನಸ್ ಮನ್ಪುನಲ್ಲ ಒಂಜಿ ಕಲೆನೆ ವಿಧಾನಲ ಉಂಡು ಐಟ್ ಅತೆ ಅಲ್ಲ ನಮ್ಮ ತುಳುವೇರ್ನ ವನಸ್ಸಿಂದ ಇಂಚಾದ ಮನ್ಪಿನ ಅಂಡ ಈ ಬಿಸು ಪರ್ಬದ ವನಸ್ಸುಡು ಐಟ್ ಉಪ್ಪಡು ಹಿಡ್ದು ಸುರು ಮಲ್ತದು ಅಲೆ ಮುಟ್ಟ ಉಪ್ಪು ನಂಚಿನ ಐಟಮ್ಲು ಸರಿ ಇಲ್ಲಡೆ ತಯಾರು ಮಲ್ದಿನ ಬೊಕ್ಕ ಈ ತರಕಾರಿಲು ಇತ್ತೆ ನಮ್ಮ ಅಂದ್ರೆ ಇತ್ತೆ ಒಂಜಿ ಬಾರಿ ಬೇಜಾದ ಸಂಗತಿ ಆದ ಬಂಡ ನಮ್ಮ ಇತ್ತೆ ತರಕಾರಿದ ವ್ಯಾನ್ಲೇನು ಕಾತೊಂದುಲ್ಲ ಇತ್ತೆ ಕೊರೋನಾದ ಈ ಸಂದರ್ಭ ನಮ್ಮ ಆಲೋಚನೆ ಮಲ್ಪೋಡು ಮಲ್ಲ ಮಾರ್ಕೆಟ್ ಇಂದ ಮನ್ಪ ಮಲ್ಲ ಮಾರ್ಕೆಟ್ ಹಿಡ್ದಾಕುಲು ಬೈಕಂಪಾಡಿಗೆ ಪೋಯರೆ ಕೇಂಡಿಜೇರಿ ಹೋಲ್ಸೇಲ್ ವ್ಯಾಪಾರ ನಕುಲು ಅಂಚೆ ಇಂಚ ನಂಗೆ ತುಳುನಾಡು ಅಗತ್ಯನೇ ಎತ್ತಿಜಿ ಹೋಲ್ಸೇಲ್ ವ್ಯಾಪಾರ ನಕಲ್ ನಂಬುನ ನಮ್ಮ ಇಲ್ಲ ಬರೀಟ್ ನಮ್ಮ ನಿರೇಕರೇಟ್ ನಮ್ಮ ಊರುಡು ನಮ್ಮ ಗ್ರಾಮಡ್ ಬೋಡಿತ್ತಿನಾತ ತರಕಾರಿ ಯಾವಂದಿತ್ತು ಇತ್ತೆ ಒಂಜಿ ಹಳ್ಳಿಗೆ ಪೋಂಡಲ್ಲ ಆ ಹಳ್ಳಿದ ಅಂಗಡಿ ನಂಗೆ ತರಕಾರಿದ ಸಾಲ್ಡ್ ತೋಜುನು ಒಂಜಿ ಟೊಮೆಟೊ ಬಟಾಟೆ ಬೀಟ್ರೂಟ್ ಐದು ಬೊಕ್ಕ ಬೆಂಡೆಕಾಯಿ ಗಟ್ಟದ ಅವು ಕೇಂದ್ರ ಉಂಡು ಗಟ್ಟದನ ಊರ್ದನ ನಮ್ಮ ತುಳುನಾಡು ನಮ್ಮ ಊರ್ದನೇ ಸೊತ್ತು ಉಪ್ಪು ನಂಚಿನ ದಿನ ಕುಳಿತು ಇಡೀ ನಂಗೆ ಗಟ್ಟದ ಅವಶ್ಯಕತೆನೇ ಇತ್ತು ಇತ್ತೆ ನಮ್ಮ ಆ ಕೃಷಿ ಬದುಕನ್ನು ಮಾತ್ರ ಬುಡ್ನತ್ತು ಇತ್ತೆ ನಮ್ಮ ತರಕಾರಿನ ಬುಡಿಯ ಇತ್ತೆ ನಮ್ಮ ಇನಿತ್ತ ಸನ್ನಿವೇಶ ಈ ಕೊರೋನಾದ ಹಾವಳಿಡು ಆನಾಗ ಈ ತರಕಾರಿಲೇನು ಈ ತರಕಾರಿಗೆ ಕಂಡ ಬೋಡುಂದು ಹೆಜ್ಜಿ
ಟ್ಯಾರೆಸ್ ಕೃಷಿ ಬಣ್ಣದುಂಡು ಅಂತ ಇಲ್ಲದ ಜಾಲಿಡ್ ಒಂತೆ ಜಾಗಿತ್ತಿನ ಐನ್ ಸೆನ್ಸ್ದ ಇಲ್ಲಡಿತ್ತಿನ ಆಗಲ ಆಯಗ್ ಬೋಡಿತ್ತಿನ ಅಂಚಿನ ಸೊತ್ತುಲೇನು ತರಕಾರಿ ಮಲ್ತದ್ದು ಒಂದು ಮಲ್ಪರೆ ಹಾಪುಂಡು ದಯಪಂಡ ಎಂಕೆಲ್ನ ಇಲ್ಲಡ್ ಮಲ್ತೊಂದುಲ್ಲೆ ಲಂಚ ಓಕೆ ಸರಿ ಎಂಕೆಲ ಖಂಡ ಒಂದು ಇತ್ತಿನಲ್ಲ ತಾರಸಿ ಕೃಷಿ ಟ್ಯಾರೆಸ್ ಕೃಷಿ ಅವು ನಿಜವಾದ ದಿನದ ಪರ್ಯಾಯ ಉಂಡೈಟ್ ಸುಧಾರ್ ಪರ್ಯಾಯ ಉಂಡು ಸರಿ ಅಂಚಾದ ನನ ಇತ್ತ ಈ ಸಂದರ್ಭಡ್ ಐಕ್ ಆಲೋಚನೆ ಮನ್ಪೋಲಿ ಇತ್ತ ನಲ್ಲ ಎಲ್ಲಂಜಿ ಮೇ ಮೂಜನೇ ತಾರೀಕು ಮುಟ್ಟ ದಿನ ಉಂಡು ಅಂದೆ ಇಲ್ಲಡುಲ್ಲ ನಮ್ಮ ಎಂಚಲ ಮಾತೆರ್ಲ ಇಲ್ಲಡುಲ್ಲ ಅಂಚಾದ ಇನಿ ಬಿಸುತಾನೆ ಎಡ್ಡೆ ಸಂಕಲ್ಪ ಮನ್ಪುಲೆ ಯಾನ್ ಎಂಕೆಲ್ನ ಇಲ್ಲಡೆ ಈತ ದೈ ನಡ್ಪೆ ಅಂತ ಬಾರಿ ಬರ್ಲದ ಸಂಕಲ್ಪ ಮಲ್ಪರೆ ಬಂಡಾರ ನಿಜವಾದ ಮಾತ್ರ ಬರ್ಪೆ ಸರ್ ಬರ್ಪೆ ಕೊಡೊಂಜಿ ಕಾಲರ್ ಉಂಡು. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್ ಇರ್ನ ಪುದರ್ ಒಲ್ಪಡ್ದ ಕಾಲ್ ಮಂತದಲ್ಲಾರ ಪಾತೆರ್ಲೆ ಹಲೋ ಉಮೇಶ್ ಅಣ್ಣ ಪಾತೆರ್ಲೆ ನಮಸ್ಕಾರ ಏರಿ ಹಲೋ ಉಮೇಶ್ ಒಲ್ತುರ್ದು ಉಮೇಶ್ ರೈ ನವನಿತನ್ನ ನಮಸ್ಕಾರ ಪದವ ಮಿತ್ತದ ನಿಖಿಲ ಪದವ ಮೇಗಿದ ಮನೆ ಒಂಜಿ ಕ್ರಮ ಬನ್ಲೆ ಕ್ರಮ ನಮ್ಮ ಇನ್ನ ಮಾತಾಡೊಂದು ಬೈದ ಆಂಡಲ್ಲ ದುಂಬುದ ಕೈ ಬಿತ್ತು ಬಾಟ ಇನ್ನು ಗಂಟು ಮಲ್ಪ ಓ ಬಿತ್ತು ಬಂದದ್ದು ಒಕ್ಕ ನಮ್ಮ ದುಂಬು ಸುಬ್ರಹ್ಮಣ್ಯ ಜಾತ್ರೆ ಬಾಪನ ಗ್ರಾಮ ಇತ್ತಂಡದು ಜಾನುವಾರು ಜಾತ್ರೆಗೆ ಕಂಜಿಲೆಗ್ ಇನಿ ನಮ್ಮ ಬಿಸುತ್ತ ಒಣಸು ಮಾತ ಒಕ್ಕೇಲ್ ಸಕ್ಕೇಲ್ ಪೂರ ಒಟ್ಟು ಒಣಸು ಮಲ್ತದಾಯಿ ಬಕ್ಕ ಮಧ್ಯಾಹ್ನ ಆಗಿ ಒಂಜಿ ನುಗದೀಪನ ಒಂಜಿ ಕಾರ್ಯಕ್ರಮ ದುಂಬು ಮಲ್ತಿರ್ತೀರಿ ಇಲ್ಲಿಯ ಕಂಜಿಲೆಗ್ ದಾರದ ಬಂಬು ಕಟ್ತದೆ ಅಷ್ಟ ಮಿತ್ತದ ಬಂಬುನು ಪುಗೇಲ್ಗೆ ದೀದು ಎಲ್ಲಿ ರಡ್ಡು ನುಗ ಮಲ್ತದು ನಮ್ಮ ಸುರು ಎರ್ಲೇನು ಪೊಯ್ಯೆ ಕಂಡೋಡು ಒಂಜಿ ದೇವರನ್ನ ಒಂಜಿ ಕ್ರಮ ದುಂಬಿಸ್ತಂದು ಇನ್ನು ನಮ್ಮ ಬತ್ತ ಇನ್ನು ಕತೆ ತೆಗೆ ನೋಡತ್ತೆ ಅಂದ್ ಬೊಕ್ಕ ಒಂಜಿ ಕೈ ಬಿತ್ತ ಬಾಡ್ನ ಎಲ್ಲ ನಮ್ಮ ಆ ಬಿದೇವ್ ಅನ್ಪುನೆ ನಿಂಗಾಡ್ ಮಾತೆಲ್ಲ ಕುಲ್ತು ಯಜಮಾನ್ರಿ ಅವು ಮಲ್ಪುಲಮೆ ಒಂದು ಮಲ್ಪುಲಮೆ ಬಂದ ಪನ್ಪೇರು ಯಜಮಾನ್ರಿ ಇಲ್ಲದ ಇನಿ ಒಂಜಿನ ರಾಜಕಾಯಮೆ ಅವು ಮಲ್ಪೋಡ್ ನಮ್ಮ ತೊಂದೂರ ಓ ಬಿದೆ ಬೋರ್ಡ್ ನಿಕ್ಲಿ ಸುಗ್ಗಿದ ಬಿದೆ ಬೇತ ನಮ್ಮ ಎನೆಲ್ದ ಬಿದೆ ಬೇತ ಅಂಕೆ ಎನೆಲ್ದ ಬೇಗೆ ಬಂಡ ತುಂಬ ಎನೆಲ್ ಬಂಡ ಸೂಲೆ ಅಂಡು ತೆಂಚ ಮಲ್ತಿನ ಲಾಪುಂಡು ಒಂದು ಸುಗ್ಗಿ ಬಂಡ ಮಧುಮಾಲ್ ಉಂಡು ಬೊಕ್ಕ ಕೊಲಕ್ಕೆ ಎತ್ತ ಬಲಕ್ಕೆ ಎತ್ತಿನ ಹಾಗೆ ಮಾತ್ರ ಕೊಲಕ್ಕೆ ಮಲ್ಪರಾಗಿ ಬಲಕ್ಕೆ ಬೋಡು ತಾಕತ್ತು ಬೋಡು ಪಂಪುದ ನೀರು ಉಮೇಶ್ ಅಣ್ಣ ಕಾಲೋಡು ಓ ಎಣೆಲು ಪಂಡ ಸೂಳೆಗೆ ಅಂದು ಎಂಚ ಮಂತ್ರ ಲಾಪುಂಡು ದುಂಬುದಕ್ಕಲ್ಲ ನಮ್ಮ ಪಂಪಿನತ್ತ ಪಾತರ ಎದ್ದ ಎಲ್ಲ ಚಲ್ಲ ಲಾಪುಂಡು ಇರಾಗ ಇನ್ ಮದ್ಮಾಲ್ ಲೆಕ್ಕ ಓಡು ಬರಿ ಮಣ್ಣು ಪೂಜೆ ಓಡು ನೀರು ಆಜಲ್ಲಿ ಬೊಕ್ಕ ಆತ ಕ್ರಮ ಒಟ್ಟು ಇರಾಗ ಬಿಚ್ಚು ಬೊಕ್ಕ ನೀರು ಓಡು ಕುರುಂಟು ಹೋಯ್ತದು ಆ ಕುರುಂಟು ನೀರು ಬೋಡು ಇರ ಎನ್ನೆಲ್ಲ ದಂಚಾಂಡಲ ಮಾಲ್ತನ ಗಾವ ಒಂದಿತ್ತು ಈ ಇತ್ತ ನೆತ್ತಪಕ್ಕ ದಪ್ಪುನು ಪೊಡಿಕೇತೆ ಇತ್ತ ಪಡಿಕ ದಪ್ಪುನು ಪೊಡ್ನೇಜಿ ಬಾಡ್ನತೆ ಪೊಡ್ನೇಜಿ ಬಾರಿ ಬಕ್ಕ ಎಲ್ಲ ಈ ಅದೋಟ್ ಪನಿ ಬೂರ್ನಾಗ ಐಕ್ ಒಂತ ಕಂಪು ಬರ್ಪುಂಡು ಇದನ್ನ ಈರಗಿ ನೇಜಿ ಕಡಿ ಉಂಡು ದಕ್ಕ ಬದುಕುಜಿ ನಮ್ಮ ದೆಪ್ಪುನಾಗ ನೇಜಿ ಕಡಿ ಉಂಡು ಓಕೆ ಉಮೇಶ್ ಇನ್ನಿತ್ತ ದಿನ ಈ ರೇಂಜ ನಮ್ಮ ಬಿಸು ಪರ್ಬ ನಿನಿ ಆಚರಣೆ ಮಲ್ತಾರ ಬಂಡಿ ಇನ್ನಿತ್ತ ದಿನ ನಮ್ಮ ಮಲ್ತೊಂದಿತ್ತು ಇನ್ನೇ ಮಲ್ತದಿಜ್ಜ ಮಲ್ತೊಂದಿತ್ತಾರೆ ಇನ್ನೀ ಮಲ್ತ ಜರ್ದಾಯ ಬಣ ನಮ್ಮ ಲಾಕ್ ಡೌನ್ ಉಡಲ್ಲ ಅತೆ ಅಂಕ ಬೋಡಾಪ ನಾಯ್ಕ ಮಾತ್ರ ತಿಕ್ಕೋಡದು ತರಕಾರಿ ಕಾಯಿ ಕಟ್ಟು ನಮ್ಮ ಇತ್ತು ತರಕಾರಿ ಇತ್ತಂದಲ್ಲ ನಮ್ಮ ಅಲ್ಲಿರ್ದು ಕಾಣ ಮಾಡಿ ಕುಡ್ಲಾರ್ದಕ್ಕಂತ ಮಲ್ತು ಪ್ರಯೋಜನ ಉಮೇಶ್ ಅಣ್ಣ ದುಂಬು ಓಪರ ತರಕಾರಿ ಮಲ್ತೊಂದಿತ್ತಾರೆ ನಿಕುಲು ತೌತೆ ಕುಂಬುಡ ಬೊಕ್ಕ ಜಾಸ್ತಿ ತೌತೇನೆ ಆಯ್ತು ಗರ್ಭೀಜ ನಡುಟ್ಟು ಬರೋಂದಿತ್ತು ಒಟ್ಟುಗು ಅವು ಅಂತ ಚೀಪ್ ಆಯ್ತು ತೌತೆ ಇರುದು ಒಂತ ಮಲ್ಲ ಹಾಪುಂಡು ಮೊಕ್ಕೊಂಜಿ ರೇಟ್ ಉಂಟುನ ನಮ್ಮ ಒಂಜಿ ಮೂಜಿ ಒಂತ ಬಂಗ ಎತ್ತನ ಮೂಜಿ ಬಗೆ ಕುಡೊಂಚೂರ ಅನುಕೂಲ ಐನ್ ಜಾಸ್ತಿ ಬಂದ ಏಳು ದಾಲ ಇತ್ತಿನ ಒಂಜಿ ಉಪ್ಪು ಶುಂಠಿ ಮಲ್ತ ಬರ್ತಿ ಮಲ್ ಬಂದಿತ್ತು ಲೈಕ್ ಓ ಐಟಮ್ ಪಾರ್ದು ಬರ್ತಿ ಮಲ್ತೊಂತೀನಿ ಉಪ್ಪುಲ ಶುಂಠಿಲ ಗುದ್ದುನು ಉಪ್ಪುಲ ಶುಂಠಿಲ ಗುದ್ದು ಆ ಜಾಂಡ ಒಂಜಿ ಏಲ ಹಾಪುಂಡತ್ತೆ ಉಪ್ಪು ಮುಂಚಿ ಬೊಕ್ಕ ಶುಂಠಿ ಇದು ಉಪ್ಪುಲ ಶುಂಠಿಲ್ಲ ಗಾಲಿ ರಡ್ಡ
ಸರಿ ಸರ್ ಬಾರಿ ಪೊರ್ಲದ ಪಾತ್ರ ಇಡ ಪಾತ್ರ ಬಾರಿ ಖುಷಿ ಥ್ಯಾಂಕ್ ಯು ಸರ್. ಎಸ್ ಒಂದು ಉಮೇಶ್ ಏರ್ನ ಪಾತ್ರ ಸರ್ ಎರಡಕ್ಕೆ ನೋಡು ಈ ತರಕಾರಿ ಐಟಮ್ದ ಬಗ್ಗೆ ಐಟಮ್ ಆಕ್ಚುಲಿ ಉಪ್ಪು ನಿಜವಾದಲ್ಲ ಅಂಡ್ ಉಪ್ಪೋಡು ಪನ್ಪುನಂಚಿನದಲ್ಲ ಉಂಡೆ ವಿಧಾನಪುರ ಈ ದಿನ ಬಿಸು ಪರ್ವ ದಿನ ಇಂದಿನ ಮಲ್ಪೊಡೆ ತೌತದ ಕಚಿಪ್ ಮಲ್ಪೊಡೆ ನೆತ್ತ ಕಚಿಪ್ ಮಲ್ಪೊಡೆ ಪನ್ಪುನಂಚಿನದಲ್ಲ ಉಂಡೆ ಕಟ್ಟುಂಡೆ ಪದಿಂಗಿ ಒಂಜಿ ಇದೇ ಬಣ್ಣ ತುಲೆ ವಾ ವಸ್ತು ಮಂತೊಂದಿತ್ತೇರ ಅವು ನಮನೆ ಬೆನೊಂದಿತ್ತಿನಂಚಿನ ನಮ್ಮ ಪರಿಸರ ಡಾವೊಂದಿತ್ತಿನಂಚಿನ ವಸ್ತುಲೆಗೆ ಪ್ರಾಧಾನ್ಯತೆ ಎತ್ತಿನ ತುಂಬು ಇತ್ತೆ ಪಾಯಸ ಮಲ್ಪರೆ ಉಂಡು ಒಂಜ ಪದಂಗಿ ಸಲ ಇದ ಅತ್ತಂಡ ಕಡ್ಲೆ ಸಲ ಇದ ಅವೆಲ್ಲ ಮೂಲೆ ನಮ್ಮ ಮಕ್ಕಳೇ ಬೆಳೆ ಹೊಂದಿತ್ತಿನ ಪದಂಗಿ ಸಲ ಇದ ಪಾಯಸ ಅದ ಐಕೊಂಜಿ ಈ ನಮ್ಮ ಗೇರು ಬೀಜ ಅನ್ಪ ನಮ್ಮ ಕೊರಂಟ್ ಐತ ಲತ್ತು ಕೊರಂಟ್ ಆ ಲತ್ತು ಕೊರಂಟ್ ಸಂಗ್ರಹ ಮನ್ಪುನೇ ಒಂಜಿ ಖುಷಿ ಐಡ್ದಲ ಇನ್ನಿತ ವಾಟ್ಸ್ಆಪ್ ಪೂರ ಬರೋದಿತ್ತೇನೆ ಒನಸು ಇರೇಟ್ ಬೂರ್ನ ಆ ಬೀಜನ್ ಲೆಕ್ಕ ಮಂತಂದಿತ್ತ ಅಂದ್ ಸರಿ ಅಂತ ಬಲಸನಾಗ ಏತ್ ಬೀಜ ಪಂಡ ಆತೊಂಜಿ ಅನುಭವಿಸಿದ ತಿನ್ಪಿನಿ ಕರೆಕ್ಟ್ ಮಹತ್ವ ಇತ್ತದ ಜೋಕ್ಲೆಗ ಒನಸ ನನ್ನಾಗ ಬಾಯಿ ಕೊರೋಡ ಅಂಚಿನ ಪಾಯಸ ತಿನ್ಬೆ ಹೊನೋಡವು ಸರಿ ದುಮ್ಮಂಚ ತೊಂಜಿ ಪಾಯಸ ತಿನ್ಪಿನಿಂದ ಪಂಡ ಐಟ್ ದಿನ ಸಂಭ್ರಮನೇ ಬೇತೆ ಬಿಸುತ್ತ ಒಂಜಿ ಪಾಯಸ ತಿನ್ಪಿನಿಂದ ಪಂಡ ಅವ ಮಲ್ಲ ವಿಷಯ ದುಂಬು ಅಡ್ಡೆ ಮಲ್ಪುನ ಪಂಡ ಮಲ್ಲ ವಿಷಯ ಇಲ್ಲಡ ಅಡ್ಡೆ ಮಲ್ಪೊಡು ಉಂದಾಂಡ ಮರ್ಮಲ್ ಮಾಮಿಡ ಕೇನೋಡು ಯಾನು ಅಡ್ಡೆ ಅರಿಪಾಡೋಡ ಅಂತ ಮರ್ಮಲ್ ಮಾಮಿಡ ಕೇನೋಡು ಅಂತ ಕೇಂದು ಬೊಕ್ಕ ಕೇಂದು ಏತ್ ಸೇರ ಅರಿಪಾಡೋಡು ಒಂದು ಕೇಂದು ಪಾಡ್ರೆ ಉಂಟು ಇತ್ತೆ ಆರೆ ಕಡೆ ಬಿತ್ತಿಗೆ ಯಜಮಾನೆ ಪನ್ಪೆ ಬಂಜೇರ ಅಂದ್ ಪಂಡೇರ್ ಯಜಮಾನ ಪನ್ಪೆ ಅಂದ ಈ ಬಿದೇನು ನಿಕುಲು ಮನ್ಮನ್ಪುಲಿಂದ ನಿರ್ದೇಶನ ಕೊರ್ಲೇಕನೆ ಇಲ್ಲಡ ಅಟೀಲ ಮಲ್ಪೊಡು ಉಂದಾಂಡ ಅರಿಪಾಡೋಡು ಉಂದಾಂಡ ಮಾಮಿ ಮರ್ಮಲೆಗೆ ಪನ್ರೆ ಉಂಡ ಮಾಮಿ ಮರ್ಮಲ್ ಕೇನಂದ ಅರಿಪಾಡ್ರೆ ಅಡ್ಡಿ ಸರಿ ಅಂಚಿನ ಒಂಜಿ ವ್ಯವಸ್ಥೆ ನಿಜವಾದ್ಲ ಅಂಚಿನ ಈ ಅಂಚಾದ ನಮ್ಮ ಅವ್ರಿತ್ತಿನ ಕಜಿಪದ ಐಟಮ್ಲು ಅವು ನಮ್ಮ ತರಕಾರಿಲು ಓಪುರ ಒಪ್ಪುಂಡು ಸರ್ ಐಟಮ್ 7 ಐಟಮ್ ಪುರ ಬಣ್ಣಗ ಓಪುರ ಬರೋಡು ವೈಟ್ ತಲ ಉಂಡೆ ಹೌದಲ್ಲಜಿ ನಮ್ಮ ಮೇನ್ ಆಪಿನ ಕರ್ಕುಂಬ ಹೆಚ್ಚಾದ ಮಲ್ತೊಂದು ಇಜ್ಜಿರ್ದೋ ಜೋಡ್ ನೆತ್ತ ಸಂದರ್ಭ ಅಂದ್ ಆಡ ತೌತೆ ತೆಕ್ಕರೆದ ತಲ್ಲಿ ಅವಳ ತೆಕ್ಕರೆ ಲಾವಂದಿತ್ತಿನ ಐದು ಬೊಕ್ಕ ಲತ್ತನೆ ಮನೋಲಿ ಅವು ಪೂರ ನಮ್ಮ ನೆಟ್ಟೆ ಆಪಿನ ಎಸ್ ಸರ್ ಬರ್ಪೆ ಬಾರಿ ಪೊರ್ಲದ ಪಾತ್ರ ಒಂಜಿ ಲಾಕ್ಡೌನ್ ಬೊಕೊಂಜಿ ಕೊರೋನಾದ ಒಂಜಿ ವಿಷಯ ತೂದು ಕೇಂದ್ ಸಾಕಾತಿನ ನಮಕ್ ಒಂಜಿ ತುಳುನಾಡದ ಸಂಸ್ಕೃತಿ ಆಚಾರ ವಿಚಾರನ ಪಿರ ಅವಲೋಕನ ಮನ್ಪುನಂಚಿನ ಬಾರಿ ಪೊರ್ಲದ ಒಂಜಿ ಸಂದರ್ಭ ಕೊಡೊಂಜಿ ಕಾಲರ್ ಉರ್ಲೇರ್. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್ ಇರ್ನ ಪುದರ ಸರ್ ನಮಸ್ತೆ. ನಮಸ್ತೆ ಸರ್ ನಮಸ್ತೆ. ನವನೀತ್ ಸರ್ಗೆ ನಮಸ್ತೆ. ಅಂದ್ರೆ ವಿಶ್ವ ಹಬ್ಬದ ಶುಭಾಶಯಗಳು ತಮಗೂ ಕೂಡ ಸರ್. ಯಾರು ಥ್ಯಾಂಕ್ ಯು. ನಾನು ನಿಮ್ಮ ಕಾಲರ್ ಯಾವಾಗ್ಲೂ ಫೋನ್ ನೋಡ್ತಾ ಇರ್ತೀನಿ. ನಿತ್ಯಾನಂದ ಪುತ್ತೂರಿಂದ. ನಿತ್ಯಾನಂದ ಅವರು ಪುತ್ತೂರಿಂದ. ನಮಸ್ತೆ ನಿತ್ಯಾನಂದ ಅವರು. ಸರ್ ನಮ್ಮಲ್ಲಿ ನಮ್ಮ ಅಪ್ಪನವರು ಬಹಳ ವಿಜೃಂಭಣೆಯಿಂದ ವಿಶ್ವ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು. ಹೇಗೆಂತ ಹೇಳಿದ್ರೆ ಈಗ ನವನೀತ್ ಸರ್ ಹೇಳಿದ ಹಾಗೆ ಅದೇ ರೀತಿಯಲ್ಲಿ ಮಾಡ್ತಾ ಇದ್ರು. ಆದ್ರೆ ಚೀನಿಕಾಯಿ ಉಂಟಲ್ಲ ಅದನ್ನು ಕಣಿ ಇಟ್ಟು ತೆಂಗಿನಕಾಯಿ ಮತ್ತು ಅಕ್ಕಿ ಇಟ್ಟು ಗಣಪತಿ ಇಟ್ಟು ಮತ್ತೆ ನಮ್ಮಲ್ಲಿ ಹಿಂದಿನ ಕಾಲದ ಒನಕೆ ಕೂಡ ಉಂಟು. ನಾವು ಸ್ವಲ್ಪ ಸಣ್ಣ ಮಟ್ಟಿನ ಕೃಷಿಕರಾಗಿದ್ದೆವು. ಮತ್ತೆ ಇವತ್ತು ಎಲ್ಲರೂ ಕೂಡ ಬೆಳಿಗ್ಗೆ ಎದ್ದು ಗುರು ಹಿರಿಯರನ್ನು ನೆನೆಸಿಕೊಂಡು ತಂದೆ ತಾಯಿಯವರ ಆಶೀರ್ವಾದ ಬೇಡಿಕೊಂಡು ಅಣ್ಣ ತಮ್ಮಂದಿರು ಭಾವಂದಿರು ಎಲ್ಲ ಬಂದು ನಾವು ನಮ್ಮ ಸ್ನೇಹಿತರು ಕೂಡ ಬಂದು ಒಂದು ಔತಣ ಊಟ ಮಾಡುವ ದಿವಸ. ಬಟ್ ಈಗ ಕೊರೋನಾದ ಒಂದು ಇದರಿಂದಾಗಿ ಮನೆಯಲ್ಲೇ ನಾವು ಸಾಂಕೇತಿಕ ರೂಪದಲ್ಲಿ ಬೆಳಿಗ್ಗೆ ಎಲ್ರಿಗೂ ಕೂಡ ತಂದೆ ತಾಯಿಯವರ ಗುರು ಹಿರಿಯರ ಮುಖಾಂತರವಾಗಿ ಎಲ್ರಿಗೂ ಕೂಡ ತಾಯಿಯವರ ಆಶೀರ್ವಾದ ಮಾಡಿದ್ದಾರೆ. ಮತ್ತೆ ವಿಶೇಷವಾಗಿ ಅಂತ ಹೇಳಿದ್ರೆ ವಿಶ್ವ ಪರ್ವದಲ್ಲಿ ನಾವು ಏನು ಈ ಎಲ್ಲರೂ ಕೂಡ ಇವತ್ತು ನಾವು ಎಲ್ಲರ ಪರವಾಗಿ ಕೊರೋನಾ ಅಂತ ಹೇಳುವ ಒಂದು ಮಾರಿ ಆ ರೋಗ ಆ ವೈರಸ್ ಎಂತ ಇದ್ರು ಕೂಡ ಗುರು ಹಿರಿಯರ ಮುಖಾಂತರವಾಗಿ ಅವರ ಆಶೀರ್ವಾದದಿಂದ ಹೊರಗೆ ಹೋಗಿ ಆ ಭಾರತ ದೇಶ ಇಡೀ ವಿಶ್ವವೇ ಕೊರೋನಾದಿಂದ ಮುಕ್ತವಾಗಬೇಕು ಅಂತ ನಾವು ವಿಶೇಷವಾಗಿ ನವನೀತ್ ಸರ್ ನಾವು ಯಾವಾಗ್ಲೂ ಅವರ ಯಕ್ಷರಾಮಾಯಣ ನೋಡುವವರು ಬೆಳಿಗ್ಗೆ ಯಾವಾಗ್ಲೂ ಒಮ್ಮೆ ನೋಡ್ಬೇಕು ಅವರನ್ನು, ಪಟ್ಲ ಸತೀಶರನ್ನು ಮತ್ತು ಅವರನ್ನು. ಅವ್ರು ಹೇಳಿದಾಗೆ ಅದೇ ರೀತಿ ನಾವು ಬೆಳಿಗ್ಗೆ ಇವತ್ತು ಹೆಸರು ಮತ್ತೆ 3 ಬಗೆಯ ಪಲ್ಯ, ಒಂದು ಸಾಂಬಾರು ಮತ್ತೆ ಉಪ್ಪಿನಕಾಯಿ ಅದನ್ನೆಲ್ಲ ಇಟ್ಟು ನಾವು ನಮ್ಮ ತಂದೆಯವರು ಆಚರಣೆ ಮಾಡಿದಾಗೆ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನನ್ನ ತಂದೆಯವರ ಪಂಚಾಂಗ ಶ್ರವಣ ಮಾಡ್ತಾರೆ. ಅಂದ್ರೆ ಅವರು ಸಣ್ಣ ಮಟ್ಟಿನ ಜ್ಯೋತಿಷ್ಯರು. ಬಟ್ ನಾನು ಮಾತ್ರ ಸಾಂಕೇತಿಕ ರೂಪದಲ್ಲಿ ಪಂಚಾಂಗ ತಂದು ಅದಕ್ಕೆ ಹೂ ಎಲ್ಲ ಅರ್ಚನೆ ಮಾಡಿ ಪೂಜೆ ಪುರಸ್ಕಾರಗಳನ್ನು ಮಾಡಿ ನಮಗೆ ಕೂಡಿದಷ್ಟು ಮಟ್ಟಿಗೆ ನಾವು ಮಾಡಿದ್ದೇವೆ. ಈಗ ನಮ್ಮ ತಂದೆಯವರು ನಾವು ಕಳ್ಕೊಂಡಿದ್ದೇವೆ. ಆದ್ರೂ ಕೂಡ ಅಣ್ಣ ತಮ್ಮಂದಿರ ಎಲ್ಲ ನಮ್ಮ ಸಂಸಾರ ಇಡೀ ನಮ್ಮ ಊರೇ ಎಲ್ಲರಿಗೂ ಕೂಡ ಹಬ್ಬವಾಗ್ಲಿ
ದೇವರು ಒಳ್ಳೇದ ಮಾಡಿ ಕೊರೋನಾದಿಂದ ಎಲ್ಲರನ್ನು ಮುಕ್ತ ಮಾಡಿ ಎಲ್ಲರೂ ಹಿಂದಿನ ಹಾಗೆ ಅವರು ಪಂಚಾಂಗ ಅಂತ ಹೇಳ್ತಿರಲ್ಲ, ಬೆಳಗಬೇಕು ಅಂತ ನಾವು ವಿಶೇಷವಾಗಿ ನಾವು ದೇವರಲ್ಲಿ ಬೇಡಿದ್ದೇವೆ. ಅದೇ ರೀತಿ ನಮಗೆ ಕರುಣಿಸ್ತಾನೆ ಅಂತ ಹೇಳಿ ದೇವರಲ್ಲಿ ನಾವು ಬೇಡಿಕೊಳ್ತಾ ಇದ್ದೇವೆ. ನಮ್ಮೆ ಅದೆಲ್ಲ ಪಂಚಾಂಗದ ಬಗ್ಗೆ ಸ್ವಲ್ಪ ಕೇಳಿ ಅವರ ಹತ್ರ. ವಿಶ್ವ ಕಾರ್ಯಕ್ರಮ ಉಂಟು. ಓಕೆ ಸರ್. ಸಾಂಕೇತಿಕ ರೂಪದಲ್ಲಿ ಸೇಮಿಗೆ ಮತ್ತು ಒಂದು ತರಕಾರಿ ಪದಾರ್ಥ ಮತ್ತು ಅವರು ನವನೀತ್ ಸರ್ ಹೇಳಿದ ಹಾಗೆ ಇದು ಇಡ್ಲಿಕ್ಕೆ ಉಂಟು ಮಜ್ಜಿಗೆ ಮತ್ತೆ ಉಪ್ಪಿನಕಾಯಿ ಎಲ್ಲ ಇಟ್ಟು ಮತ್ತೆ ನಾವು ಊಟ ಮಾಡುದು. ಸರ್ ಒಂದು ಪ್ರಶ್ನೆ ಪಂಚಾಂಗದ ಬಗ್ಗೆ ಕೇಳ್ತಾ ಇದ್ದಾರೆ ನವನೀತ್ ಶೆಟ್ರ್ ಅವರು. ಎಸ್ ಸರ್. ಪಂಚಾಂಗ ಪಠಣ ಮತ್ತು ಪಂಚಾಂಗ ಶ್ರವಣ, ಹೌದೌದು, ಅದು ಏನ್ ಹೇಳ್ತಾ ಇದ್ರು ಅವರು? ಫಲ ಹೇಳ್ತಾ ಇದ್ರು ಈ ವರ್ಷದ್ದು? ಹಲೋ, ನಿಮ್ಮ ತಂದೆಯವರು ಪಂಚಾಂಗ ಪಠಣ ಮಾಡ್ತಾ ಇದ್ರು ಅಂತ ಹೇಳಿದ್ರಲ್ಲ, ಹೌದೌದು, ಅವರು ಏನು ಈ ವರ್ಷದ ಫಲ ಹೇಳ್ತಾ ಇದ್ರಾ? ಈ ವರ್ಷ ಹೇಗೆ? ಅವರು ಈಗ ತೀರಿ ಹೋಗಿ 2 ವರ್ಷ ಆಯ್ತು. ಅವರು ಹಿಂದಿನಿಂದಲೇ ಮಾಡ್ತಾ ಇದ್ರು. ಅಲ್ಲಲ್ಲ, ಅವ್ರು ಏನ್ ಹೇಳ್ತಾ ಇದ್ರು ನಿಜವಾಗಿ ಅಲ್ಲಿ? ಅಂದ್ರೆ ಅದು ಪಂಚಾಂಗವನ್ನು ಅವರು ಜ್ಯೋತಿಷ ಎಲ್ಲ ನೋಡ್ತಾ ಇದ್ರು. ಹಾಗೆ ಅದಕ್ಕೆ ಪೂಜೆ ಪುರಸ್ಕಾರಗಳನ್ನು, ಪಂಚಾಂಗಕ್ಕೆ ಪೂಜೆ ಪುರಸ್ಕಾರಗಳನ್ನು ಮಾಡಿ ಅವತ್ತು ಅವರು ಪ್ರಾರಂಭದಿಂದ ಅಂತ್ಯದವರೆಗೆಲ್ಲ ಓದುದನ್ನೆಲ್ಲ ಪಠನೆ ಮಾಡಿ ನಂತರ ಅವರು ಯಾರಾದ್ರೂ ಜ್ಯೋತಿಷರು ಕೇಳಲಿಕ್ಕೆ ಬಂದ್ರೆ ಹೇಳ್ತಾ ಇದ್ರು. ಅಂದ್ರೆ ದೊಡ್ಡ ಜ್ಯೋತಿಷರಲ್ಲ, ಸಣ್ಣ ಮಟ್ಟಿನ ಜ್ಯೋತಿಷರು. ಇಡೀ ವರ್ಷದ ಫಲ ಏನು ಅಂತ, ಈ ವರ್ಷ ಹೇಗೆ ಎನ್ನುವ ವಿಚಾರ ಹೇಳ್ತಿದ್ರು ಬಹುಶಃ. ಸರಿ ಸರ್. ಸರ್ ಇವತ್ತು ಹಾಗಾದ್ರೆ ತಾವು ಒಬ್ರು ನಿಜವಾಗ್ಲೂ ಕೂಡ ಹೇಳ್ತಾರೆ ಪುಣ್ಯ ಮಾಡಿದೀರಾ ಸರ್. ತಾವು ಒಂದು ಈಗ ಪುತ್ತೂರಲ್ಲಿ ಇದ್ದೀರಲ್ವಾ? ಹೌದು ಸರ್. ಇವತ್ತಿನ ದಿನ ಒಂದು ಬಿಸು ಪರ್ವವನ್ನು ಚೆನ್ನಾಗಿ ಆಚರಣೆ ಮಾಡಿದಿರಾ ತಾವು. ಹಾಗಾದ್ರೆ ಇವಾಗ ಲಾಕ್ಡೌನ್ ಅಂತ ಸಂದರ್ಭದಲ್ಲಿ ಇದಕ್ಕೆ ಹೇಳುದು ಹಳ್ಳಿಗಾಡು, ಹಳ್ಳಿ ಪ್ರದೇಶ ಯಾವತ್ತು ಕೂಡ ಇರಲೇಬೇಕು, ಇದೇ ಸ್ವರ್ಗ ಅನ್ನುವಂಥದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್ ನಿತಿನ್ ರೇ, ಈ ಬಗ್ಗೆ ಇವತ್ತು ಅದರ ಜೊತೆಯಲ್ಲಿ ಪಂಚಾಂಗ ಪುಸ್ತಕ ಇಡ್ಲಿಕ್ಕೆ, ಪಂಚಾಂಗ ಇಟ್ಟು ಅದು ಪಂಚಾಂಗ ಪಠಣ ಅಂತ, ಈ ಸಲದ ಫಲ ಏನು ಅಂತ. ಅದರಲ್ಲಿ ನಮ್ಮ ಪಂಡಿತ್ ನರಸಿಂಹಾಚಾರ್ಯರು, ನಮ್ಮ ಗುರುಗಳು, ಅವರು ಪಂಚಾಂಗ ಆಚಾರ್ಯ ಮಟ್ಟದ ಪಂಚಾಂಗ ಅವರೇ ತಯಾರು ಮಾಡ್ತಾರೆ. ಅವ್ರು ಹೇಳಿದ್ರು ನಮ್ಮ ಈ ಸೌರಮಾನ ಯುಗಾದಿಯ 20 ವರ್ಷದ ಫಲದಲ್ಲಿ ಇದರಲ್ಲಿ ಚಂದ್ರ ಅವ ರಾಜಸ್ಥಾನದಲ್ಲಿ, ಬುಧ ಮಂತ್ರಿಯ ಸ್ಥಾನದಲ್ಲಿ ಇರ್ತಾನೆ ಅಂತ. ಚಂದ್ರ ಮತ್ತು ಬುಧ, ಚಂದ್ರ ರಾಜನ ಸ್ಥಾನ, ಬುಧ ಮಂತ್ರಿಯ ಸ್ಥಾನ ಇರ್ತಾನೆ ಎನ್ನುವಂತ ಒಂದು ಮಾಹಿತಿ ನೀಡಿದ್ದಾರೆ. ಮತ್ತೆ ಅದರ ಫಲ ಈ ವರ್ಷ ಯಾವ ವಿಚಾರದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು, ಪ್ರಧಾನವಾಗಿ ಆಗಿ ಇದ್ದದ್ದು ಕೃಷಿಯ ಬಗ್ಗೆ ಅದರಲ್ಲಿ ಬರ್ತದೆ. ಈ ವರ್ಷ ಮಳೆ ಕಮ್ಮಿ ಇರಬಹುದು, ಮಳೆ ಜಾಸ್ತಿ ಇರಬಹುದು. ಆ ಮಳೆ ಇದ್ರೆ ನಾವು ಯಾವ ರೀತಿಯ ಎಚ್ಚರಿಕೆಯನ್ನು, ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಬೇಕು, ಖರ್ಚು ಮಾಡಬಾರದು, ಅಥವಾ ಈ ವರ್ಷ ಶುಭ ಕಾರ್ಯಗಳಿಗೆ ಒಳ್ಳೆಯದು ಇಂಥವರಿಗೆ ಹೀಗೆ. ಅಂದ್ರೆ ಮನೆಯಲ್ಲಿ ಯಾವುದಾದ್ರು ಅಶುಭ ಕಾರ್ಯಗಳನ್ನು ಮಾಡಲಿಕ್ಕೆ. ಅದೇ ರೀತಿ ವಾಹನ ಅಂತ ಹೇಳಿದ್ರೆ ವಿಶೇಷವಾಗಿ ಜಾನುವಾರುಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ, ಯಾವುದು ದನ ತೆಗೆದುಕೊಳ್ಳಿಕ್ಕೆ, ಕೋಣಗಳನ್ನು ತೆಗೆದುಕೊಳ್ಳಿಕ್ಕೆ ಈ ವರ್ಷ ಹೇಗೆ ಪ್ರಶಸ್ತವೋ ಅಂತ ಅದರ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ, ಮನೆ ಕಟ್ಟಲಿಕ್ಕೆ, ಮದುವೆ ಮಾಡ್ಲಿಕ್ಕೆ, ಈ ವಿಚಾರಗಳನ್ನೆಲ್ಲ ಆ ಇಡೀ ವರ್ಷದ ಒಂದು ವಾರ್ಷಿಕ ಬಜೆಟ್ನ ಹಾಗೆ ಒಂದು ಚಿಂತನೆ ಮಾಡ್ಲಿಕ್ಕೆ ಒಂದು ಅವಕಾಶ. ಎಸ್ ಸರ್, ಅದ್ಭುತ ಸರ್. ಬರ್ತೇನೆ, ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಪರಿಚಯ ಇದೆ. ನಮಸ್ಕಾರ. ಮಾತಾಡಿ ಸರ್, ಮಾತಾಡಿ. ನಮಸ್ಕಾರ ತಂತ್ರಿ, ನಮಸ್ಕಾರ. ನಮ್ಗೆ ನಮಸ್ಕಾರ. ಗೊತ್ತಾನೆ ಮೊದಲೇದಾಗಿ ಬಿಸು ಪರ್ವದ ಶುಭಾಶಯಗಳು ತಮ್ಗೆ. ನಿತಿನ್ ರೇ, ಉಳಿಯ ಕ್ಷೇತ್ರದ ತಂತ್ರಿಗಳು ಉಳಿಯದಲ್ಲಿ ಬಿಸು ಕಣಿ ಇಡುವಂತ ವಿಶೇಷ ಕಾರ್ಯಕ್ರಮ ಇದೆ. ಅದರ ಬಗ್ಗೆ ಮಾಹಿತಿ ತಂತ್ರಿಗಳೇ. ಹಲೋ, ನಮಸ್ತೆ. ಬಲ್ಲೆ ಉಳ್ಳಾಲ ಉಳಿಯದ ಉಳಿಯದ ಕಣಿದೀಪಿನಂಚಿನ ವ್ಯವಸ್ಥೆದ ಬಗ್ಗೆ ಅಂತ ಪನುಲ್ಯ ಬಲ್ಲೆ ತಂತ್ರಿಗಳೇ, ಒಂದು ತಮ್ಮಿಂದ ನಿಜವಾಗ್ಲೂ ನಾನು ಬೋತುಜಿ ಬಂಡ ಈ ಕೊರೋನಾ ಇದ್ದವರ ಅಲ್ಪ ಮೂಲ್ಯ ಸುಧಾರಿಸ್ಬೇಕು ಎಂಚ ಕ್ರಮ ಅವ್ರು ಅಂಚನೆ ನಮ್ಮ ಊರುಡು ಅವಳು ತಂತ್ರಿಲೆ ದಯಮಾಡಿ ಟಿ ವಾಲ್ಯೂಮ್ ಮ್ಯೂಟ್ ಮಾಡ್ಬೋರೆ ಪೂರ ಈ ಸರ್ ಇರ್ನ ಟಿ ವಾಲ್ಯೂಮ್ ಮ್ಯೂಟ್ ಮಾಡ್ಬೋರೆ ತಂತ್ರಿಲೆ ದಯಮಾಲ್ತದ ಇರ್ನೊಂಜಿ ಟಿ ವಾಲ್ಯೂಮ್ ಮ್ಯೂಟ್ ಮಾಡ್ಬೋರೆ ತಂತ್ರಿಲೆ. ಸರಿ, ಕೇನೊಂದಿಜ್ಜಿ ಸರಿ ಪಲ್ಲೆ ಸರ್, ಪಲ್ಲೆ. ಹಲೋ ಪಲ್ಲೆ ಅವಳು ಈ ಒಂಜಿ ಕ್ಷೇತ್ರಡ್ ಉಳ್ಳಾಲ್ತಿ ಧರ್ಮರಸರನ ಕ್ಷೇತ್ರಡ್ ವಾನಂನೆಡ್ ನಡತೊಂದುಂಡು ಇತ್ತೆಲ್ಲ ಅವರು ಊರುಡು ಮಲ್ತಿನ ಈ ತರಕಾರಿ ಬಕ್ಕ ಫಲವಸ್ತುನ ಮತ್ತ ಕಂತದ್ದು ದೇವರಿಗೆ ಅರ್ಪಣೆ ಮಲ್ತೊಂದು ಬಕ್ಕ ಪೂಜೆ ಮಾಡ್ಪೇರು ಮುಲ್ಲೆನೆ ಒಂಜಿ 6 ವರ್ಷದ ಫಲ 6 ವರ್ಷದ ಪನಗ ಯಾನು ಒಂಜಿ 4-5 ವರ್ಷ ಯಾನೆ ಮಲ್ತಿತ್ತೇವೇನು ಸಾಧಾರಣ ಓಪುರ ಫಲವಸ್ತು ಬರೋದಿತ್ತಿನ ಅಪಗ ಸಾಧಾರಣ ಊರುಡು ಮಲ್ಪನ ಮಾತ್ರ ಊರುಡು ಬಂದ ಈ ಪರಂಗಿ ಬೆಲಕ ಮಲ್ಕೊಂಡು
ಬೊಕ್ಕ ಕಲ್ಲಂಗಡಿ ಮಲ್ಪೇರಿ ಬಚ್ಚಂಗಾಯಿ ಮಲ್ಪತೆ ಬಚ್ಚಂಗಾಯಿ ಬಚ್ಚಂಗಾಯಿ ಮಲ್ಪೇರಿ ಅದ್ ಬೊಕ್ಕ ಈ ಪೇರಂಗಾಯಿ ಮಲ್ಪನು ಊರ್ದ ಫಲ ವಸ್ತು ಪಂಡ ಪರಂದು ಮದ ದೀಪನು ಅಂಚ ಓಕೆ 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 ಸರ್ ಯಾರು ಪಂಡ ಇರ್ತಾ ಪಂಚಾಂಗ ಶ್ರವಣ ಪಂಡ ಇರತ್ತೆ ಆನಂದ್ ಪಠಣ ಶ್ರವಣ ಅಂತ ಪಂಡ ಇರತ್ತಾ ಪಂಚಾಂಗ ಶ್ರವಣ ಮಲ್ಪನು ಪಠಣ ಮಲ್ಪನ ಅವ್ರಿಗೆ ಪಂಪಿನಾರು ಶ್ರವಣ ಪಂಡ ಕೇನು ನಾಕು ಮುಂದಕ್ಕ ಆನಂದ್ ದುಂಬು ದೇವಸ್ಥಾನ ಎಂಕಲ ಮರು ಅಮೃತೇಶ್ವರ ದೇವಸ್ಥಾನ ಎಂಕಲ್ಲ ಅಮ್ಮೇರು ಮಲ್ತ ನಿಂತಿರು ಬಕ್ಕ ಒಂದು ಕೆಲವು ವರ್ಷ ಯಾನ ಮಲ್ತೆ ಮೋಡ್ ಬೊಜ್ಜೂರು ಯಾನು ವಿಸರ್ಜನೆ ಯಾನು ಪೋತಿಜಿ ಇನ್ನು ಯಾನು ಇಲ್ಲದೆ ಮಲ್ತೇವೇನು ಪಂಚಾಂಗ ಪಂಡ ತಿಥಿ ವಾರ ನಕ್ಷತ್ರ ಕರಣ ಯೋಗ ಅಂದ್ ಈ ಐನು ಪಂಚಾಂಗ ಅಂದ್ ಬಂದ್ಬಿಡು ಇನ್ನಿದ ಈ ಶುಭ ಸಂವತ್ಸರ ಓದುದು ಆಯ್ತು ಬಕ್ಕ ಇನ್ನದ ತಿಥಿ ಎಂಚಿನ ಇನ್ನದ ನಕ್ಷತ್ರ ಎಂಚಿನ ಇನ್ನದ ವಾರ ಎಂಚಿನ ಅವು ಏತಕ್ಕೆ ವಿಚಾರವಾದ ಓದೋನು ಅಂಚ ಅತೆ ಇದು ಬಕ್ಕ ಇಡೀ ವರ್ಷದ ಫಲ ಬಂದ್ಯಾರುಂಡ ವರ್ಷದ ಫಲ ಬಂದು ಪಂಡ್ಲಕನೆ ಇಷ್ಟ ಪಂಡ್ಲಕನೆ ಆರು ಚಂದ್ರೆ ಅರಸು ಬುದೆ ಮಂತ್ರಿ ಪಂಡ ಇರ್ತ ಅವೇನು ಪಂಡದ ಪುಣ್ಣೆ ಈ ಸತಿ ದವಸ ಧಾನ್ಯ ಎಂಚ ಒಪ್ಪುಂಡು ಎಡ್ದ ಬಕ್ಕ ಬರ್ಸ ಎತ್ತ ಬರ್ಪುಂಡು ಅವು ಎಂಚ ಬರ್ಪುಂಡು ಎಡ್ದ ಬಕ್ಕ ಈ ಕಳ್ಳ ಕಾಕ್ಯಾರ ಭಯ ಎಂಚ ಉಂಡು ಪಂಡ್ತೇನೆ ಪೂರ ಏನು ಕಾಂಡೆ ನೀವು ಓದಿದ್ದೇನೆ ಈ ಸಲದ ಎಂಚ ಉಂಟು ಫಲ ಈ ಸಲದ ಎಂಚ ಉಂಟು ಫಲ ಎಡ್ಡೆ ಉಂಟು ಸಾಧಾರಣ 60-40 ತನಕ ಉಂಟು ಆಚೆ ಪಡ ಸುರುಟು ಅಂತ ಎಡ್ಡೆ ಪಡ ಬಂದು ಬಕ್ಕ ಬಕ್ಕನಾಗ ಅತಿವೃಷ್ಟಿ ಅನಾವೃಷ್ಟಿ ಬರಿ ಎಲ್ಲ ಸಾಧ್ಯತೆ ಉಂಟು ಬಂದು ಬರ್ತಾರೆ ಈ ಕೊರೋನಾದ ಬಗ್ಗೆ ಮುನ್ಸೂಚನೆ ಉಂಡೆ ಕೊರೋನಾ ಬಗ್ಗೆ ಮೇ 15 ಮುಟ ಅಂದುಂಡು ಪಂಡ ನೆಕ್ಸ್ಟ್ ಸಂಕ್ರಮಣ ಉಂಡತೆ ಮೇ 14 ಮೇಷ ವೃಷಭ ಸಂಕ್ರಮಣ ಮಟ ಉಂಡು ಒಂದು ಅಂಚಾಯ್ತು ಸರಿ ಸರಿ 15 ತಾರೀಕು ಮಟ್ಟಗೂ ದುಂಪು ಪಂಡದ ಅಂಚ ಸೊಲ್ಮೇಲೆ ಸರ್ ನಮಸ್ಕಾರ ನಮಸ್ಕಾರ ಸೊಲ್ಮೇಲೆ ಸರ್ ಸೊಲ್ಮೇಲು ಬಾರಿ ಪೊರ್ಲುದ ಪಾತೆರ ಅಂಡ್ ಪಂಚಾಂಗ ಪಟ್ಟಣ ಮಲ್ಪೇರ್ ಪನ್ಪುನಂಚಿನ ಪಾತೆರ ಸೊ ಸರ್ ಇತ್ತೊಂಜಿ ಕುಡಂಜಿ ಪ್ರಮುಖವಾದ ಒಂಜಿ ಪ್ರಶ್ನೆ ಬುಲೆ ಕಾಣಿಕೆ ಕೊರ್ಪುನಂಚಿನ ಒಂಜಿ ಸಂಸ್ಕೃತಿಲ ಉಂಡು ಆಚಾರ ವಿಚಾರ ಉಂಡು ಬಂದು ಮಲ್ಲ ಕುಂಬಳಕಾಯಿ ಅವೇ ರೀತಿ ಮಲ್ಲ ತೌತೆ ಇನ್ನೇನು ಬುಲೆ ಕಾಣಿಕೆ ಕೊರ್ಪುನಕುಲು ಆ ಊರ್ದ ಗುತ್ತದ ಇಲ್ಲದಕ್ಲೆಗ್ ದಾದೆ ಪಂಡ ಸಂಸ್ಕಾರ ಆಚಾರ ವಿಚಾರ ತಗೊಂಡ ಈ ದನಿಕ್ ಒಕ್ಕೆಲ್ದಕ್ಕಲು ಕೊಲ್ಪಿನ ಕಾಣಿಕೆ ಗೌರವಲ್ಲವು ಅಕೆಲ್ನಟ ಆಯ್ನ ಸೊತ್ತುನು ಈ ದುಂಬುದ ಎಂಚ ಕ್ರಮ ಬಂಡ ಒಂಜಿ ಆ ದನಿ ಒಕ್ಕೆಲಿಂದ ಒಂಜಿ ಸಂಬಂಧ ಅವು ಒಂಜಿ ರಾಜ್ಯಗಳ ಸಾಮಂತಗಳ ಎತ್ತಿನಂಚಿನ ಒಂಜಿ ಸಂಬಂಧ ಅವು ಎಲ್ಲೇ ಮಟ್ಟಡು ಗ್ರಾಮೀಣವಾದ ಎತ್ತಿನಂಚಿನ ನಮ್ಮ ಐತೆ ಬಾಸ್ ನಲ್ಲ ಸಬಾರ್ಡಿನೇಟ್ ನಲ್ಲಿ ಒಂಜಿ ರಿಲೇಷನ್ ಅಂಚ ಬಾಸ್ ನಾಡಿಗೆ ಬಾಸ್ ಒಂಜಿ ಪ್ಲೀಸ್ ಮಲ್ಪರೆ ಆಯ್ನ ಸಂತೋಷ ಹಿಡಿದಿಯಾರೆ ಬೊಕ್ಕ ಏನ ಕಡೆ ಬಂದ ಆ ಗೇಣಿ ನೆಕ್ಸ್ಟ್ ಇಯರ್ ದ ಗೇಣಿ ನಿಗಂಟು ಮಲ್ಪರೆ ಹಾಗೆ ಹೊಸ ಜಾಗ ಮೀನು ಕೊಲ್ಪಿನ ಅವೇನ್ ಈ ಬೇನು ಮಾರಾಯ ನಿನ್ನ ಬದಲ್ ಮನ್ಪುನ ಒಂದು ಪೂರ ಆ ಟೈಮ್ ಉಡು ಅಂಚಾದ ದನಿಕ ಖುಷಿ ಮಲ್ಪರೆ ಆಡೆತ್ತಿನಂಚಿನ ವಸ್ತು ಐಟಿತ್ತೆ ಒಂಜಿ ನೆಟ್ಟ ಐತೆ ಒಂದು ಬಾಡಿಯ ಕುಂಬುಡ ಬಾಡಿಯೆ ಐಟ್ ಮಲ್ಲ ಕುಂಬುಡ ಅಂಡ ಎಡ್ಡಂತಿನೇನು ಅವೇನ್ ದನಿ ಕೊರ್ಪು ಒಂದು ಪ್ರೀತ ಒಂದು ದನಿಕ್ಲೆಗೆ ಆಯೆ ಬೆಂದಿ ನೆಟ್ಟು ದನಿಕ ಕೊರೊಂದಿತ್ತಿನಂಚಿನ ಒಂಜಿ ವ್ಯವಸ್ಥೆ ಬರ್ಕ ಸರ್ ಕುಡಂಜಿ ಕಾಲರ್ ಉಳ್ಳೇರ ಹಲೋ ಸರ್ ನಮಸ್ತೆ 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 ಸರ್ ಇರ್ನ ಪುದರ್ ಒಲ್ಪಡ್ದ ಕರೆ ಮಲ್ತೊಂದುಲ್ಲಾರ ಸುಧಾಕರ್ ಸುಧಾಕರ್ ಶೆಟ್ಟಿ ದೋಣಿಂಜ ಗೊತ್ತು ಸುಧಾಕರ್ ಶೆಟ್ಟಿ ಪಾತಿರ್ಲೆ ಶೆಟ್ರೆ ದೋಣಿಂಜ ಗೊತ್ತಿನಾರು ನಮಸ್ಕಾರ ನಿಖಿಲ ದೋಣಿಂಜ ಗುತ್ತದ ಕ್ರಮ ಒಂಜಿ ಬನ್ಲೆ ಓ ದೋಣಿಂಜ ಗುತ್ತುಡು ದುಂಬೆಂಚ ಕ್ರಮ ಇತ್ತಂಡು ಅತ್ತನ ನಿಖಿಲ ವೈದ್ಯನಾಥ ಕ್ಷೇತ್ರ ಮಸ್ತ್ ಇತ್ತಂದೆ ಗುತ್ತದ ಇಲ್ಲತೆ ಒಕ್ಕೆಲ್ ಸಕ್ಕಲ್ ಮಸ್ತ್ ಇತ್ತಂದ್ರೆ ಎಂಕಲ್ನ ಊರುದು ಪೂರ ಒಕ್ಕೆಲ್ ಸಕ್ಕಲ್ ದಕ್ಕಲು ಕೋಡ ಬಯ್ಯಡೆ ತರಕಾರಿ ಕಂತ ದೀವಂತೆ ಇಲ್ಲ ಅದಕ್ಕ ಜಾಲೆ ತೊಳ್ಸಿಕತ್ರ ದೀವಂತೇರು ಮಾತೆಲ್ಲ ಇಲ್ಲ ಉಲಾಯ ಪಗ್ಗದ ಆವಂತುಚಿ ತೊಳ್ಸಿಕತ್ರ ದೀವಂತೇರು ದಾದಪುರ ಎತ್ತಿನ ಇಟ್ಟು ತರಕಾರಿ ಜಾಸ್ತಿ ತೌತೆ ಗುಜ್ಜೆ ತೆಕ್ಕರೆ ಬಕ್ಕ ಬೆಂಡೆಕಾಯಿ ಕುಂಬುಡ ಕೆಂಬುಡೆ ಕೆಂಪು ಕೆಂಬುಡೆ ಬಕ್ಕ ಬೊಲ್ಲು ಕುಂಬಳ ಹತ್ತನೆ ಬಕ್ಕ ತೆಕ್ಕರೆ ತೌತೆ ಜಾಸ್ತಿ ಬಕ್ಕ ಗುಜ್ಜೆ ಲತ್ತು ಗುಜ್ಜೆ ಬರತ್ತಂದೆ ಬಕ್ಕ ಎಂಕ್ಲೆಗ್ ಒಕ್ಕೆಲ್ಲಕ್ಕಲು ಬೇತೆ ಪರಜಾತ್ಲ ಕೋರಿ ಮತ್ತೆ ಕೊರಂತೇರು ಕೋರಿಲ ಕನಂತಾರೆ ಅಪ್ಪಗನೆ ಒಟ್ಟಿಗೆ ಕೋರ್ಲ ಕೊರಂತೇರು ಹೌದಾ ಬಿಸುತ ಕಟ್ಟಬಿನ ಇತ್ತನ ಬಿಸು ಆಯ್ಬಕ್ಕ ಬಿಸುತ ಕಟ್ಟ ಇನಿಯತ್ತವು ಎಲ್ಲ ಮನದಾನಿ ಇತ್ತನೆ ಸಾಣದಲ್ಪ ಜಾತದ ನಾವು ಕೋರಿಗೆ ಅಂತ ಮನದಾನಿ ಬಕ್ಕ ಕಟ್ಟಾಗ ಬಿಸುತ ಕಟ್ಟಾಗ ಕೋರಿಗನಪಿನು ಕೋರಿಗನ ಅಂತೇರು ಇಲ್ಲಡೆ ಒಂಜಿ ರೆಡ್ಡು ಮಲ್ಲ ಪುಂಜಾನ ಕಂತ ಕಟ್ಟದು ಪೋ ಅಂತೇರು ಇತ್ತೆಜ್ಜಿ ಮತ್ತೆ ಪುರ ಆಕಲೆ ವನಸುಂಡ ವನಸ್ಸು ಇಜ್ಜಿ ಕಾಂಡೆ ಅಡ್ಡೆ ಮಲ್ತೊಂತೇರು ಬಿಸುತಾನಿ ಬಾರದಿರ ಅಡ್ಡೆ ಮಲ್ತೊಂತೇರು ಬತ್ ಕಂತು ಕೊಟ್ಟನಕ್ಲೆಗೆ ಪೂರ ನೀ ಕಾಂಡೆ ಒಂಜಿ ಪದಂಗಿದ ಮುಂಗೆ ಬೈದ ಪದಂಗಿದ ಕಜ್ಪುಲ ಒಂಜಿ ಅಡ್ಡಿ ಎಲ್ಲ ಕೊರೊಂತು ಬಂಜಾರ ಕೊರೊಂತು ವನಸ್ಸಿಗೆ ನಮ್ಮ ಇಲ್ಲದಕ್ಕಲೆ ಬಾರದಿರಟ್ಟು ಉಂಟಿನ ನಮ್ಮ ಸಾಧಾರಣ ವಾವ ಐಟಮ್ ಇತ್ತೇನೆ ವನಸ್ಸು
ಓ ಐಟಮೆ ಮಧ್ಯಾಹ್ನ ಅನಿಸ್ತದೆ ಒಂಜಿ ಮನೋಲಿ ಒಂದು ನಮ್ಮ ಲತ್ತಿ ಬೀಜದ ಒಂಜಿ ಕಜಪು ಬಕ್ಕ ತೌತೆ ಅಥವಾ ಬದನದ ಕೊದ್ದೆಲ್ ಒಂಜಿ ಚಟ್ನಿ ಮಲ್ತೊಂತೇರಿ ಬಕ್ಕ ಜಾಸ್ತಿ ಬಗೆ ಐನೆತ್ತಿನ ಏಳು ವರ್ಮ ಅಂಚದಲ್ಲ ನಿಷೇಧ ಉಂಡ ಈ ಪತ್ಪೆ ಬಸಳೆ ನೆಕ್ ಬಲ್ಲಿ ಬಂಡದು ನಿಷೇಧದಲ್ಲ ಉಂಡ ಪದ್ಪೆ ಅವೇ ಕೊದ್ದೆಲ್ಗೆ ಪೂರ ಮಿಕ್ಸ್ ಮಲ್ತೊಂತೇರಿ ಪಾಡದು ಪಾದೊಂಜಿ ಕೊದ್ದೆಲ್ ಮಲ್ತೊಂತೇರಿ ಬಕ್ಕ ಪಾಯಸ ಒಂಜಿ ಮೇನ್ ಐಟಮ್ ಒಯ್ತ ಪಾಯಸ ಪದಂಗಿ ಸಲ ಇದ್ದಾನೆ ಪದಂಗಿ ಸಲ ಪಾಯಸ ಲತ್ತೆ ಬೀಜದ ಒಂದು ಬಡಂತೇರಿ ಮಸ್ತ್ ಲತ್ತೆ ಬೀಜ ಒಲ್ತು ತಿಕ್ಕೊಂಡಿತ್ತಂಡ್ ಎಂಗ್ಲಿಗೆ ಒಕೆಲ್ಲ ಅವು ಬರೋಂದಿತ್ತಂಡ್ ರೆಗ್ಯುಲರ್ ಬರೋಂತ ನಾವು ಓಕೆ ಸರ್ ಪದವರು ನಮ್ಮ ಒಕೆಲ್ಲ ಅಂತ ಕೊರಂತೇರಿ ಮಸ್ತ್ ಓಕೆ ಸರ್ ಇನ್ನಿತ್ತ ದಿನ ಹಿಂದೆ ಸ್ಪೆಷಲ್ ಬರೋಂತ ಸರ್ ಇನ್ನಿತ್ತ ದಿನ ಎಂಚ ಬಿಸು ಪರ್ಬ ಇರ ಆಚರಣೆ ಮಾಡ್ತಾರೆ ಇನ್ನಿತ್ತ ದಿನ ಇಂಥ ದಿನ ಬಂದ ನಮ್ಮ ಕದ್ರಿಡುಲ್ಲತ್ತೆ ಅವನಿತ ಅಲ್ಪ ಬಿತ್ತು ಇಲ್ಲಿ ಮಲ್ದ ಫ್ಲಾಟ್ ಮಲ್ದ ಜೋಕ್ಲು ಬಾಲೆಲ್ಲ ಪೂರ ಏರ್ಲಜ್ಜೆ ನಮ್ಮನೆ ಕಣ್ಣನ್ ಬಡಿ ಪೂರ ಅಂದಲ್ಲ ಕಾಂಡೆ ಕೊಟ್ಟಿಗೆ ಮಲ್ತದೆ ಪದಗಿಂದ ಕಚ್ ಚಾಪರಿಯ ಬಾರಿ ಬರ್ಲು ಮಧ್ಯಾಹ್ನ ಒಂಜಿ ಬಾರದರ ಕಂತದ್ದು ನಮ್ಮ ಕಾಂಪೌಂಡ್ ಫ್ಲಾಟ್ ಕಾಂಪೌಂಡ್ ಇರ್ತದೆ ಬಾರದರ ಕಂತ ಕೊಡಿ ರೇಟ್ ರಡ್ಡು ಉಂಡ ಎತ್ ಕಜಿಪ್ ಮಲ್ತಾರೆ ನಿತ್ತ ದಿನ ಕಜಿಪ್ಪು ಬಗ್ಗೆ ಮೂಜೆ ಬಕ್ಕ ಒಂಜಿ ಎಕ್ಸ್ಟ್ರಾ ಪಾಯಸ ಮಲ್ದಲ್ಲಿ ಬೀಜ ಬಂಡ ಬಾದ್ ಮೂಜಿ ಕಜಿಪ್ ಹೋಯ್ತ ಪುರ ಕಜಿಪ್ ಮಲ್ತಾರ ಅವೇ ಬಂಡಲ್ಲ ಮನೋಲಿಲ್ಲ ಬಕ್ಕ ಒಂದು ಬೆಂಡೆಕಾಯಿದ ಕೆಂಪು ಗಸಿ ಬಕ್ಕ ಒಂದು ಕೊದ್ದೆಲೆ ಸರಿ ಸರ್ ಥ್ಯಾಂಕ್ ಯು ಸೊಲ್ಮೇಲೆ ಇರೇಗೆ ಸರ್ ಥ್ಯಾಂಕ್ ಯು ಸೊಲ್ಮೇಲೆ ಸರ್ ಎಸ್ ಕದ್ರಿ ನವನೀಶ್ ಶೆಟ್ಟರ್ ಅವರೇ ಅನೇಕ ವಿಷಯಗಳ ಬಗ್ಗೆ ತಾವು ಮಾತಾಡ್ತಿದ್ವಿ ನಾವುಗಳು ಕೂಡ ಮಾತಾಡ್ತಿದ್ವಿ ಈ ಸಂದರ್ಭಗಳಲ್ಲಿ ತುಳುನಾಡಿನ ಆಚಾರ ವಿಚಾರ ಶ್ರೀಮಂತ ಸಂಸ್ಕೃತಿಯ ಬಗ್ಗೆ ಮಾತಾಡುವಂತ ಒಂದು ಅವಕಾಶ ಕೂಡ ಸಿಕ್ಕಿದೆ ಅಂಡ್ ಸಮಯದ ಅಭಾವ ಕೂಡ ತುಂಬಾನೇ ಇದೆ ಸರ್ ಕೊನೆಯದಾಗಿ ಒಂದು ಹೇಳ್ಬೇಕಾದ್ರೆ ಈ ದಾನ ಧರ್ಮ ಇವತ್ತಿನ ದಿನದಲ್ಲಿ ದಾನ ಧರ್ಮವು ಕೂಡ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥದ್ದು ಸರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೇವೆ ಸರ್ ಈ ಅಂದಿನ ನಮ್ಮ ಈ ದನಿ ಒಕ್ಕಲು ಆ ವ್ಯವಸ್ಥೆಯಲ್ಲಿರುವಂತಹ ದಾನ ಧರ್ಮಕ್ಕೂ ಈಗಿನ ದಾನ ಧರ್ಮಕ್ಕೂ ವ್ಯತ್ಯಾಸ ಇದೆ ಅಂದು ಆ ದಾನ ಧರ್ಮಗಳು ಅಂತ ಹೇಳುವಾಗ ಆ ದನಿಯ ಔದಾರ್ಯ ಅದು ಅಥವಾ ಆ ಈ ಒಕ್ಕಲಿನವ ಅವರೊಟ್ಟಿಗಿದ್ದಂತಹ ರಿಲೇಶನ್ಶಿಪ್ ಅದನ್ನು ಕೊಡುಕೊಳ್ಳುವಂತಹ ಒಂದು ವ್ಯವಸ್ಥೆ ಆ ದನಿ ಅವ ಗಟ್ಟಿಯಾಗಿರ್ಬೇಕಿದ್ರೆ ಆ ಒಕ್ಕಲಿನವ ಕೊಟ್ರೆ ಮಾತ್ರ ಇರುವುದು ಅವರೊಳಗಿನ ಆ ಒಂದು ಸಂಬಂಧ ದನಿ ಒಕ್ಕಲಿನ ಸಂಬಂಧ ಅವರು ಪರಸ್ಪರ ಒಂದು ಸಹಾಯ ಮಾಡುವಂತಹ ವಿಚಾರಗಳು ಅದು ಸಹಾಯ ಮಾಡುವಂತಹ ಆ ದನಿ ಒಕ್ಕಲಿನ ಸಂಬಂಧ ಇತ್ತು ಈಗಿನ ಕಾಲಘಟ್ಟದಲ್ಲಿ ಅದಿಲ್ಲ ಆ ಕೃಷಿ ಬದುಕೂ ಇಲ್ಲ ಆ ದನಿ ಒಕ್ಕಲಿನ ಸಂಬಂಧವೂ ಇಲ್ಲ ಆ ಉಳುವವನೇ ಹೊಲದೊಡೆಯ ಆ ಕಾನೂನು ಬಂದ ನಂತರ ತುಂಬಾ ಸ್ಥಿತ್ಯಂತರ ಆಯ್ತು ನಮ್ಮ ಜಿಲ್ಲೆಯಲ್ಲಿ ಅದರಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಎರಡೂ ವಿಚಾರಗಳನ್ನು ನಾವು ಅದರಿಂದ ಆಗಿದೆ ಅದು ಕೃಷಿ ಬದುಕಿಗೆ ದೊಡ್ಡ ಪೆಟ್ಟಾಗಿದೆ ಕೃಷಿ ನಿಂತೇ ಹೋಗಿದೆ ಮತ್ತೆ ಪಡಿಲು ಬೂರ್ದಿನ ಅಂದ್ರೆ ಹಡಿಲು ಬಿದ್ದಂತಹ ಸ್ಥಳ ಅದು ಸಾಕಷ್ಟಿದೆ ಮೊದಲು ಹಾಗೆಲ್ಲ ಆ ಒಕ್ಕಲ್ನವ ಅವ ಗೇಣಿ ಕೊಡಬೇಕು ಎನ್ನುವ ಕಾರಣಕ್ಕೆ ಅವ ಯಾವುದೇ ಭೂಮಿಯನ್ನು ಬಂಜರು ಭೂಮಿಯನ್ನಾಗಿ ಇಟ್ಟುಕೊಳ್ತಿರ್ಲಿಲ್ಲ ಅಲ್ಲಿ ಕೃಷಿ ಆಗ್ತಾ ಇತ್ತು ಈಗ ಎಲ್ಲ ಬಂಜರು ಭೂಮಿಯನ್ನೇ ನಾವು ಕಾಣ್ತಾ ಇದ್ದೇವೆ ಸತ್ಯ ಅಂತ ಈ ಹಳ್ಳಿಗಳಲ್ಲಿ ಕೂಡ ಎಕರೆಗಟ್ಲೆ ಬಂಜರು ಭೂಮಿಯೇ ಉಳಿದಂತಹ ಒಂದು ಕಾಲಘಟ್ಟ ಪರಸ್ಪರ ಸಹಾಯ ಮಾಡುವಂತಹದ್ದು ನೋಡಿ ಅದು ಕೃಷಿ ಬದುಕಿನಲ್ಲಿ ಒಂದು ಸಹಾಯ ಅಂತ ಹೇಳಿದ್ರೆ ಈಗ ನಮ್ಮ ಗದ್ದೆಯಲ್ಲಿ ಕಂಬಳ ಗದ್ದೆಯಲ್ಲಿ ನಾನು ಬಾಲ್ಯದಲ್ಲಿ ನೋಡಿದ್ದೇನೆ 10-12 ಜೊತೆ ಕೋಣಗಳು ಅಥವಾ ಹೋರಿ ಅದು ಉಳ್ಳಿಕ್ಕೆ ಬರ್ತಾ ಇತ್ತು ನಮ್ಮ ಹಟ್ಟಿಯಲ್ಲಿ ಇದ್ದದ್ದು ಒಂದು ಜೊತೆ ಕೋಣ ಮಾತ್ರ ಸರಿ ಉಳಿದ ಕೋಣಗಳನ್ನು ಬೇರೆಯವರು ಸಹಕಾರ ಪದ್ಧತಿಯಲ್ಲಿ ತಂದು ಕೊಡ್ತಾ ಇತ್ತು ಅವರ ಗದ್ದೆ ಉಳುಮೆ ಆಗುವಾಗ ನಮ್ಮ ಕೋಣಗಳಲ್ಲಿ ಹೋಗ್ತಾ ಇತ್ತು ಸಾಧಾರಣ ಕದ್ರಿಯಿಂದ ಹಿಡಿದು ಇಲ್ಲಿ ನಮ್ಮ ವಿಜಯ್ ತನಕ ಪುಲಮಾರ್ ಅಂತ ಅಲ್ಲಿಯ ತನಕ ಅಲ್ಲಿಂದ ಆ ಕಡೆ ಕೊಡಿಯಾಲ್ ಬೈಲ್ನಿಂದ ಕದ್ರಿ ತನಕ ಸಾಧಾರಣ ಆ ಕಡೆ ಈ ಕಡೆ 1 ಕಿಲೋಮೀಟರ್ ರೇಡಿಯಸ್ನ ಸ್ಥಳದಿಂದ ಆ ಕೋಣಗಳೆಲ್ಲ ಬರ್ತಾ ಇತ್ತು ಇದಕ್ಕೆ ಸಹಕಾರ ಪದ್ಧತಿ ಕೃಷಿಯಲ್ಲಿ ಒಂದು ಸಹಕಾರ ಪದ್ಧತಿ ಇತ್ತು ಇದರಲ್ಲಿ ನಾವು ಆ ಬೀಜದಲ್ಲಿ ಇದಕ್ಕೆ ನಾವು ಬಿತ್ತನೆಯ ಬೀಜ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವಂತಹದ್ದು ಒಬ್ಬರ ಗದ್ದೆಗೆ ನೇಜಿ ಕಮ್ಮಿ ಆದ್ರೆ ಇನ್ನೊಬ್ರು ಕೊಡುವಂತಹದ್ದು ಮತ್ತೆ ಈ ಅಕ್ಕಿ ಮತ್ತು ಭತ್ತವನ್ನು ಸಾಲ ರೂಪದಲ್ಲಿ ಕೊಡುವಂತ ವ್ಯವಸ್ಥೆ ಕೂಡ ಇತ್ತು ಮೊದಲು ಅದು ಪೊಲಿಕ್ ಕೊರ್ಪಿನಿ ಅಂತ ಹೇಳಿ ಅದಕ್ಕೆ ಬಡ್ಡಿ ಅದರದೇ ಆದ ಲೆಕ್ಕಾಚಾರ ಇದೆ ಬಡ್ಡಿ ಎಲ್ಲ ಇದೆ ಅಕ್ಕಿ ಮತ್ತು ಅಕ್ಕಿಯನ್ನು ಸಾಲದ ರೂಪದಲ್ಲಿ ಕೊಡುದು ಅವರು ಹಿಂದೆ ಕೊಡುವಾಗ ಅದಕ್ಕೆ ಸೇರಿಸಿ ಕೊಡ್ಲಿಕ್ಕೆ ಅದರ ಬಡ್ಡಿಯ ಪ್ರಮಾಣ ಕೂಡ ಜಾಸ್ತಿ ಪೊಲಿಕಿದೆ ತೊನ್ನು ಅಂತ ವ್ಯವಸ್ಥೆ ಬಾಟರ್ ಸಿಸ್ಟಮ್ ಅಲ್ಲ ಅದು ಸಾಲ ರೂಪದಲ್ಲಿ ಅಕ್ಕಿಯನ್ನು ಪಡೆಯುವಂತಹ ಒಂದು ವ್ಯವಸ್ಥೆ ಅದು ಇತ್ತು ಅಂತಹ ಗ್ರಾಮೀಣ ಜೀವನ ಅದೀಗ ನಾವು ಒಂದು
ಈಗಿನ ಮಕ್ಕಳಿಗೆ ಅದು ಅರಿಯಾಪಿನ ಮರವು ಅಂತ ಕೇಳುವಂತಹ ಈ ಕಾಲಘಟ್ಟದಲ್ಲಿ ಆ ಕೃಷಿ ಬದುಕನ್ನು ನೆನಪು ಮಾಡುವಂತಹ ಒಂದು ಕಾಲಘಟ್ಟ ಇದು. ಮತ್ತೆ ಆ ಕೃಷಿ ಬದುಕು, ನಾವೆಲ್ಲ ಮೂಲತಃ ಕೃಷಿಕರು, ತುಳುನಾಡಿನವರು. ಆ ಕೃಷಿಯನ್ನು ಮತ್ತೆ ನಾವು ಹೇಗೆ ಮುಂದುವರಿಸಬಹುದು, ಇದರ ಬಗ್ಗೆ ಒಂದು ಚಿಂತನೆ ಮಾಡುವಂತಹ ಒಂದು ಕಾಲಘಟ್ಟ. ಮತ್ತೆ ಈಗ ಇದರಲ್ಲಿ ನಮಗೆ ಸ್ವಾವಲಂಬನೆಯ ಒಂದು ಅನಿವಾರ್ಯತೆಯನ್ನು ಈ ಕೊರೋನಾ ಕಲಿಸಿಕೊಟ್ಟಿದೆ ನಮಗೆ. ಆದ್ದರಿಂದ ನಮಗೆ ಬೇಕಾದಂತಹ ವಸ್ತುಗಳನ್ನು ನಾವು ಹೊರ ಜಿಲ್ಲೆಗಳನ್ನು ಡಿಪೆಂಡ್ ಆಗಿರದೆ ನಮ್ಮ ಜಿಲ್ಲೆಯವರಿಗೆ ಬೇಕಾದ ವಸ್ತುಗಳನ್ನು ಅಕ್ಕಿಯಿಂದ ತೊಡಗಿ ದವಸ ಧಾನ್ಯಗಳು, ತರಕಾರಿ, ಹಣ್ಣು ಹಂಪಲು ಇವೆಲ್ಲವನ್ನು ನಮ್ಮ ಜಿಲ್ಲೆಯಲ್ಲೇ ನಾವು ಉತ್ಪಾದನೆ ಮಾಡುವಂತಹ ಒಂದು ಸಂಕಲ್ಪ ಮಾಡುವಂತಹದ್ದು. ಅಡಿಲು ಬಿದ್ದಂತಹ ಇದನ್ನು ಸಾಗುವಳಿ ಮಾಡಲಿಕ್ಕೆ ಜನ ಸಿಗುವುದಿಲ್ಲ ಅಂತ ಹೇಳುವಂತ ಒಂದು ಕಾರಣ ಇದೆ. ಅದಕ್ಕೆ ಸಹಕಾರ ಪದ್ಧತಿಯಲ್ಲಿ ಆ ಊರಿನ ಯುವಕ ಮಂಡಲದವರು, ಯುವತಿ ಮಂಡಲದವರು ಇವರೆಲ್ಲ ಆ ಸಾಮೂಹಿಕ ಕೃಷಿಗೆ ಒಂದು ಒತ್ತನ್ನು ಕೊಟ್ಟು ಹಳ್ಳಿಗಳ ಅಡಿಲು ಬಿದ್ದಂತಹ ಆ ಭೂಮಿಯನ್ನು, ಆ ಬಂಜರು ಭೂಮಿಯಲ್ಲಿ ಮತ್ತೆ ಕೃಷಿ ಉತ್ಪನ್ನಗಳನ್ನು ಮಾಡುವಂತ ಒಂದು ವ್ಯವಸ್ಥೆ ಆಗಬೇಕು ಎನ್ನುವಂತ ಒಂದು ಚಿಂತನೆ. ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ನಮ್ಮ ತುಳು ಸಮ್ಮೇಳನ ಆಗುವಾಗ, ವಿಶ್ವ ತುಳು ಸಮ್ಮೇಳನದ ಸಂದರ್ಭದಲ್ಲಿ ಆಗ ಒಂದು ಕರೆ ಕೊಟ್ಟಿದ್ರು. ಈಗ ತುಳುವಿನ ಬಗ್ಗೆ ಒಂದು ಜಾಗೃತಿ ಆಗಿದೆ, ಅದರ ಜೊತೆಯಲ್ಲಿ ಈ ಕೃಷಿಯ ಒಂದು ಜಾಗೃತಿ ಕೆಲಸ ಆಗಬೇಕು. ಅನೇಕ ಸ್ವಸಹಾಯ ಸಂಘ ಸಂಸ್ಥೆಗಳೆಲ್ಲ ಇವೆ. ಈ ಸಂದರ್ಭದಲ್ಲಿ ಈ ಕೊರೋನಾ ಇದರ ಬಗ್ಗೆ ಒಂದು ಚಿಂತನೆ ಮಾಡಬಹುದು. ನಮ್ಮ ಊರಿನಲ್ಲಿ ನಮ್ಮ ಊರಿಗೆ ಬೇಕಾದಂತಹ ವಸ್ತುಗಳನ್ನು ಅಲ್ಲಿರುವಂತಹ ಭೂ ಪ್ರದೇಶದಲ್ಲಿ ನಾವು ಹೇಗೆ ಬೆಳಿಬಹುದು, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಇವರ ಸಹಕಾರವನ್ನೆಲ್ಲ ಪಡೆದು ನಮ್ಮ ಜಿಲ್ಲೆಯನ್ನು ಒಂದು ಸ್ವಾವಲಂಬಿತ ಜಿಲ್ಲೆ, ನಮ್ಗೆ ಯಾವ ಬೇಡ, ನಮ್ಗೆ ಗಡಿ ಬಂದಾದ್ರೂ ತೊಂದರೆ ಇಲ್ಲ, ನಮ್ಮ ಊರಿಗೆ ಬೇಕಾದಂತಹ ವಸ್ತುಗಳನ್ನು ನಾವೇ ಉತ್ಪಾದಿಸ್ತೇವೆ. ಅದು ಗಟ್ಟಿಯಾಗಿ ನಮ್ಮ ತುಳುನಾಡಿನವರು ಯಾರನ್ನು ನಾವು ಡಿಪೆಂಡ್ ಆಗಿರ್ಬೇಕಾಗಿಲ್ಲ, ನಮ್ಮಲ್ಲೇ ಅಂತ ವಸ್ತುಗಳನ್ನು ಮಾಡಬಹುದು ಎನ್ನುವಂತಹ ಒಂದು ಸಂಕಲ್ಪ ಮಾಡುವಂತಹ, ಒಳ್ಳೆಯ ಸಂಕಲ್ಪ ಮಾಡುವಂತಹ ದಿನ ಬಿಸು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದ್ಭುತ ಸರ್, ಅದ್ಭುತ. ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಎಲ್ಲೋ ಒಂದ್ ಕಡೆ ನಾವು ನೋಡ್ತಾ ಇರ್ತೇವೆ, ದಿನ ಬೆಳಗಾದ್ರೆ ವಾಟ್ಸಪ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಸುದ್ದಿ ಮಾಧ್ಯಮಗಳಲ್ಲಿ ಕೊರೋನಾ ಅನ್ನುವಂತಹ ಮಹಾಮಾರಿಯ ಬಗ್ಗೆ ಅನೇಕ ಸುದ್ದಿಗಳು ಬಿತ್ತರವಾಗುತ್ತೆ. ಅನೇಕ ಗಂಭೀರವಾಗಿರುವಂತಹ ಆತಂಕ, ಭಯಕ್ಕೆ ನಾವು ಒಳಪಡುವಂತಹ ವಿಚಾರಗಳು. ಇಂತಹ ಸಂದರ್ಭದಲ್ಲಿ ಇವತ್ತಿನ ಒಂದು ದಿನ ಏನಿದೆ, ಇವತ್ತಿನ ಒಂದು ದಿನ ನಮ್ಮ ತುಳುನಾಡಿಗರಲ್ಲಿ ಒಂದು ಅದ್ಭುತವಾಗಿರುವಂತಹ ದಿನ. ಹೊಸ ವರ್ಷ, ಹೊಸ ಸಂವತ್ಸರ ಪ್ರಾರಂಭ ಅನ್ನುವಂಥದ್ದು. ನಾವು ಹೇಳುವಂಥದ್ದು ಇಷ್ಟೇ, ಇನ್ನೂ ಆದ್ರೂ ಕೂಡ ಹೊಸ ಸಂವತ್ಸರ ಬರ್ತಾ ಇದೆ, ಹೊಸ ವರ್ಷ ಬರ್ತಾ ಇದೆ. ಈ ಸಂದರ್ಭ ಹೊಸ ಚೈತನ್ಯ ಸಿಗಲಿ, ಹೊಸ ಶಕ್ತಿ ಸಿಗಲಿ. ಈ ಕೊರೋನಾ ಅನ್ನುವಂತಹ ಮಹಾಮಾರಿ ಏನಿದೆ, ಈ ತುಳುನಾಡು ಬಿಟ್ಟು, ನಮ್ಮ ದೇಶ ಬಿಟ್ಟು, ನಮ್ಮ ಇಡೀ ವಿಶ್ವ ಬಿಟ್ಟು ಹೊರಟೋಗ್ಲಿ ಅನ್ನುವಂಥದ್ದು ಕೂಡ ನಮ್ಮ ಆಶಯ. ಅದೇ ರೀತಿ ಕದ್ರಿ ನವನೀತ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಹಲವಾರು ವಿಚಾರಗಳನ್ನು ಹೇಳಿದ್ರು. ತುಳುನಾಡಿನ ಶ್ರೀಮಂತ ಸಂಸ್ಕೃತಿಯ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ, ಯಾವ ರೀತಿ ಈ ಹಿಂದೆ ತುಳುನಾಡಿನಲ್ಲಿ ಬಿಸು ಪರ್ವವನ್ನು ಆಚರಣೆ ಮಾಡಲಾಗ್ತಾ ಇತ್ತು ಅಂಡ್ ಈಗ ಯಾವ ರೀತಿ ಮಾಡಲಾಗ್ತಾ ಇದೆ. ಅನೇಕ ಕರೆಗಳು ಬರ್ತಾ ಇತ್ತು, ಆಯ್ದ ಕರೆಗಳನ್ನ ನಾವು ಸ್ವೀಕಾರ ಮಾಡಿ ಮಾತನಾಡಿದ್ವಿ. ಅವರು ಇವತ್ತಿನ ದಿನ ಯಾವ ರೀತಿ ಆಚರಣೆ ಮಾಡಿದ್ರು ಅಂಡ್ ಕೊರೋನಾದ ಬಿಸಿ ಕೂಡ ಯಾವ ರೀತಿ ಇದೆ, ಅದರಿಂದ ಅವರಿಗೆ ಎಷ್ಟು ಕಷ್ಟ ಆಯಿತು ಎಲ್ಲವೂ ಕೂಡ ನಾವು ಮಾತನಾಡಿದ್ವಿ. ಒಟ್ಟಿನಲ್ಲಿ ಇಂಥ ಒಂದು ಸಂದರ್ಭ, ಕೊರೋನಾದ ಸುದ್ದಿಗಳನ್ನು ಸ್ವಲ್ಪ ಬದಿಗಿಟ್ಟು ನಮ್ಮ ತುಳುನಾಡಿನ, ನಮ್ಮ ಹೆಮ್ಮೆಯ ಪರಶುರಾಮನ ಸೃಷ್ಟಿಯ ಆಚಾರ ವಿಚಾರಗಳು, ಶ್ರೀಮಂತ ಸಂಸ್ಕೃತಿಯ ಬಗ್ಗೆ ಮಾತನಾಡುವಂತಹ ಒಂದು ಅವಕಾಶ. ಕದ್ರಿ ನವನೀತ್ ಶೆಟ್ಟಿ ಅವರು ಬಂದಿದ್ರು, ಅನೇಕ ವಿಷಯಗಳನ್ನು ನಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ರು ವೀಕ್ಷಕರಿಗೋಸ್ಕರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಧನ್ಯವಾದ. ಇದು ಈ ಹೊತ್ತಿನ ವಿಶೇಷ ವೀಕ್ಷಕರೇ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7.